ಮೋಸದ ಆಟದಿಂದ ನಮ್ಮ 40 ಸೈನಿಕರಿಗೆ ಇತ್ತೀಚೆಗೆ ಹುತಾತ್ಮರಾಗಿ ಈ ಒಂದು ವಿಚಾರ ನಮ್ಗೆಲ್ಲರೂ ಕೂಡ ತಿಳಿದಿದೆ ಬಂಧುಗಳೇ. ಖಂಡಿತವಾಗಿಯೂ ಭಾರತ ಮಾತೆ ಶ್ರೇಷ್ಠ ಭಾರತಾಂಬೆಯನ್ನ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕಾಯುತ್ತಾ ಚಳಿಗಾಳಿ ಎನ್ನದೇ ನಮ್ಮನ್ನ ರಕ್ಷಿಸಿರುವಂತಹ ವೀರ ಯೋಧರಿಗೆ ಇದೀಗ 1 ನಿಮಿಷ ನಮನ. ವಂದನೆಗಳು. ತಾಲೂಕು ರಚನೆಗೆ ಶ್ರಮಿಸಿದ ಸಚಿವರಿಗೆ ವಂದನೆ ವಂದನೆ ಸಲ್ಲಿಸುವೆವು, ಗೌರವ ವಂದನೆ ಸಲ್ಲಿಸುವೆವು. ಆರೋಗ್ಯ ಆಹಾರ ನಗರ ಅಭಿವೃದ್ಧಿ ವಸತಿ ಸಚಿವರಾಗಿ ಸೇವೆಯ ಗೈಯುತ, ಆರೋಗ್ಯ ಆಹಾರ ನಗರ ಅಭಿವೃದ್ಧಿ ವಸತಿ ಸಚಿವರಾಗಿ ಸೇವೆಯ ಗೈಯುತ, ಜನಮನ ಪ್ರೀತಿಯನು ಗಳಿಸಿದ ಮಂತ್ರಿಗಳಿಗೆ ವಂದನೆ ವಂದನೆ ಸಲ್ಲಿಸುವೆವು, ಗೌರವ ವಂದನೆ ಸಲ್ಲಿಸುವೆವು. ಸರ್ವಧರ್ಮದ ಜನರು ಸಾಮರಸ್ಯದಿ ಬದುಕುವ ಭಾಗ್ಯವ ಕರುಣಿಸು ದೇವ, ಸರ್ವಧರ್ಮದ ಜನರು ಸಾಮರಸ್ಯದಿ ಬದುಕುವ ಭಾಗ್ಯವ ಕರುಣಿಸು ದೇವ. ಉಳ್ಳಾಲ ತಾಲೂಕಾಗಿ ಜನರ ಆಶಯ ಈಡೇರಲಿ, ಉಳ್ಳಾಲ ತಾಲೂಕಾಗಿ ಜನರ ಆಶಯ ಈಡೇರಲಿ, ವಂದನೆ ಸಲ್ಲಿಸುವೆವು, ಗೌರವ ವಂದನೆ ಸಲ್ಲಿಸುವೆವು. ಉಳ್ಳಾಲ ತಾಲೂಕು ರಚನೆಗೆ ಶ್ರಮಿಸಿದ, ಉಳ್ಳಾಲ ತಾಲೂಕು ರಚನೆಗೆ ಶ್ರಮಿಸಿದ ಸಚಿವರಿಗೆ ವಂದನೆ ವಂದನೆ ಸಲ್ಲಿಸುವೆವು, ಗೌರವ ವಂದನೆ ಸಲ್ಲಿಸುವೆವು. ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವತರಿಸಿದ
ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಕಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಕರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳಾಡಿದ ನಾಡೆ ಕಂಕಣ ಜಗಣರ ನೆಚ್ಚಿನ ಬೀಡು ಕೃಷ್ಣ ಶರಾವತಿ ತುಂಗ ಕಾವೇರಿಯ ಬರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರಾರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ಹೇ ರಸ ಋಷಿಗಳ ಬೀಡಿ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಗೊತ್ತಿದೆ, ಇವತ್ತು ನಾವೆಲ್ಲ ಈ ಪರಿಸರದಲ್ಲಿ ಒಟ್ಟು ಸೇರಿದ್ದು ನಮ್ಮ ಕರ್ನಾಟಕ ಘನ ಸರ್ಕಾರದ ನಗರಾಭಿವೃದ್ಧಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಸನ್ಮಾನ್ಯ ಯು ಟಿ ಖಾದರ್ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಂತೋಷದಲ್ಲಿ ಭಾಗಿಯಾಗಿದ್ದೇವೆ. ಅವರಿಗೆ ಅಭಿನಂದನೆ ಮಾಡುವಂಥ ಉದ್ದೇಶ ಏನನ್ನೋದು ನಿಮಗೆಲ್ಲ ಇವಾಗಲೇ ಗೊತ್ತಿದೆ. ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಸದ್ದಿಲ್ಲದೆ ಸರ್ಕಾರದ ಬೆನ್ನಿಗೆ ಚಿಕ್ಕ ಚಿಕ್ಕ ಒಂದು ಗುದ್ದನ್ನು ಕೊಡುವುದರ ಮೂಲಕ ಎಲ್ಲರಿಗೂ ಈ ಭಾಗದ ವಿಧಾನಸಭಾ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲರಿಗೂ ಒಂದು ಸರ್ಪ್ರೈಸನ್ನು ಕೊಟ್ಟಿರತಕ್ಕಂಥದ್ದು ನಮ್ಮ ಉಳ್ಳಾಳ ಕ್ಷೇತ್ರಕ್ಕೆ ಒಂದು ತಾಲೂಕನ್ನಾಗಿ ಘೋಷಣೆ ಮಾಡಿದಂಥದ್ದು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಸದ್ದು ಗದ್ದಲ ಇಲ್ಲದೆ ಘೋಷಣೆ ಮಾಡಿದಂಥ ಒಂದು ತಾಲೂಕು ಇದ್ದರೆ ಬಹುಶಃ ಅದು ನಮ್ಮ ಉಳ್ಳಾಳ ತಾಲೂಕು. ನಮಗೆ ಗೊತ್ತಿದೆ, ಮೂಲ್ಕೆ ಮೂಡಬಿದ್ರೆ ಇರ್ಬೋದು, ಕಡಬೆ ಇರ್ಬೋದು, ಭಾಳಷ್ಟು ವರ್ಷಗಳಿಂದ ಅವರು ಪ್ರಯತ್ನ ಪಟ್ಟಿದ್ದರು. ಬಹುಶಃ ಅದು ಭಾಳಷ್ಟು ಅದು ಈಡೇರಬೇಕಾದ್ರೆ ಭಾಳಷ್ಟು ಸಮಯವನ್ನು ಅದು ತೆಗೆದುಕೊಂಡಿತ್ತು. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷರು, ಉದ್ಘಾಟಕರು ಮತ್ತು ಅತಿಥಿಗಳನ್ನು ಯಾರಾಗ್ಬೋದು ಅಂತ ಹೇಳಿಕೊಂಡು ನಮ್ಮ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಂತ ಈ ಸಂತೋಷ್ ಕುಮಾರ್ ಶೆಟ್ಟಿ ಮತ್ತು ನಮ್ಮ ಇಲ್ಲಿಯ ನಾಗರಿಕ ಸಮಿತಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಆದಷ್ಟು ನಾವು ಸರ್ವ ಧರ್ಮದ, ಸರ್ವ ಪಕ್ಷಗಳ ಮತ್ತು ಜನರ ಒಂದು ನಂಬಿಕೆ ಇರತಕ್ಕಂಥ, ವಿಶ್ವಾಸ ಇರತಕ್ಕಂಥ ಒಂದು ಜನರನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳಿಕೊಂಡಾಗ ಈ ಸಮಾರಂಭದ ಅಧ್ಯಕ್ಷರಿಗೆ ನಮ್ಮ ಊರಿನ ಹಿರಿಯರಾದಂತಹ ವೆಂಕಪ್ಪ ಕಾಜವರು ಮಿತ್ತಕೋಡಿ, ಕುರ್ನಾಡು ಪಂಚಾಯತಿನ ಮಾಜಿ ಅಧ್ಯಕ್ಷರು, ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು, ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರಾದಂಥ ಹಿರಿಯರಾದಂಥ ವೆಂಕಪ್ಪ ಕಾಜವರು ಈ ಸಮಾರಂಭದ ಅಧ್ಯಕ್ಷವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿಕೊಂಡು ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಸರ್ವಧರ್ಮದ ಮುಖಂಡರನ್ನು ಆಹ್ವಾನಿಸಿದ್ದೇವೆ. ಶ್ರೀ ಗಣೇಶ್ ಭಟ್ ಅನುವಂಶಿಕ ಅರ್ಚಕರು, ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ, ಇವರನ್ನು ಕೇಳಿಕೊಂಡಾಗ ಅವರು ಬಹಳ ಸಂತೋಷದ ಒಪ್ಪಿಕೊಂಡಿದ್ದಾರೆ. ಒಂದು ಸಚಿವರ ಕಾರ್ಯಕ್ರಮ, ಖಂಡಿತವಾಗಿ ನಾನು ಬರ್ತೇನೆ, ಉದ್ಘಾಟನೆ ಮಾಡಲಿಕ್ಕೆ ಬಹಳಷ್ಟು ನನಗೆ ಹೆಮ್ಮೆ ಆಗುತ್ತೆ ಅಂತ ಹೇಳಿಕೊಂಡು ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ.
ಇನ್ನು ಮುಸ್ಲಿಂ ಧರ್ಮದೊಬ್ಬರು ಮುಖಂಡರು ನಮಗೆ ಬೇಕಾಗಿತ್ತು. ಬಹಳಷ್ಟು ದೂರಕ್ಕೆ ಹೋಗೋದು ಯಾಕೆ, ನಮ್ಮ ಕ್ಷೇತ್ರದಲ್ಲಿ ಇರತಕ್ಕಂಥ ಉಳ್ಳಾಳ ಜುಮ್ಮಾ ಮಸೀದಿಯ ಅಧ್ಯಕ್ಷರು ಆಗಿರತಕ್ಕಂಥ ಸನ್ಮಾನ್ಯ ಹಾಜಿ ಅಬ್ದುಲ್ ರಶೀದ್ ಅವರನ್ನು ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ನಾನು ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ನು ಕ್ರೈಸ್ತ ಸಮುದಾಯದಿಂದ ನಾವು ಕೇಳಿಕೊಂಡದ್ದು ರೆವರೆಂಡ್ ಫಾದರ್ JB ಸಲ್ದಾನ, ಗುರುಗಳು ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಪೆರ್ಮನ್ನೂರು. ಅವರನ್ನು ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಆವಾಗಲೇ ಬಂದಿದ್ದಾರೆ, ಬಂದು ವಾಪಸ್ ಹೋಗಿ ಮತ್ತೆ ಪುನಃ ಬಂದಿದ್ದಾರೆ, ನನಗೆ ಬರಲೇಬೇಕಂತ ಹೇಳಿಕೊಂಡು ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಸನ್ಮಾನವನ್ನು ಸ್ವೀಕರಿಸುವವರು ನಮಗೆಲ್ಲ ಗೊತ್ತಿದೆ. ಇವತ್ತಿನ ಸಮಾರಂಭದ ಒಂದು ಕೇಂದ್ರ ಬಿಂದು ಕರ್ನಾಟಕ ಘನ ಸರ್ಕಾರದ ನಗರ ಅಭಿವೃದ್ಧಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಇದಕ್ಕಿಂತ ಮೊದಲು ಬೇರೆ ಬೇರೆ ಖಾತೆಗಳ ಕ್ಯಾಬಿನೆಟ್ ಖಾತೆಗಳನ್ನು ನಿರ್ವಹಿಸಿಕೊಂಡವರು, ಪಾದರಸದಂತೆ ಇಡೀ ಕ್ಷೇತ್ರದಂತ ಓಡಾಡತಕ್ಕಂಥ ಒಬ್ಬ ವ್ಯಕ್ತಿ, ತನ್ನ ಕೆಲಸದಲ್ಲಿಯೇ ವಿಶ್ರಾಂತಿಯನ್ನು ಕಾಣತಕ್ಕಂಥ ಒಬ್ಬರು ವ್ಯಕ್ತಿ ಸನ್ಮಾನ್ಯ UT ಖಾದರ್ ಅವರು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಒಂದು ಬಾರಿ ಶಾಸಕರಾಗಿ, ತದನಂತರ ಕ್ಷೇತ್ರ ಪುನರ್ವಿಂಗಡಣೆಗೊಂಡ ಮೇಲೆ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ 3 ಬಾರಿ ಶಾಸಕರಾಗಿ, ಕರ್ನಾಟಕ ಘನ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ, ಆಹಾರ ಸಚಿವರಾಗಿ, ವಸತಿ ಸಚಿವರಾಗಿ, ಕೋಲಾರ ಮತ್ತು ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ಪ್ರಸ್ತುತ ಕರ್ನಾಟಕ ಘನ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿಯನ್ನು ಹೊಂದಿರತಕ್ಕಂಥ ಇವತ್ತಿನ ಕೇಂದ್ರ ಬಿಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಸಚಿವ UT ಖಾದರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಈ ಸಾರ್ವಜನಿಕ ಅಭಿನಂದನಾ ಸಮಿತಿಯ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಂಥ ಎಲ್ಲ ಪ್ರೀತಿಯ ಬಂಧು ಭಗಿನಿಯರೇ, ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡಲು ಬಂದಂಥ ಎಲ್ಲ ಮಾಧ್ಯಮದ ಗೆಳೆಯರೇ, ಈಗಾಗಲೇ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆರಂಭವಾಗಿದೆ. ನಾನು ಪ್ರಾಸ್ತಾವಿಕವಾಗಿ ಹೆಚ್ಚೇನು ಭಾಳಷ್ಟು ಉದ್ದದ ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ. ಮೊನ್ನೆಯ ದಿನ ಅಂದರೆ ಮಾರ್ಚ್ 1ನೇ ತಾರೀಕು ನಮಗೆ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಬಹಳ ಸಂತೋಷದಾಯಕವಾದಂಥ ದಿನ. ಯಾಕಂತೇಳಿದರೆ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಂದಾಯ ಸಚಿವರ ಸಹಕಾರ ಮತ್ತು ಕ್ಯಾಬಿನೆಟ್ನ ಎಲ್ಲ ಸಚಿವರ ಸಹಕಾರ ಮತ್ತು ಎಲ್ಲ ಶಾಸಕರುಗಳ ಸಹಕಾರದೊಂದಿಗೆ, ನಮ್ಮ UT ಖಾದರ್ ಅವರ ಶ್ರಮದೊಂದಿಗೆ ಉಳ್ಳಾಲ ಅಂದರೆ ಮಂಗಳೂರು ಗ್ರಾಮಾಂತರ ಪ್ರದೇಶದ 24 ಗ್ರಾಮಗಳನ್ನು ಒಳಗೊಂಡಂಥ ಮಂಗಳೂರು ತಾಲೂಕನ್ನು ಘೋಷಣೆಯಾದಂಥ ದಿನ. ಅದಕ್ಕಾಗಿ ಆ ದಿನ ನಮಗೆ ಬಹಳ ಸಂತೋಷದ ದಿನ. ಆ ದಿನದಿಂದಲೇ ನಮ್ಮ ಊರಿನ ಜನರು, ಈ ಕ್ಷೇತ್ರದ ಪ್ರಜ್ಞಾವಂತ ನಾಗರಿಕರು, ಇದಕ್ಕಾಗಿ ಶ್ರಮಪಟ್ಟಂಥ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಅದಕ್ಕಾಗಿ ಶ್ರಮಿಸಿದಂಥ UT ಖಾದರ್ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕು ಎಂಬ ಮಾತನ್ನು ಆಡಿದಂಥ ಸಂದರ್ಭದಲ್ಲಿ ನಮ್ಮ ಹರೇಕಳ ಶ್ರೀರಾಮಕೃಷ್ಣ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಲಯನ್ಸ್ನ ಮಾಜಿ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರಾದಂಥ ಪ್ರಸಾದ್ ರೈ ಕಲ್ಲಿಮಾರು, ಇವರುಗಳೆಲ್ಲರೂ ಸೇರಿಕೊಂಡು ನಮ್ಮ ಸಂತೋಷ್ ಶೆಟ್ಟಿಯವರು, ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮ ನಾಯಕರು, ಅವರ ಜೊತೆ ಮಾತಾಡಿದಾಗ ಏನಾದರೂ ಮಾಡಿಕೊಂಡು ನಾವು ಎಲ್ಲರನ್ನು ಸೇರಿಸಿಕೊಂಡು ಸನ್ಮಾನ್ಯ UT ಖಾದರ್ ಅವರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡೋಣ ಎಂಬ ಒಂದು ಮಾತನ್ನು ಹೇಳಿದಾಗ, ಸನ್ಮಾನ್ಯ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ವಿವಿಧ ಧರ್ಮದ ವಿವಿಧ ಸಮಾಜದ ಮುಖಂಡರುಗಳನ್ನೆಲ್ಲ ಕರೆಸಿಕೊಂಡು, ವಿವಿಧ ರಾಜಕೀಯ ಒಂದು ನಾಯಕರುಗಳನ್ನು ಕರೆಸಿಕೊಂಡು ನಾವೊಂದು 30 ಜನ ಸೇರಿಕೊಂಡು ಒಂದು ಸಮಿತಿಯನ್ನು ಮಾಡುವುದರ ಮೂಲಕ 2-3 ಬಾರಿ ಮೀಟಿಂಗನ್ನು ಕರೆದು ಚರ್ಚಿಸಿ ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡೋಣ ಎಂಬ ಒಂದು ಮಾತಿನ ಮತ್ತು ಅವರ ಸಲಹೆಯ ಮೇರೆಗೆ ಈ ದಿನ ನಾವು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇನೆ. ಇದಕ್ಕಾಗಿ ನಾನು ಇವತ್ತು ಈ ಪ್ರಾಸ್ತಾವಿಕ ಮಾತಲ್ಲಿ ನಮಗೆ ಸಹಕಾರ ನೀಡಿದಂಥ ನಮ್ಮ ಎಲ್ಲ
ಈ ಸಾರ್ವಜನಿಕ ಅಭಿನಂದನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮಗೆ ಮಾರ್ಗದರ್ಶನ ನೀಡಿದಂಥ ಎಲ್ಲ ನಮ್ಮ ನಾಯಕರಿಗೆ ನಾನು ವೇದಿಕೆಯ ಮುಖಾಂತರ ನಾನು ಕೃತಜ್ಞತೆಯನ್ನು ಸಲ್ಲಿಸಲು ಬಯಸ್ತೇನೆ. ಈ ಒಂದು ಸಾರ್ವಜನಿಕ ಅಭಿನಂದನಾ ಸಮಿತಿ ನಾವು ಕೈಗೊಂಡಂಥ ತೀರ್ಮಾನವನ್ನು ನಾವು ನಮ್ಮ ನಾಯಕರಾದಂಥ ಸಂತೋಷ್ ಶೆಟ್ಟಿ ಅವರು ಮತ್ತು ನಮ್ಮ ಮುಖ್ಯೋಪಾಧ್ಯಾಯರಂಥ ಶ್ರೀಯುತ ರವೀಂದ್ರ ರೈ ಅವರು ಸನ್ಮಾನ್ಯ UT ಖಾದರ್ ಅವರಲ್ಲಿ ಕೇಳಿಕೊಂಡಾಗ ನಾವೆಲ್ಲರೂ ಸೇರಿಕೊಂಡು ನಿಮಗೆ ಒಂದು ಅಭಿನಂದನೆ ಮತ್ತು ಸನ್ಮಾನವನ್ನು ನಾವು ಮಾಡ್ತೇವೆ ಎಂಬ ಮಾತನ್ನು ಸನ್ಮಾನ್ಯ UT ಖಾದರ್ ಅವರಲ್ಲಿ ಕೇಳಿದಾಗ ಅವರು ಅದಕ್ಕೆ ಒಪ್ಪಿದ್ದಾರೆ. ಆ ಒಂದು ಒಪ್ಪಿದ ಮೇರೆಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾವು ಇವತ್ತು ಈ ಕಾರ್ಯಕ್ರಮ ಮಾಡುವುದರ ಮುಖಾಂತರ ನಾವು ಕೇವಲ UT ಖಾದರ್ ಅವರಿಗೆ ಮಾತ್ರವಲ್ಲ, ಕರ್ನಾಟಕ ಸರ್ಕಾರಕ್ಕೆ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ವಿಶೇಷವಾಗಿ ನಮಗೆ ಮಾರ್ಗದರ್ಶನ ಮತ್ತು ಸಹಕಾರವನ್ನು ನೀಡಿದವರು ಶ್ರೀಯುತ ತ್ಯಾಗಂ ಹರೇಕಳ ಮತ್ತು ನಮ್ಮ ಆನಂದ ಕೆ ಅಸೇಗೋಳಿ ಅವರು. ಇವರ ಮಾರ್ಗದರ್ಶನ ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ಬಹಳಷ್ಟು ಇದೆ. ಅದಕ್ಕಾಗಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮ ಮಾಡುವುದರ ಉದ್ದೇಶವನ್ನು ನಾವು ನಿಮ್ಮ ಮುಂದೆ ಹೇಳಬೇಕಾಗ್ತದೆ. ಮುಖ್ಯವಾಗಿ ನಮಗೆ ಉಳ್ಳಾಲ ತಾಲೂಕು ಈಗಾಗಲೇ ಸ್ವಾಗತ ಮಾಡಿದಂಥ ಆನಂದ ಕೆ ಅಸೇಗೋಳಿ ಅವರು ಹೇಳಿದರು, ನಮ್ಮ ಉಳ್ಳಾಲದ ಜನತೆ ಈ ತಾಲೂಕಿನ ಕನಸನ್ನು ಈ ಸಂದರ್ಭದಲ್ಲಿ ಯಾರೂ ಕಂಡಿಲ್ಲ. ಮುಂದಕ್ಕೆ ತಾಲೂಕು ಆಗಬೇಕು ಎಂಬ ಕನಸು ಭಾಳಷ್ಟು ಮುಂದಕ್ಕೆ ಹೋಗೊಂದು 10 ವರ್ಷ 15 ವರ್ಷ ನಂತರ ಈ ಉಳ್ಳಾಲ ತಾಲೂಕು ಆಗ್ಬೋದು ಎಂಬ ಒಂದು ನಿರೀಕ್ಷೆ ನಮ್ಮ ಜನರಲ್ಲಿತ್ತು. ಆದರೆ ಸನ್ಮಾನ್ಯ UT ಖಾದರ್ ಅವರು ನಾವು ಇಟ್ಟಂಥ ನಿರೀಕ್ಷೆಗೂ ಒಂದು ಹೆಜ್ಜೆ ಮೀರಿಕೊಂಡು ಈ 1 ವರ್ಷದ ಹಿಂದೆಯೇ ಅವರು ಈ ಉಳ್ಳಾಲ ತಾಲೂಕಿನ ಕನಸು ಕಂಡಿದ್ದರು. ಯಾಕಂತ ಹೇಳಿದರೆ ಇಲ್ಲಿ ನಮಗೆ ಒಂದು ಫೈರ್ ಸರ್ವಿಸ್ ಸ್ಟೇಷನ್ನ ಒಂದು ಕೂಗು ಭಾಳಷ್ಟು ಕೇಳಿ ಬಂದಿತ್ತು. ಅದರ ಒಂದು ಕೂಗಿನ ಸಂದರ್ಭದಲ್ಲಿ ನಮ್ಮ ಈ ಉಳ್ಳಾಲ ಈ ಗ್ರಾಮಾಂತರ ಪ್ರದೇಶ ತಾಲೂಕು ಆಗದೇ ಇದ್ದದ್ದರಿಂದ ಆ ಫೈರ್ ಸರ್ವಿಸ್ ಸ್ಟೇಷನ್ ನಿರ್ಮಾಣ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅವರಿಗೆ ಮುಂದಾಲೋಚನೆ ಏನಂತ ಹೇಳಿದರೆ ಇಲ್ಲಿ ತಾಲೂಕು ಕೇಂದ್ರದ ಮುಖಾಂತರ ಬಹಳಷ್ಟು ಅಭಿವೃದ್ಧಿ ಈ ಭಾಗದಲ್ಲಿ ಆಗ್ತದೆ ಮತ್ತು ಇದರ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಂಗಳೂರು ಅಥವಾ ಬಂಟ್ವಾಳ ಹೋಗುವುದಕ್ಕಿಂತ ಹತ್ತಿರದ ಗ್ರಾಮದವರಿಗೆ ಈ ತಾಲೂಕು ಇಲ್ಲಿ ಕೇಂದ್ರವಾದ್ದರಿಂದ ಬಹಳಷ್ಟು ಪ್ರಯೋಜನ ಆಗ್ತದೆ ಎಂಬ ಒಂದು ನಿರೀಕ್ಷೆ UT ಖಾದರ್ ಅವರಿತ್ತು. ಅವರ ಕನಸು ಇವತ್ತು ನನಸಾಗಿದೆ. ಅವರ ಕನಸು ನನಸಾಗುವುದರ ಮೂಲಕ ನಮ್ಮ ಮಂಗಳೂರು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಜನತೆಯ 10 ವರ್ಷದ ನಂತರದ ಕನಸು, ನಾವು ಕನಸಲ್ಲೂ ಕಾಣದ ಕನಸು ಇವತ್ತು ನನಸಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಅದಕ್ಕಾಗಿ ನಾನು ಈ ಸಾರ್ವಜನಿಕ ಅಭಿನಂದನಾ ಸಮಿತಿಯ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಶ್ರಮವಹಿಸಿದಂಥ ಸನ್ಮಾನ್ಯ UT ಖಾದರ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾವು ಸಾರ್ವಜನಿಕ ಅಭಿನಂದನಾ ಸಮಿತಿಯ ಪರವಾಗಿ ಇನ್ನೊಂದು ನಮ್ಮ ಬೇಡಿಕೆ ಏನಂತ ಹೇಳಿದರೆ ತಾಲೂಕು ಘೋಷಣೆ ಆಗಿದೆ. ತಾಲೂಕು ಘೋಷಣೆ ಆದರೆ ಈ ತಾಲೂಕಿಗೆ ಸಂಬಂಧಪಟ್ಟಂಥ ಒಂದು ಸ್ಥಳ ಗುರುತಿಸುವಿಕೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಏನು ಬೇಕು ಅದರ ಅನುದಾನ ಆದಷ್ಟು ಶೀಘ್ರದಲ್ಲಿ ಇಡಿಸುವುದರ ಮೂಲಕ ಏನು ನಮಗೆ ನೀವು ಒಂದು ಸಹಾಯ ಮಾಡಿದ್ದೀರಿ, ಈ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೀರಿ, ಇದನ್ನು ಆದಷ್ಟು ಬೇಗನೆ ಮಾಡುವಂಥ ಒಂದು ನಿರೀಕ್ಷೆ ಈ ಕ್ಷೇತ್ರದ ಮತದಾರರು ಮತ್ತು ಸಾರ್ವಜನಿಕರ ಮೇಲಿದೆ ಎಂಬುದನ್ನು ಕೂಡ ಈ ಸಾರ್ವಜನಿಕ ಅಭಿನಂದನಾ ಸಮಿತಿಯ ಪರವಾಗಿ ತಮ್ಮ ಮುಖಾಂತರ ನಾನು ಬೇಡಿಕೆಯನ್ನು ಸಲ್ಲಿಸಲು ಕೂಡ ಇಷ್ಟಪಡ್ತಾ ಇದ್ದೇನೆ. ನಾನು ಹೆಚ್ಚೇನು ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ. ಈ ಸಂದರ್ಭದಲ್ಲಿ ನಾನು ಹೇಳುವುದಿಷ್ಟೇ, ತಾವುಗಳು 4 ಬಾರಿ ಶಾಸಕರಾಗಿ ಕರ್ನಾಟಕ ಗಣ ಸರ್ಕಾರದಲ್ಲಿ ಬೇರೆ ಬೇರೆ ಹುದ್ದೆಯನ್ನು ನಿಭಾಯಿಸುವುದರ ಮೂಲಕ ತಾವು ಕ್ಷೇತ್ರದ ಜನತೆಯ ಒಂದು ಅಭಿಮಾನವನ್ನು ಮಾತ್ರ ಉಳಿಸಿದ್ದು ಮಾತ್ರವಲ್ಲ, ಅದು ರಸ್ತೆಯ ವಿಚಾರ ಇರ್ಬೋದು, ನೀರಿನ ವಿಚಾರ ಇರ್ಬೋದು, ಹಕ್ಕುಪತ್ರದ ವಿಚಾರ ಇರ್ಬೋದು, ಕಡಲಿನ ಕೊರತೆ ವಿಚಾರ ಇರ್ಬೋದು, ವಿಶೇಷವಾಗಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಕುಡಿಯುವ ನೀರಿನ ಒಂದು ಸಲುವಾಗಿ ಈಗಾಗಲೇ 140 ಕೋಟಿ ಮತ್ತು ಅದರ ನಂತರ ಅದರ ಪೈಪ್ಲೈನ್ ಮತ್ತು ಓವರ್ ಟ್ಯಾಂಕಿನ ವಿಚಾರವಾಗಿ 150 ಕೋಟಿಗೂ ಮಿಕ್ಕಿದಂಥ ಒಂದು ಹಣದ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಮಂಜೂರಾತಿಯಾಗಿ ಫೈನಾನ್ಸ್ನಲ್ಲಿ ಕೂಡ ಮಂಜೂರಾತಿ ಆಗಿದೆ. ಅಡ್ಯಾರ್ ಮತ್ತು ಹರೇಕಳದ ಮುಖಾಂತರ ಒಂದು ಡ್ಯಾಮನ್ನು, ಉಪ್ಪು ನೀರು ತಡೆಗಟ್ಟುವಂಥ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ಮೀಸಲಿಟ್ಟಿದ್ದೀರಿ. ಅದರ ಮೇಲ್ಗಡೆ ನಮಗೆ ಒಂದು ದೊಡ್ಡದಾದಂಥ ಸೇತುವೆ ಕೂಡ ಆಗ್ತದೆ ಎಂಬ ಒಂದು ಮಾತನ್ನು ಕೂಡ ಭರವಸೆಯನ್ನು ಕೂಡ ಇಟ್ಟಿದ್ದೀರಿ. ಆ ಭರವಸೆಯನ್ನು ಕೂಡ ಈ ಕ್ಷೇತ್ರದ ಜನರು ಬಹಳಷ್ಟು ನಿರೀಕ್ಷಿಸಿದ್ದಾರೆ. ಯಾಕಂತ ಹೇಳಿದರೆ ಈ ಭಾಗದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಕೆಲವೊಂದು ಗ್ರಾಮಗಳಲ್ಲಿ ಎಲ್ಲ ಹೆಚ್ಚಿನ ಸಮಸ್ಯೆಗಳು ಈಡೇರಿದೆ. ಆದರೆ ಕುಡಿಯುವ ನೀರಿನ ಸಮಸ್ಯೆ
ಎಲ್ಲ ಹೆಚ್ಚಿನ ಎಲ್ಲ ಗ್ರಾಮಗಳಲ್ಲೂ ಕೂಡ ಖಂಡಿತವಾಗಿ ಈಡೇರಲಿಲ್ಲ ಸರ್. ಆ ಒಂದು ಭರವಸೆ ಈಡೇರಿದರೆ ನಿಮ್ಮ ನೆನಪು ಇವತ್ತು ಜೀವಿತ ಕಾಲದಲ್ಲಿ ಮಾತ್ರವಲ್ಲ, ತಾವು ಶಾಸಕರಾಗಿ ಸಚಿವರಾಗಿ ಅದು ಯಾವತ್ತೂ ಕೂಡ ಅದು ಶಾಶ್ವತ ಅಲ್ಲ. ಆದರೆ ಶಾಶ್ವತವಾದಂಥ ಕೆಲಸ, ತಾವು ಮಾಡಿದಂಥ ಸೇವೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಜೀವನದ ನಂತರವೂ ಕೂಡ ಈ ಇಹದಲ್ಲಿ ಮತ್ತು ಪರದಲ್ಲಿ ನಿಮಗೆ ಖಂಡಿತವಾಗಿ ಅದು ವಿಜಯವಾಗ್ತದೆ. ಆ ನೆನಪು ಶಾಶ್ವತವಾಗಿ ಈ ಕ್ಷೇತ್ರದ ಜನ ಇರ್ತಾರೆ. ಖಂಡಿತವಾಗಿ ನಮ್ಗೆ ಗೊತ್ತಿದೆ, ತಾವು ಇವತ್ತು ಶಾಸಕರಾಗಿ ಸಚಿವರಾಗಿ ಈ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತಮ್ಮ ಕೆಲಸ ಕಾರ್ಯಗಳ ಮೂಲಕ ತಾವು ಹಲವಾರು ಪ್ರಶಸ್ತಿಗಳು, ಅದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಾವು ಪ್ರಶಸ್ತಿಯನ್ನು ಬಾಚಿದ್ದೀರಿ. ಇದು ಈ ಕ್ಷೇತ್ರದ ಜನತೆಗೆ ಮತ್ತು ಮತದಾರರಿಗೆ ತಾವು ಕೊಟ್ಟಂಥ ಗೌರವ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾಸ್ತಾವಿಕವಾಗಿ ಹೇಳಿಕೊಳ್ಳುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಸಾರ್ವಜನಿಕ ಅಭಿನಂದನಾ ಸಮಿತಿಯ ನಮಗೆ ಮುಖ್ಯವಾದಂಥ ನೇತೃತ್ವವನ್ನು ಕೊಟ್ಟವರು ಶ್ರೀಯುತ ಸಂತೋಷ್ ಶೆಟ್ಟಿಯವರು. ಸಂತೋಷ್ ಶೆಟ್ಟಿಯವರ ಬಗ್ಗೆ ಕೂಡ ನಾನು ಎರಡು ಮಾತನ್ನು ಹೇಳಬೇಕಾಗ್ತದೆ. ಸಂತೋಷ್ ಶೆಟ್ಟಿಯವರು ಯಾವ ವಿಚಾರದಲ್ಲಿ ಕೈಯನ್ನು ಹಾಕ್ತಾರಾ, ಯಾವ ಕಾರ್ಯಕ್ರಮದಲ್ಲಿ ಹಾಕ್ತಾರಾ, ಅದನ್ನು ಯಶಸ್ವಿಗೊಳಿಸ್ತಾರೆ. ಸಂತೋಷ್ ಶೆಟ್ಟಿಯವರು ಕೇವಲ ಒಬ್ಬ ವ್ಯಕ್ತಿ ಮಾತ್ರವಲ್ಲ, ಎಲ್ಲರನ್ನೂ ಕೂಡಿಸಿ ಒಂದು ಒಗ್ಗೂಡಿಸುವಲ್ಲಿರುವಂಥ ಒಂದು ಶಕ್ತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಇದರ ನೇತೃತ್ವವನ್ನು ವಹಿಸಿದಂಥ ರವೀಂದ್ರ ರೈ ಅವರಿಗೆ, ನಮ್ಮ ಪ್ರಸಾದ್ ರೈ ಕಲ್ಲಿಮಾರ್ರವರಿಗೆ, ನಮ್ಮ ಆನಂದ ಅಸೈಗೋಳಿ ಅವರಿಗೆ ಮತ್ತು ನಮ್ಮ ತ್ಯಾಗಮ್ರವರಿಗೆ ಮತ್ತು ಈ ಸಾರ್ವಜನಿಕ ಅಭಿನಂದನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಮಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಈ ಸಾರ್ವಜನಿಕ ಅಭಿನಂದನಾ ಸಮಿತಿಯ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಶಾಂತಿಯ ತೋಟ ನಮ್ಮ ಭಾರತ. ಹಿಂದೂ ಮುಸ್ಲಿಂ ಕ್ರೈಸ್ತರು ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅನ್ನುವ ನುಡಿಯೊಂದಿಗೆ ಇದೀಗ ಈ ಒಂದು ದೀಪ ಪ್ರಜ್ವಲನೆ ಆಗ್ತಿದೆ. ಈತ್ ಮಲ್ಲ ವೇದಿಕೆಯಲ್ಲಿ ಎಲ್ಲಿಯ ಭಟ್ರಿಂದ ಆಯಲೆ ಇದಿರಂದು ಎಂಗಳ ಹಿಂದೂ ಸಂಪ್ರದಾಯ ಪ್ರಕಾರವಾದ ಒಂಜಿ ಕಥೆ ಶುರುವಾನ ಕೊಂಚ ವಿಚಾರ ಬರ್ಪದ ಬಣ್ಣಗ ಒಂದು ಊರಲ್ಲಿ ಬಡಾಮಣ್ಣನಿದ್ದ ಅಲ್ಪಡ್ದು ಎಂಕಲ ಮಾತ ಕಥೆ ಎಲ್ಲ ಶುರು ಆಪುಂಡು ಅಂಚನೆ ಈತ ಮಲ್ಲ ವೇದಿಕೆಡು ಕಾದರ್ಮಂತ ಹಿರಿಯರ್ನಾಕುಲು ಮತ್ತು ಉಪ್ಪುನಗ ಎಲ್ಲಿಯ ಬಡ ಬ್ರಾಹ್ಮಣನ ದಾಯ ಮೇಕುಲ್ಲೆ ಇದೇರಿ ಪುನಗ ಒಂಜಿ ಅರ್ಥ ಮಾಡ್ತಾನೆ ದಾದ ಬಣ್ಣಗ ಎಂಕಲ್ನ ಖಾದರ್ ಸಾಹೇಬರು ಮಲ್ಲ ರಾಜ್ಯ ಸರ್ಕಾರದ ಶಾಸಕ ಸಚಿವೇರು ಅಂಚಿತ್ನ ವೇದಿಕೆಡು ಒಂಜಿ ಎಲ್ಲಿಯ ಬಡ ಬ್ರಾಣಗಲ ಮಸ್ತ್ ಸಾಕಾರ ಮಾಡ್ತಿದ್ದೇವೆ ಪಂಡ ತೆರಿಪಾವಡನ್ನ ಸಮಾಜಕ್ಕೆ ತೆರಿಪಾವಡನ್ನ ಅಂಡ ಗಣೇಶ್ ಭಟ್ರನ ಅಂಚಿತ್ನ ಪಾಪದ ಬ್ರಾಣ ಎಲ್ಲ ಬೂಡು ಅಂಚಿತ್ನ ವಿಚಾರ ಸಂತೋಷನ ಗಮನ ಒಯ್ದು ತೋಜರು ದಯ ಬಣ್ಣಗ ಯಾನು ಇತ್ತೆ ವೇದಿಕೆಡು ಎಂಕ್ ಮಲ್ತ ಉಪಕಾರಣ ಯಾನು ಸ್ಮರಣೆ ಮಲ್ಪುಡು ಯಾಕೆ ಎನ್ನಗ ಎಂಕುಲು ಒಂಜಿ ಮುಟ್ಟದಾಕಲೆಗೆ ಒಂಜಿ ಕಣ್ಣದ ಬೇನಾನ ಪುಡ್ತುಡು ಯಾನು ಸಾಹೇಬ್ರು ಪೋದು ಬರೀಟು ಉಂತುದಿತ್ತೆ ಅಪನಾಗ ಸುರೇಶನ್ನೇ ಮಸ್ತ್ ಮಲ್ಲ ನಾಲ್ಕು ಮತ್ತೆ ಇತ್ತೇರು ಅಪನಾಗ ಬಟ್ರೆ ಈರ್ದಲ್ಲ ಗಡಿಬಿಡಿ ಮಲ್ಪೊಚ್ಚಿ ಯಾರೇ ಲೆಪ್ಪೇರು ಅಪನಾಗ ಹೆಂಗೆ ಭಾರಿ ಖುಷಿ ಅಂದೆ ಅಪನಾಗ ಎಂಕ್ಲ ಅಂಚಿತ್ನ ಪಾಪ ದಾಖಲೇನು ಸಚಿವರು ಲೆಪ್ಪೇರು ಮನ್ನಾಗ ಮಸ್ತ್ ಖುಷಿ ಆಂಡೆ ಯಾನು ಪೋದು ಆರಡ ಎನ್ನ ಸಮಸ್ಯೆ ನಿವೇದನೆ ಮಾಡ್ತೆ ಯಾನು ಆರ ಎಂಕ್ಲೇನು ನಾರಾಯಣ ನೇತ್ರಾಲಯ ಕಡಪುರಿಯರಿ ಅವ್ಳು ಪೋದಾನಾಗ ಒಂಜಿ ಡಾಕ್ಟ್ರನ್ನ ಪುದಾರ ಪಂಡಿತ್ತೇರಿ ಆರಿಗೆ ಫೋನ್ ಅಲ್ಪನಾಗ ಎಂಗೆ ಈತ ಆಶ್ಚರ್ಯ ಕಾದಿದ್ದಿತ್ತು ಮನ್ನಾಗ ಯಾನು ಸಚಿವರ ಪಂಡಿತಿಜಿ ಆಯ್ನು ದಯಪಣ್ಣಗ ಯಾನು ಪೋನಾಗ ನಾರಾಯಣ ನೇತ್ರಾಲಯದ ಯಜಮಾನ್ರು ಬತ್ತದ ಯಾನು ಕಾರದಲ್ಲಿ ತುಂಬೋದು ಎಂಕ್ಲಿಗೆ ಬೋಡಿತ್ನಂಚಿತ್ತ ಮಲ್ಲ ವ್ಯವಸ್ಥೆಯನ್ನು ಮಲ್ದೇರು ದಯಪಣ್ಣಗೆ ಯಾನು ತಲಪಾಡಿ ದೇವಸ್ಥಾನದ ಪೂಜೆದಾಯ ಯಾನು ಮಲ್ಲ ರಾಜಕೀಯ ವ್ಯಕ್ತಿಲತ್ತಿ ಕೋಟ್ಯಾಧಿಪತಿಲತ್ತಿ ಎಂಕುಲು ತಲಪಾಡದಪ್ಪನ ಚಾಕರಿ ಮಲ್ಪನಾಗ್ಲು ಅಪನಾಗ ಐಕಿ ಕಾರಣಕರ್ತಿರಿ ಎನ್ನಗ ಎಂಕಲ್ನ ಸಚಿವೇರು ಎಂಕಲ್ನ ಈಶ್ವರನ ಅಂಚಿತ್ನ ಮಲ್ಲ ಗರಡಿನ ಪಳಗದು ನಮ್ಮ ಕರ್ನಾಟಕ ಸರ್ಕಾರದ ಐತೆ ಸಿದ್ದರಾಮಯ್ಯರು ಉಪ್ಪಡ ಕುಮಾರಸ್ವಾಮಿಲು ಉಪ್ಪಡೆ ನಮ್ಮ ಏಪಲ್ಲ ಎಂಕಲ್ ಟಿ ವಿ ದಿಪ್ಪುಣಿ ಎನ್ನಗ ಎಂಕಲ್ ಕುಮಾರಸ್ವಾಮಿಲೆಲ್ಲ ತೂಪುಜ ಎಂಗೆ ಸಿದ್ದರಾಮಯ್ಯರೆಲ್ಲ ತೂಪುಜ ತೂಪು ನೀರನ್ನು ಬಂದಾಗ ಎಂಕಲ್ನ ಈಟಿಗಾದರೆ ಸಾಯ್ಬೇರೇನು ಮಾತ್ರ ಅವನಾಗ ಆರ್ನ ಸಾಧನೆ ಅವು ಮಂತ ದೇವರನ್ನ ಆಕಲ್ನ ಚಿತ್ತಗ ಬರಡು ದಯಕೆ ಎನ್ನಗ ಆಕಾಶದ ಬೂರ್ನ ನೀರು ಭೂಮಿಗೆ ಬುರ್ದು ಅವು ಎಂಚ ತುದಕ್ಕೆ ಸೇರಿದು ಸಮುದ್ರಕ್ಕೂ ಪೋನಾಗ ಅವು
ಒಂಜ ಅದು ನಮಕ್ ಮಂತೆರೆಗಳ ಹೈಟ್ ಸಾಯ್ಬೇರೆ ಗಿಜ್ಜಿ ಪಟ್ರೆ ಗಿಜ್ಜಿ ಶೆಟ್ರೆ ಗಿಜ್ಜಿ ಅಂತ ಪನ್ಪುಜರು ಅವು ಮಾತ ನಮ್ಮ ಭೂಮಿ ಪುಟ್ನ ಪ್ರತಿ ಊರಿಯೆಲ್ಲ ಏನು ಅನುಭವಿಸುವೆ ಅಪನಾಗ ಆರು ಓಟು ಶುರುವಾದ ಮುಗಿನ ಮುಟ್ಟಾಗ ಯಾರು ಕಾಂಗ್ರೆಸ್ದ ಲೀಡರ್ ಆರು ಇತ್ತೆ ಎಂಕಲ್ನ ಸಾಯ್ಬೇರಾರು ಅವನಾಗ ಅಂಚಿತ್ನ ಸಾಧಾರಣ ಸಾಯ್ಬೇರನ್ನ ಈತ ಮಲ್ಲ ಕಾರ್ಯಕ್ರಮ ಎಂಗ್ಳಿಗೆ ಭಾಗವಹಿಸೋ ನಂಚಿತ್ನ ಮಲ್ಲ ಯೋಗ ಅದಕ್ಕೆ ಎಂಗ್ಳಿಗೆ ಅವಕಾಶ ಕೊಡು ನಂಚಿತ್ನ ಸಂತೋಷನ್ನ ಕಾವಡಿ ರಾಜಕೀಯದ ವ್ಯವಸ್ಥೆ ದಾಖಲೆ ಕಾವಡಿ ಆ ತಲ್ಪಾಡ್ದಪ್ಪೆ ಹೆಡ್ಡೆ ಮಲ್ಪಾಡಿ ಅಂಚನೆ ಖಾದರ್ ಸಾಹೇಬರು ಇನಿ ಎಂಕಲ್ನ ಉಸ್ತುವಾರಿ ಸಚಿವರಾದ ಬತ್ತಿಪ್ಪರೆ ಯಾರು ನನದ ಕಾಲೋಡು ನಮ್ಮ ಕರ್ನಾಟಕ ಸರಕಾರದ ಮುಖ್ಯಮಂತ್ರಿ ಆದ ಬತ್ತದ ಅಕ್ಕಲೊಟ್ಟಿಗೆ ಎಂಕ್ಲಿಗೆ ಬಂದಾಗ ಕುಳುಡಂಚಿತ್ನ ಯೋಗನು ತಲ್ಪಾಡ್ದಪ್ಪೆ ಕೊರಡು ನಲ್ಲಾತ್ ಸಮಾಜ ಮುಖ್ಯವಾದ ಸೇವೆ ಮಲ್ಪಂಚಿತ್ನ ಅವಕಾಶ ದೇವರು ಕೊರಡು ಪಡೆದು ಎಂಕಿ ಈತೆಲ್ಯ ಬಟ್ರೆಗೆ ಈತ ಮಲ್ಲ ವೇದಿಕೆಯ ಅವಕಾಶ ಕೊಟ್ಟು ನಾಕ್ಲಿಗೆ ಸೊಲ್ಮೆ ಸಂಧಾದಿ ಎನ್ನ ಪಾತ್ರ ದೇವರ ಸನ್ನಿಧಾನ ಈ ದಿನ ಪ್ರಾಸ್ತಾವಿಕವಾಗಿ ಮಾತಾಡಿದ ಮುಸ್ತಫಾ ಹೇಳಿದ ಹಾಗೆ ಬಹಳ ಒಂದು ಸಂತೋಷದಾಯಕವಾದಂಥ ಒಂದು ದಿನ ನಮಗೆ. ಯು ಟಿ ಖಾದರ್ಗಿಂತ ಮೊದಲು ಯು ಟಿ ಫರೀದ್ ಅವರು ಶಾಸಕರಾಗಿದ್ದಾಗ ವಿಶೇಷವಾಗಿ ಉಳ್ಳಾಲ ಕ್ಷೇತ್ರವನ್ನು ಅವರು ನಡೆಸಿಕೊಂಡು ಬಂದಂಥ ದಾರಿ, ಅವರು ಮಾಡಿದಂಥ ಅಭಿವೃದ್ಧಿ, ಕಾನೂನಿಗೂ ಮಿಗಿಲಾಗಿಕೊಂಡು ಕೆಲವೊಂದು ವ್ಯವಸ್ಥೆಗಳನ್ನು, ಉದಾಹರಣೆಗೆ ಉಳ್ಳಾಲದ ರೇಷನನ್ನು ಒಂದು ಬದಲಿ ವ್ಯವಸ್ಥೆಯನ್ನಾಗಿ ಮಾಡಿಕೊಂಡಂಥ ರೀತಿ, ಅದರ ಕೆಲಸ ಮಾತ್ರ ಸ್ವಲ್ಪ ಸಮಾಧಾನವಾಗಿ ಸ್ಲೋ ಆಗಿ ನಡೀತಾ ಇತ್ತು. ಆದರೂ ಕೈ ಹಾಕಿದ ಕೆಲಸ ಯಾವುದೂ ಕೂಡ ಆಗದೇ ಇದ್ದಂಥ ಚರಿತ್ರೆ ಉಳ್ಳಾಲದಲ್ಲಿಲ್ಲ. ಆದ್ದರಿಂದಾಗಿ ಉಳ್ಳಾಲದ ಜನತೆ, ಪ್ರತ್ಯೇಕವಾಗಿ ನಮ್ಮ ಉಳ್ಳಾಲ ಸೈಯದ್ ಮದನಿ ದರ್ಗಾ ಸಂಬಂಧಪಟ್ಟಂಥ ಏರಿಯಾ, ಆ ಯು ಟಿ ಫರೀದರನ್ನು ಸದಾ ನೆನೆಸ್ತಾ ನಾವು ಮರೀತಾ ಇದ್ದೀವಿ. ಅದರ ಕಾರಣಾಂತರದಿಂದ ಅವರ ಮರಣದ ನಂತರ ಬೈ ಎಲೆಕ್ಷನ್ ಆಗಲಿ, ಅದರ ನಂತರದ ಚುನಾವಣೆಯಲ್ಲಾಗಲಿ ಯು ಟಿ ಖಾದರ್ ಅವರು ಹೇಳಿದ ಮಾತು, ನನಗೆ ನೀವು ಮತ ಕೊಡಿ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕಿ ಬಾರದ ರೀತಿಯಲ್ಲಿ ನಾನು ಕೆಲಸ ಮಾಡಿ ನಿಮಗೆ ಹೆಮ್ಮೆಯನ್ನುಂಟು ಮಾಡ್ತೇನೆ, ನಿಮಗೆ ಯಾವತ್ತೂ ಕೂಡ ನೀವು ತಲೆ ತಗ್ಗಿಸುವ ಕೆಲಸ ಮಾಡುವುದಿಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಅವರು ಮಾಡಿದ ಮಾತಿನ ಅರ್ಥದಂತೆ, ಅವರ ವಾಗ್ದಾನದಂತೆ, ಆ ಭಗವಂತ ಅಲ್ಲಾಹನು ಕೊಟ್ಟ ಶಕ್ತಿಯಿಂದಾಗಿ ದಿನದ 24 ಗಂಟೆಯಲ್ಲಿ, ಅದು 20-22 ಅಂತ ಹೇಳಲಿಕ್ಕೆ ಬರುವುದಿಲ್ಲ, 24 ಗಂಟೆ ಕೂಡ ಸಂಚಾರ ಮಾಡಿ ಓಡಿಕೊಂಡು ತನಗೆ ಸಿಕ್ಕಿದಂಥ ಆ ಒಂದು ಕಾರ್ಯಗಳನ್ನು, ಅವರಿಗೆ ಸೇರಿದಂಥ ವಿಭಾಗದ ಕೆಲಸಗಳನ್ನು ಮಾಡಿಕೊಂಡು ಉಳ್ಳಾಲದ ಜನತೆ ಮೆಚ್ಚದಿದ್ದರು. ಮೊದಲು ಕರ್ನಾಟಕದ ರಾಜ್ಯದ ಸರ್ವ ಮೂಲೆಗಳ ಜನ ಮೆಚ್ಚಿಕೊಂಡು ನಂಬರ್ 1 ಸಚಿವರು ಅಂತ ಹೇಳಿ ಪಟ್ಟ ಕೊಟ್ಟ ಮೇಲೆ ನಾವು ಉಳ್ಳಾಲದ ಜನತೆ ಅರ್ಥ ಮಾಡಿದೆವು, ನಂಬರ್ 1 ಸಚಿವರು ಹೌದು ಅಂಥೇಳಿ. ಅದು ಯಾಕೆ ಉಳ್ಳಾಲದ ಜನತೆ ಆ ಪಟ್ಟ ಕೊಡಲಿಲ್ಲ? ನಮ್ಮಲ್ಲಿ ಅಸೂಯೆ ಜಾಸ್ತಿ, ನಮ್ಮಲ್ಲಿ ಹಿಂದುಗಡೆ ಕೂತ್ಕೊಂಡು ಮಾತಾಡುವಂಥ ಆ ನೀಚ ಪ್ರವೃತ್ತಿ ಜಾಸ್ತಿ ಆಗಿದೆ. ಆದರೆ ಊರ ಹೊರಗಿನ ಜನ ಹೇಳಲಿಕ್ಕೆ ಶುರು ಮಾಡಿದ ಮೇಲೆ ನಾವು ಆಲೋಚನೆ ಮಾಡುವಂಥ ಒಂದು ನಿಮಿಷ, ನಾವು ಆಲೋಚನೆ ಮಾಡುವಂಥ ಸಂದರ್ಭ ಬಂತು. ಅದು ಮುಂದಕ್ಕೆ ಸಾಗಿ ಸಾಗಿ ಆಹಾರ, ಆರೋಗ್ಯ ಎಲ್ಲ ಆಗಿ, ವಸತಿಯಲ್ಲಾಗಿ ಈಗ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಕೆಲವಾರು ಮಂದಿ ಮುಲ್ಕಿಗರು ಹೇಳಿದರು, ಮುಲ್ಕಿ ಕಡಬ ಅಲ್ಲಿ ಇಲ್ಲಿ ಅಂತೇಳಿ. ಬೇಡಿಕೆ ಇಡುವಂಥದ್ದು ನಾವು ನೀವು ಸಾಮಾನ್ಯ ಸ್ವಾಭಾವಿಕವಾಗಿ ಇಡ್ತೇವೆ. ಬೇಡಿಕೆ ಈಡೇರಿಸಲಿಕ್ಕೆ ಭಾಳಷ್ಟು ಕಷ್ಟ ಇದೆ. ಅಲ್ಲಿ ಬೇರೆ ಬೇರೆ ರೀತಿಯ ಮಂಜೂರಾತಿಗಳು ಬೇಕು. ಆ ಮಂಜೂರಿಯತ್ತೆಲ್ಲ ಆಗುವಾಗ ಅದಕ್ಕೆ ಬೇಕಾದಷ್ಟು ತೊಡಕುಗಳಿರ್ತದೆ. ಅದರಿಂದಾಗಿ ಎಲ್ಲ ಪೆಂಡಿಂಗ್ ಇರ್ತದೆ. ಈಗ ಉಳ್ಳಾಲದ ಮಟ್ಟಿಗೆ ನಾವಲ್ಲಿಗೆ ಅಭಿನಂದನೆ ಮಾಡೋದು ಬರೀ ತಾಲೂಕಿಗೆ ಮಾತ್ರ ಅಲ್ಲ,
ಯು ಟಿ ಖಾದರ್ ಅವರು ನನಗೆ ಜಾಸ್ತಿ ಹೊಗಳಿಕ್ಕೂ ಆಗೋದಿಲ್ಲ, ಯಾಕೆಂತ ಹೇಳಿದರೆ ನಮ್ಮವರೇ ಆದ ಕಾರಣ ನಮ್ಮವರನ್ನು ಹೊಗಳೋದು ಸಾಧ್ಯ ಆಗುವುದಿಲ್ಲ. ಆದರೆ ಕೆಲಸ ಮಾಡಿದ್ದನ್ನು ಹೇಳದಿದ್ದರೆ ನಾವೇನೋ ಅಸೂಯೆಯಲ್ಲಿ ಹೊಗಳುವುದಿಲ್ಲ ಅಂತ ಯಾರಾದರೂ ನಡೆಸ್ಬೋದು. ತಾಲೂಕು ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಾಮದ ಜನರ ಬೇಡಿಕೆ, ಆ ಚುನಾವಣೆ ಸಂದರ್ಭದಲ್ಲಿ ಏನು ಬೆರಳು ತೋರಿಸಿದ್ದೀರಿ, ಏನು ಅವರು ಕಣ್ಣಾರೆ ಕಂಡಿದ್ದಾರೆ, ಅದನ್ನು ಪುನರಪಿ ನೆನಪು ಮಾಡದೆ ಈ ಉಳ್ಳಾಲವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ನಾವು ನೀವೆಲ್ಲ ಇಲ್ಲಿ ಸೇರಿದ ಜನ ಸಾಕ್ಷಿ. ಇಷ್ಟು ಅಭಿವೃದ್ಧಿ ಯಾವ ಕಾಲದಲ್ಲಿ ಕೂಡ ಆಗಲಿಲ್ಲ. ಈಗ ನೀವು ಕುಡಿಯುವ ನೀರಿನ ವ್ಯವಸ್ಥೆಗೆ ಕೆಲವರು ಹೇಳ್ಬೋದು ಯಾವಾಗ ಆಗಲಿಕ್ಕೆ, ಆಗುವ ಕಾಲಕ್ಕಾದರೂ ಆಗಬೇಕಾದ್ರೆ ಅದಕ್ಕೊಂದು ಬುನಾದಿ ಹಾಕಿಡಬೇಕು. ನಾನು ಒಂದು ದಿವಸ ಬೆಂಗಳೂರಲ್ಲಿದ್ದೆ, ಒಂದು ದಿವಸ ಮೀಟಿಂಗ್ ಕರೀತಾ ನಾನು ನೋಡುವಾಗ ಆಶ್ಚರ್ಯಪಟ್ಟೆ. ಕೋಟೆಪುರದಿಂದ ಮಂಗಳೂರಿಗೆ ಸೇತುವೆ ಮಾಡುವಂಥದ್ದು ನದಿಯ ಮೂಲಕ. ಇದು ನಮ್ಮ ಉಳ್ಳಾಳದ ಜನದ ಯಾರ ಬೇಡಿಕೆ ಕೂಡ ಇಲ್ಲ, ಆದರೆ ಅದರ ಪ್ರಸ್ತಾವನೆ ಸಲ್ಲಿಸಿ ನೀಲಿ ನಕ್ಷೆ ರೆಡಿ ಆಗ್ತಾ ಉಂಟು. ಹಾಗಾಗಿ ಎಲ್ಲ ಅಭಿವೃದ್ಧಿಯ ಪರವಾಗಿ, ಬರೀ ತಾಲೂಕಿಗೆ ಮಾತ್ರ ಅಂತಲ್ಲ, ನಮ್ಮ ಸಚಿವರನ್ನು ಅಭಿನಂದಿಸುವಂಥದ್ದು ನಮ್ಮ ಕರ್ತವ್ಯ. ಮತ್ತೊಂದು ಮಾತು ನಾನೀಗ ಹೇಳ್ತಾ ಇದ್ದೇನೆ, ಉಳ್ಳಾಳದ ಜನತೆ ಅದನ್ನು ನಾವು ಮೊದಲಾಗಿ ಮಾಡಬೇಕಿತ್ತು ಅಭಿನಂದನೆ. ಆದರೆ ತಡೆಯದೆ, ಸಂತೋಷ ತಡೆಯದೆ ಯಾವತ್ತು ಇವರು ಅನೌನ್ಸ್ ಮಾಡಿದಾರ ಆಗಲೇ ತಕ್ಷಣ ಸಭೆ ಕರೆದು ನಮ್ಮೊಳಗೆ ನಾವು ಅಭಿನಂದನೆ ಮಾಡಿ ಒಂದು ನಿರ್ಣಯ ಮಾಡಿ ಬೆಂಗಳೂರಿಗೆ ಹೋಗಿ ಇವರಿಗೆ ಸನ್ಮಾನ ಮಾಡಬೇಕು ತೀರ್ಮಾನ ಮಾಡಿ. ತಾವೆಲ್ಲ ನೋಡಿರ್ಬೋದು, ಪೇಪರಲ್ಲಿ ಬಂದಿರ್ಬೋದು. ಅಂದರೆ ಅಷ್ಟು ತರಾತುರಿ. ಅಂದರೆ ಈ ಸಂತೋಷಕ್ಕೆ ಒಂದು ಇತಿಮಿತಿ ಇಲ್ಲ ಈ ತಾಲೂಕಾದಕ್ಕೆ. ತಾಲೂಕಂದರೆ ಏನು, ತಾಲೂಕಿನಲ್ಲಿರುವಂಥ ನಮಗೆ ಸಿಗುವಂಥ ಸೌಲಭ್ಯಗಳೇನು, ಕೆಲವರು ಕೇಳಿದ ತಾಲೂಕಾದರೆ ಏನು ಅಂತ ಮಾತಾಡುವವರು ಕೂಡ ಇದ್ದಾರೆ. ಅದೆಲ್ಲ ರಾಜಕೀಯವಾಗಿರ್ಬೋದು ಅಥವಾ ತಿಳುವಳಿಕೆ ಇಲ್ಲದವರಾಗಿರ್ಬೋದು. ಅಂತೂ ನಾವು ನಮ್ಮ ಆಫೀಸ್ ಮೀಟಿಂಗಲ್ಲಿ ನಾವು ಅಭಿನಂದನೆ ಮಾಡಿದ್ದೇವೆ. ಚಿಕ್ಕದಾದರೂ ಅವರನ್ನು ಹೋಗಿ ನಮ್ಮ ಅಭಿನಂದನೆ ಮಾಡಲಿಕ್ಕಿದೆ. ಇನ್ನೊಂದು ಕಾರಣ, ಅಭಿನಂದನೆ ಮಾಡಲಿಕ್ಕೆ ಅವರನ್ನು ಕರೀಲಿಕ್ಕೂ ಆಗುವುದಿಲ್ಲ. 5 ಗಂಟೆಗೆ ಕರೆದ್ರೆ 9 ಗಂಟೆಗೆ ಬರ್ತಾರೆ, ನಾವೇನು ಮಾಡೋದು? ಆ ಒಂದು ಸಮಸ್ಯೆ ಕೂಡ ಇದೆ. ಅಂದರೆ ಅವರು ಏನೋ ಎಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಹೋಗಿದ್ದಾರೆ ಅಂತಲ್ಲ, ಅಭಿವೃದ್ಧಿಯ ಹಿಂದೆ ಓಡಾಡುವಾಗ ಸಮಯಕ್ಕೆ ಬರಲಿಕ್ಕೆ ಕೂಡ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನೀವು ಮಾಡಿದಂಥ ಈ ಒಂದು ಅಭಿನಂದನಾ ಸಭೆ ಇದು ಅಲ್ಲಾಹನು ಮೆಚ್ಚುವಂಥದ್ದು. ರಾಜಕೀಯವಾಗಿ ಕೆಲಸ ಮಾಡುವವರಿಗೆ ಎಲ್ಲ ಅಲ್ಲಾಹನು ಭಗವಂತ ಹೇಳಬೇಕಾದ ಅಗತ್ಯ ಇಲ್ಲ. ಅಂದರೆ ಇವರ ಸೇವೆ ಜನಪರವಾದಂಥ ಕೆಲಸ. ಆ ಫಸ್ಟಿಗೆ ಒಂದು ಮಾತು ಹೇಳಿದಿದೆಯಲ್ಲ, ಅವಾಗೆಲ್ಲ ನಾನು ಕಾಂಗ್ರೆಸ್ ಸಕ್ರಿಯ ಆಗಿದ್ದೆ. 1 ರೂಪಾಯಿಯ ಕಾಲಿಗೆ ಸಿಗುವಂಥ ಖಾದರ್ ಅಂತ ಒಂದು ಮಾತಲ್ಲಿತ್ತಲ್ಲ, ಅದನ್ನೆಲ್ಲ ಅವರು ಶಾಶ್ವತವಾಗಿ ನೆಲೆ ನಿಲ್ಲುವ ಹಾಗೆ ಮಾಡಿಕೊಟ್ಟಿದ್ದಾರೆ. ಆ ಲಿಬ್ಸ್ ಅಂತಿರುವಂಥ PA ಒಂದು ನಂಬರ್ ಇದೆಯಲ್ಲ, ಅದು ಶಾಶ್ವತವಾಗಿ ಕೆಲಸ ಮಾಡ್ತಾಯಿದೆ. ಅದು ಬೂತ್ ನಂತರ ಆ ಕೆಲಸದಿಂದಾಗಿ ನಮ್ಮ ಸಚಿವರು ಇವತ್ತು ನಂಬರ್ 1 ಆಗಿದ್ದಾರೆ. ನಾನು ಮತ್ತು ಮುಖ್ಯಮಂತ್ರಿ ಆಗಿ ಅಂತ ಈಗ ಅಲ್ಲಿ ಹಾರೈಸಿದರೆ ಮುಖ್ಯಮಂತ್ರಿ ಆಗುವವರಿಗೆ ಇದಕ್ಕೆ ಬೇಸರ ಅಂತೂ ನಮ್ಮೆಲ್ಲರ ಪಾಲಿಗೆ ನೀವು ಮುಖ್ಯಮಂತ್ರಿ ಆಗಿ ಬರಬೇಕು. ಕರ್ನಾಟಕ ಜನದ ಆಶೀರ್ವಾದ ನಿಮಗೆ ಇದೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದು ಆಗ್ತದೆ. ಅದಕ್ಕಾಗಿ ನಾನು ನಿಮ್ಮಂತ ಹೇಳುವಂಥದ್ದು ಇನ್ನೊಂದು ವಿಚಾರ. ತಾಲೂಕು ಹೇಗೂ ಘೋಷಣೆ ಆಯಿತು. ನನ್ನ ಮನಸ್ಸಲ್ಲಿ ಉಳ್ಳಾಳದಲ್ಲಿ ಆಗಬೇಕು, ನಿಮ್ಮ ಮನಸ್ಸಲ್ಲಿ ಅಸೈಗಳಲ್ಲಿ ಆಗಬೇಕು, ಮತ್ತೊಬ್ಬರ ಮನಸ್ಸಲ್ಲಿ ಕೊಣಾಜಲ್ಲಿ ಆಗಬೇಕು, ಮತ್ತೊಬ್ಬರ ಮನಸ್ಸಲ್ಲಿ ಮತ್ತೊಂದು. ಈ ರೀತಿಯ ಜಂಜಾಟ ಯಾರೂ ಮಾಡಬಾರ್ದು. ಜನಸಾಮಾನ್ಯರಿಗೆ ಎಲ್ಲಿ ಸವಲತ್ತಾಗುತ್ತದೆ, ಒಂದು ಬಸ್ಸಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರುವಂಥ ಕೆಲಸ, ಅದು ಉಳ್ಳಾಳದವರಾಗಲಿ ಇರಾದವರಾಗಲಿ, ಒಂದು ಬಸ್ಸಲ್ಲಿ ಹೋಗಿ ಬಂದು ಸೌಕರ್ಯವನ್ನು ಪಡೆದು ಅದರ ಸದುಪಯೋಗ ಆಗುವ ರೀತಿಯಲ್ಲಿ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಸಚಿವರ ಕಿವಿ ಹಿಂಡುವವರು, ಹಿಂದೆ ಹೋಗುವವರು, ಮುಂದೆ ಬರುವವರು, ಒತ್ತಾಯ ಮಾಡುವ ಎಲ್ಲ ಇರ್ಬೋದು. ಆದರೆ ನನ್ನ ಅನಿಸಿಕೆ ಬಡ ಜನರಿಗೆ ಸಹಾಯ ಆಗುವ ರೀತಿಯಲ್ಲಿ, ಒಂದು ಬಸ್ಸಲ್ಲಿ ಹೋಗುವ ರೀತಿಯಲ್ಲಿ ಅಂಥ ಸೂಕ್ತ ಜಾಗವನ್ನು ಕಂಡುಹಿಡಿದು ತಾವು ಮಾಡಬೇಕು. ಅದಕ್ಕೆ ತಮ್ಮೆಲ್ಲ ನಮ್ಮ ನಾಗರಿಕರ ಸಹಕಾರ ಬೇಕು. ಮಾತ್ರವಲ್ಲ, ಈ ಅಭಿನಂದನೆಯೊಂದಿಗೆ ಅವರಿಗೆ ಆರೋಗ್ಯ ಮತ್ತು ಆಯುಷ್ಯವನ್ನು ನೀಡಲಿಕ್ಕೆ ಪ್ರತಿಯೊಬ್ಬ ಇಲ್ಲಿ ಸೇರಿದ ನಾಗರಿಕರು ಅವರವರ ಧರ್ಮದ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಭಿನ್ನವಿಸಿಕೊಂಡು, ಬಾಂಧವರೇ, ಪ್ರಪ್ರಥಮವಾಗಿ ತಮ್ಮೆಲ್ಲರ ಪರವಾಗಿ ನಾನು ಶ್ರೀಯುತ UT ಖಾದರ್ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ಇದ್ದೀನಿ. ಬಹಳ ಚುಟುಕಾಗಿ 3 ವಿಷಯಗಳ ಬಗ್ಗೆ ಉಲ್ಲೇಖ ಮಾಡಲು ಇಚ್ಛಿಸ್ತೇನೆ. ಪ್ರಪ್ರಥಮವಾಗಿ, ನಾಯಕ ಎಂದರೆ ಯಾರು? ಹೂ ಈಸ್ ಅ ಲೀಡರ್? ಲೀಡರ್ ಇಸ್ ದ ಒನ್ ಹೂ ನೋಸ್ ದ ವೇ, ವಾಕ್ಸ್ ದ ವೇ ಆ್ಯಂಡ್ ಶೋಸ್ ದ ವೇ. ವಿಷಯ, ಮಿನಿಸ್ಟರ್ ಎಂಬ ಶಬ್ದದ ಅರ್ಥವೇನು?
ಮಿನಿಸ್ಟರ್ ಮೀನ್ಸ್ ಸರ್ವೆಂಟ್. ಮಿನಿಸ್ಟರ್ ಅಂದರೆ ಒಬ್ಬ ಸೇವಕ. ಸೇವಕ ದೊಡ್ಡ ಗದ್ದುಗೆಯನ್ನು ಕುರ್ಚಿಯನ್ನು ನೋಡ್ತಾ ಹೋಗೋದಿಲ್ಲ, ಜನರೊಡನೆ ಬೆರೆಯುತ್ತಾನೆ. ನಮ್ಮಲ್ಲಿ ಯಾರಾದರೂ ಒಬ್ಬ ನಾಯಕನಾಗಲು ಇಚ್ಛಿಸ್ತಾನೆ ಆದರೆ ಆತ ತನಗೆ ಯಾವ ರೀತಿಯ ಕುರ್ಚಿ ಸಿಗ್ತದೆ ಎಂಬುದನ್ನು ನೋಡಬಾರ್ದು, ಬದಲಾಗಿ ಜನರೊಡನೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತಾನೆ ಅದು ಅತಿ ಅಗತ್ಯ. ಆದ್ದರಿಂದ ನಮ್ಮಲ್ಲಿ ಯಾರಾದರೂ ನಾವು ನಾಯಕರಾಗಬೇಕೆಂಬ ಒಂದು ಇಚ್ಛೆ ಇದ್ದರೆ ಜನರೊಡನೆ ಬೆರೆಯುವ, ಜನರೊಡನೆ ಸ್ಪಂದಿಸುವ ಒಬ್ಬ ನಾಯಕ ಬೇಕು. ಅಂತಹ ಒಂದು ಸ್ಫೂರ್ತಿ ಇಲ್ಲಿದೆ. ಖಂಡಿತವಾಗಿಯೂ ಸಂತೋಷ. ಶ್ರೀಯುತ ಖಾದರ್ ಅವರೇ, ನಮಗೊಂದು ತಾಲೂಕನ್ನು ಕೊಟ್ಟಿದ್ದೀರಾ, ಉಳ್ಳಾಲ ತಾಲೂಕು. ಬಹಳಷ್ಟು ಸಂತೋಷದ ವಿಷಯ. ಆದರೆ ಇದರೊಡನೆ ನಿಮಗೊಂದು ಪಂಥಾಹ್ವಾನವಿದೆ. ನಮ್ಮ ರಾಜ್ಯದಲ್ಲಿ ಎಷ್ಟು ತಾಲೂಕುಗಳಿವೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ, ಯಾಕಂದರೆ ಹೊಸ ಹೊಸ ತಾಲೂಕುಗಳು ಬರ್ತವೆ. ಆದರೆ ನೀವು ನಂಬರ್ 1 ಸಚಿವರು, ನಮ್ಮ ಈ ಉಳ್ಳಾಲ ತಾಲೂಕನ್ನು ನಂಬರ್ 1 ತಾಲೂಕಾಗಿ ನೀವು ಅದನ್ನು ಪೂರ್ತಿಗೊಳಿಸಬೇಕು. ಸಂತೋಷ, ನೀವು ಕೈತಪ್ಪಾಳೆ ಕೊಟ್ಟಿದ್ದೀರಾ. ಆದರೆ ಆ ನಂಬರ್ 1 ತಾಲೂಕು ಮಾಡಬೇಕಾದ್ರೆ ನಿಮ್ಮ ಸಹಕಾರ ಬೇಕು. ಈ ತಾಲೂಕಿನಲ್ಲಿ ಯಾವುದೇ ಕೋಣೆಯಲ್ಲಿ ಯಾವುದೇ ಆಫೀಸ್ ಇರಲಿ, ಆ ಆಫೀಸಿಗೆ ನಮ್ಮ ಸಾಮಾನ್ಯ ಜನರು ಬಂದಾಗ ಎಷ್ಟು ಹೊತ್ತು ಕಾದುಕೊಳ್ಬೇಕು, ಆ ಆಫೀಸಿಗೆ ಹೋದಾಗ ಎಷ್ಟು ಲಂಚ ಕೊಡಬೇಕು, ಆ ಆಫೀಸಿಗೆ ಹೋದಾಗ ನಮ್ಮ ಕೆಲಸವಾಗಲು ಎಷ್ಟು ದಿನ ಬೇಕು. ಇತರ ತಾಲೂಕಲ್ಲಂತಲ್ಲ, ಬದಲಾಗಿ ಕ್ಲಪ್ತ ಸಮಯಕ್ಕೆ ಯಾವುದೇ ರೀತಿಯ ಭ್ರಷ್ಟಾಚಾರವಿಲ್ಲದೆ, ಯಾವುದೇ ರೀತಿಯ ಲಂಚವಿಲ್ಲದೆ, ಯಾವುದೇ ರೀತಿಯ ತನಗೆ ಬೇಕೆಂಬ ಸ್ವಾರ್ಥ ಇಲ್ಲದೆ ನಾವೆಲ್ಲರೂ ಇಲ್ಲಿರುವ ನಾವೆಲ್ಲರೂ ಜನನಾಯಕರು, ನಮ್ಮ ಖಾದರ್ ಅವರ ಹಿಂಬಾಲಕರು ಶ್ರಮಪಟ್ಟರೆ ಖಂಡಿತವಾಗಿಯೂ ನಮ್ಮ ತಾಲೂಕು ನಂಬರ್ 1 ತಾಲೂಕಾಗಿ ಮೂಡಿ ಬರ್ತದೆ. ಅಂಥ ಸ್ಫೂರ್ತಿಯನ್ನು ನಮ್ಮ ಈ ಮಂತ್ರಿಯವರಿಗೆ ನೀವೆಲ್ಲರೂ ಕೊಡಬೇಕಂತ ಆಶಿಸುತ್ತಾ ಮಗದೊಮ್ಮೆ ಶುಭವನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಮನಸ್ಸು ನಿಲಿಕೆ ತೆಲಿಕೆ ಗುಣದಿಂಜಿಯೂಟಿ ಕಾದರ. ಮನಸ್ಸು ನಿಲಿಕೆ ತೆಲಿಕೆ ಗುಣದಿಂಜಿಯೂಟಿ ಕಾದರ. ಮೋಕೆದ ಬಳ್ಳಿಯಾದ ನಮ ಪಾಲಗ ಉದ್ದಾರ ಮಲ್ತೆ ಕೊರಿಯರ ನಮ ಊರುಡು. ಮೋಕೆದ ಬಳ್ಳಿಯಾದ ನಮ ಊರುಡು ಉದ್ದಾರ ಮಲ್ತೆ ಕೊರಿಯರ ನಮ ಊರುಡು. ರಾಜ್ಯದ ರಾಜಯಾದ ಬೆಳಗಾಯರ, ರಾಜ್ಯದ ರಾಜಯಾದ ಬೆಳಗಾಯರ. ಇರೆಗೆ ಫಲ ಸುಖ ಕೊರಡು ದೇವರು. ಮನಸ್ಸು ನಿಲಿಕೆ ತೆಲಿಕೆ ಗುಣದಿಂಜಿಯೂಟಿ ಕಾದರ.
ஏதொஞ்சி பொருளு ஆண்டு நம ஊருகோ ಊರುದ ಅಭಿವೃದ್ಧಿಗಾದ ದಿನವೆಂದರು ಏತೊಂಜಿ ಪೊರ್ಲು ಆಂಡು ನಮ ಊರುಡು ಊರುದ ಅಭಿವೃದ್ಧಿಗಾದ ದಿನವೆಂದರು ನಮ ಎನ್ನಿ ಕನನೆ ಪೂರ ನಿಜ ಮಲ್ತರು ನಮ ಎನ್ನಿ ಕನನೆ ನಿಜ ಮಲ್ತರೆ ದೇವರನ ಅನುಗ್ರಹ ಇರೆಗುಪ್ಪಡು ಮನಸ್ಸು ನಿಲಿಕೆ ತೆಲಿಕೆ ಗುಣದಿಂಜಿಯೂಟಿ ಕಾದರು ಕುಡ್ಲಗ ಪೋಪಿ ಬೇಲೆ ನನದಾಯಗ ಮುಟ್ಟೊಡು ಮಲ್ತು ಕೊರಿಯರ್ ತಾಲೂಕುಳ್ಳಲ ಕುಡ್ಲಗ ಪೋಪಿ ಬೇಲೆ ನನದಾಯಗ ಮುಟ್ಟೊಡು ಮಲ್ತು ಕೊರಿಯರ್ ತಾಲೂಕುಳ್ಳಲ ರಾತ್ರಿ ಪಗಲು ಮಲ್ತಿ ಕೆಲಸ ನಮ ಮೆಚ್ಚೊಡು ರಾತ್ರಿ ಪಗಲು ಮಲ್ತಿ ಕೆಲಸ ನಮ ಮೆಚ್ಚೊಡು ಇರೆಗೆ ಫಲ ನಮ ನಟ್ಟುಗ ದೇವರೆಡ ಮನಸ್ಸು ನಿಲಿಕೆ ತೆಲಿಕೆ ಗುಣದಿಂಜಿಯೂಟಿ ಕಾದರು ಮನಸ್ಸು ನಿಲಿಕೆ ತೆಲಿಕೆ ಗುಣದಿಂಜಿಯೂಟಿ ಕಾದರು. ಮಾತು ಹೇಳಿದೆ ಅಂತ ಅಂದರೆ ತಂದೆಯಿಂದ ಮಗನಿಗೆ, ಮಗನಿಂದ ತಂದೆಗೆ ಹೆಸರು ಬಂದಿದೆ ಅಂತ, ಒಳ್ಳೆ ಹೆಸರು ಬಂದಿದೆ ಅಂತ. ಇಲ್ಲಿ ಪುನಃ ನಾನು ಹೇಳ್ತಾ ಇದ್ದೇನೆ, ಯು ಟಿ ಫರೀದ್ರವರ ಅಭಿನಂದನಾ ಭಾಷಣವನ್ನು ಕೂಡ ನಾನು ಮಾಡಿದ್ದೇನೆ. ಈಗ ಯು ಟಿ ಖಾದರ್ ಅವರ ಅಭಿನಂದನಾ ಭಾಷಣವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇನೆ ನಾನು. ಯಾಕೆ ಇಲ್ಲಿ ಈ ಮಾತನ್ನು ಪ್ರಸ್ತಾಪಿಸಿದೆ ಅಂತ ಅಂದರೆ, ಯು ಟಿ ಖಾದರ್ ಕೂಡ ಹಾಗೆ ಅವರ ತಂದೆಯಿಂದ ಯು ಟಿ ಫರೀದ್ರಿಂದ ಖಾದರಿಗೆ ಒಳ್ಳೆ ಹೆಸರು ಬಂದಿದೆ, ಯು ಟಿ ಖಾದರ್ರಿಂದ ಅವರ ತಂದೆಗೆ ಒಳ್ಳೆ ಹೆಸರು ಬಂದಿದೆ. ಈಗ ಇದು ಬಹಳ ಮುಖ್ಯವಾದಂಥ ವಿಚಾರ. ಹೆಚ್ಚು ಅದನ್ನು ವಿಸ್ತರಿಸಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಸಮಯ ಈಗ ಭಾಳ ಇದಾಗಿದೆ, ಆದ ಕಾರಣ ಅದನ್ನು ವಿಸ್ತರಿಸಲಿಕ್ಕೆ ಹೋಗುವುದಿಲ್ಲ. ಮುಖ್ಯವಾಗಿ ಯು ಟಿ ಖಾದರು ಅವರು ಅದೃಷ್ಟವಂತ ರಾಜಕಾರಣಿ ನನ್ನ ಲೆಕ್ಕದಲ್ಲಿ, ಅದೃಷ್ಟವಂತ ರಾಜಕಾರಣಿ. ಯಾಕೆ ಅಂತಂದರೆ ಅನೇಕ ಬಾರಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರ, ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ. ಆನಂತರ ಅವರು ಮಂತ್ರಿಗಳಾದರು. ಎಲ್ಲೋ ಆಲಡ್ಕದಲ್ಲಿ ಒಂದು ಹೇಳಿದೆ ನಾನು, ಅವರು ಶಾಸಕರಾಗಿದ್ದಾಗ ಯು ಟಿ ಖಾದರ್ ನೆಕ್ಸ್ಟ್ ಮಂತ್ರಿ ಆಗ್ತಾರೆ ಅಂತ. ಆವಾಗ ಇವರು ಯು ಟಿ ಖಾದರ್ ಹೇಳಿದರೆ ಇಜ್ಜಿ ರವೀಂದ್ರ ಮಾಸ್ಟರ್ ಭಾರಿ ಬಂಗೊಂಡು ಅಂತ. ಕೂಡಲೇ ಒಂದು 15 ದಿವಸ ಒಂದು ತಿಂಗಳೇನಾಗಿದೆ ಅವರು ಮಂತ್ರಿಗಳಾದರು. ಹೇಗಿರಲಿ, ಆದರೂ ಮಂತ್ರಿಗಳಾಗಿದ್ದು ಮಾತ್ರ ಅಲ್ಲ, ಈಗ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಇದು ಕೂಡ ಒಂದು ಅದೃಷ್ಟ. ಎಲ್ಲ ಕಡೆಯಲ್ಲಿ ಕೂಡ ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಹಿನ್ನಡೆ ಇದ್ದರೂ ಕೂಡ ಅವರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕೈಕ MLA ಆಗಿ ಆದದ್ದು ಮಾತ್ರ ಅಲ್ಲ, ಸಚಿವರಾದದ್ದು ಮಾತ್ರ ಅಲ್ಲ, ಈಗ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇದ್ದಾರೆ ಅಂತಂದರೆ ಅದು ಒಂದು ಅದೃಷ್ಟ ರಾಜಕಾರಣಿ ಅಂತ. ಹಾಗಾದರೆ ಅದೃಷ್ಟ ಬರಬೇಕಾಗಿದ್ದರೆ ತನ್ನಷ್ಟಕ್ಕೆ ಅದು ಬರುವುದಿಲ್ಲ. ಹೇಗೆ ಬರ್ತದೆ ಅಂತಂದರೆ, ಈ ಪ್ರದೇಶದ, ಈ ಕ್ಷೇತ್ರದ ಅವರು ಮಾಡಿದಂಥ ಆ ಸೇವಾ ಕಾರ್ಯಗಳು, ಅದನ್ನು ಕೂಡ ಹೆಚ್ಚು ವಿಸ್ತರಿಸಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಎಲ್ಲ ಅತಿಥಿಗಳು ಅದರ ಬಗ್ಗೆ ಹೇಳಿದರು. ಒಂದು ಮಾರ್ಗ ಇಲ್ಲದಂತಹ ಜಾಗಕ್ಕೆ ಮಾರ್ಗ, ನೀರಿಲ್ಲದಂತಹ ಜಾಗಕ್ಕೆ ನೀರು, ಬೆಳಕಿಲ್ಲದಂತಹ ಜಾಗಕ್ಕೆ ಬೆಳಕು, ಅದೇ ರೀತಿ ಅಷ್ಟು ಮಾತ್ರ ಅಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ವಿದ್ಯಾಸಂಸ್ಥೆಗಳು, ಈ ರೀತಿಯಲ್ಲಿ ಬೇರೆ ಬೇರೆ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದವರು. ಅದನ್ನು ನಾವು ನೋಡ್ತಾ ಇದ್ದೇವೆ.
ಅದೇ ರೀತಿಯಲ್ಲಿ ಅಷ್ಟು ಮಾತ್ರ ಇಲ್ಲಿ ಹರೇಕಳದ ಕಡವಿನ ಹತ್ತಿರ ಇನ್ನು ಸೇತುವೆ ಕೂಡ ಆಗ್ತದೆ. ಇದೊಂದು ದೊಡ್ಡ ಹೈವೇ ಆಗ್ತದೆ, ಈಗ ಡಬಲ್ ರೋಡ್ ಆಗ್ತಾ ಉಂಟು. ಈ ಭಾಗ ಬಹಳ ಅಭಿವೃದ್ಧಿ ಆಗುವಂತಹ ಒಂದು ಲಕ್ಷಣ ಈಗ ಎದ್ದು ಕಾಣ್ತಾ ಉಂಟು. ಇದಕ್ಕೆ ಕಾರಣ ಯಾರು ಅಂತಂದರೆ ಯು ಟಿ ಖಾದರ್ ಅವರು, ಅದು ಅವರ ಸೇವಾ ಕಾರ್ಯ ಮಾತ್ರ ಅಲ್ಲದೆ ಮತ್ತೊಂದು ನಾವು ನೆನಪಿಸಬೇಕು. ಈಗ ಉಳ್ಳಾಲ ತಾಲೂಕು ಆಯಿತು ಅಂತ, ಉಳ್ಳಾಲ ತಾಲೂಕು ಆದದ್ದು ಯಾರಿಗೂ ಗೊತ್ತಿಲ್ಲ, ಅದು ಆಶ್ಚರ್ಯ ಆಗಿದೆ ಎಲ್ರಿಗೂ ಕೂಡ. ಹೇಗಪ್ಪ ಎಲ್ಲ ಮೂಲ್ಕಿ ತಾಲೂಕು ಆಗ್ತದೆ, ಮೂಡಬಿದ್ರೆ ತಾಲೂಕು ಆಗ್ತದೆ, ಗಲಾಟೆ ಆಗ್ತಾ ಉಂಟು, ನಾಳೆ ಆಗ್ತದೆ ನಾಳ್ದು ಆಗ್ತದೆ ಅಂತ ಹೇಳಿ ಕೆಲವು ವರ್ಷಗಳು ಹೋಯಿತು. ಆದರೂ ಕೂಡ ಉಳ್ಳಾಲದಲ್ಲಿ ಒಂದೇ ದಿವಸದಲ್ಲಿ ಉಳ್ಳಾಲ ತಾಲೂಕು ಆಯಿತು. ಇದು ವಿಶೇಷವಾದಂಥದ್ದು. ಆದರೆ ಯಾಕೆ ನಾನು ಈ ಮಾತನ್ನು ಇಲ್ಲಿ ಪ್ರಸ್ತಾಪಿಸಿದಂತಂದರೆ, ಯಾವುದೇ ಒಂದು ವಿಷಯವನ್ನು ಇನ್ನೊಬ್ಬರ ಹತ್ರ ಅವರು ಹೇಳುವುದಿಲ್ಲ. ಅದನ್ನೇ ನಮ್ಮ ಹಿರಿಯರು ಹೇಳಿದ್ದು ಹೇಗೆ ಅಂದರೆ, ಆಡದೇ ಮಾಡುವವನು ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಅಧಮನಾಥನು ಆಡಿ ಮಾಡದವನು ಅಂತ. ಆದ ಕಾರಣ ಇವರು ಉತ್ತಮ ವ್ಯಕ್ತಿಯಿಂದ ನಾನು ಆ ರೀತಿಯಲ್ಲಿ ಅವರನ್ನು ಇಲ್ಲಿ ನಿಮ್ಮ ಮುಂದಿಡಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇನ್ನು ಯು ಟಿ ಖಾದರ್ ಅವರು ಧರ್ಮ ಸಮನ್ವಯದ ಆದರ್ಶವನ್ನು ಎತ್ತಿದವರು. ಧರ್ಮ ಸಮನ್ವಯದ ಆದರ್ಶ ಯಾಕೆಂತಂದರೆ ಅದನ್ನು ನಾವು ಯಾವಾಗಲೂ ಹೇಳಬೇಕು. ಯು ಟಿ ಖಾದರ್ ಅವರು ಅದು ನೇಮ ಇರಲಿ, ಅದು ಬಯಕೆ ಇರಲಿ, ಅಥವಾ ಅದು ಯಾವುದೇ ಒಂದು ಕಾರ್ಯಕ್ರಮ ಯಾವ ಜಾತಿಯನ್ನೋದೇ ಆಗಿರಲಿ, ಅಲ್ಲಿ ಆಮಂತ್ರಣ ಕೊಟ್ಟರೆ ಯು ಟಿ ಖಾದರ್ ಅವರು ಅದಕ್ಕೆ ಹೋಗ್ತಾರೆ. ಇದೊಂದು ವಿಶೇಷ. ಯಾಕೆಂದರೆ ಅಲ್ಲಿ ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ ಎನ್ನುವುದನ್ನು ತೋರಿಸಿಕೊಟ್ಟಂಥ ಏಕೈಕ ಒಬ್ಬ ವ್ಯಕ್ತಿ ರಾಜಕಾರಣಿ ಅಂತಂದರೆ ಯು ಟಿ ಖಾದರ್. ಅದನ್ನು ನಾವು ಅಲ್ಲಿ ಹೇಳ್ಬೋದು. ಇಲ್ಲಿ ಯಾವ ಕಡೆಗೆ ಹೋದರೂ ಕೂಡ ಮುಖ್ಯವಾಗಿ ಅಲ್ಲಿ ರವೀಂದ್ರ ಮಾಸ್ಟರ್ ಅಲ್ಲಿ ನಿಂತಿದ್ದಾರೆ ಅಂತಂದರೆ ಯು ಟಿ ಖಾದರ್ ಅವರ ಕಾರು ನಿಲ್ತದೆ, ಅಲ್ಲಿ ನಿಂತು ಅವರನ್ನು ಮಾತಾಡಿಸ್ತಾರೆ. ಅವರು ಈ ಸಚಿವರೆಲ್ಲ ವಾಯುವೇಗದಲ್ಲಿ ಸಂಚರಿಸುವವರು, ನಮಗೆಲ್ಲ ಗೊತ್ತಿರ್ಬೋದು. ಅದು ಹೋಗುವುದಂದರೆ ವಾಯುವೇಗದಲ್ಲಿ ಹೋಗುವಂಥದ್ದು. ಆ ವಾಯುವೇಗಕ್ಕೆ ಅಪವಾದ ಅಂದರೆ ಯು ಟಿ ಖಾದರ್ ಅವರು. ಯಾಕೆಂದರೆ ಯಾರಿಗೂ ಅಂತಹ ಒಂದು ಮುಖ್ಯವಾಗಿ ಎಲ್ಲಿಯಾದರೂ ಒಂದು ಮನೆಗೆ ಹೋದರೆ ಅಲ್ಲಿ ಮನೆಯಲ್ಲಿ ಊಟ ಮಾಡಿ ಅವರನ್ನು ಪಡೆಯುವುದು, ಅವರು ಸಂತೋಷ ಪಡುವುದು, ಅದು ಒಂದು ಧರ್ಮ. ಅದು ತಾನು ಸಂತೋಷ ಪಡುವುದು, ಇತರರಿಗೆ ಸಂತೋಷ ಕೊಡುವುದು, ಅದು ಧರ್ಮ. ಅಂಥ ಧರ್ಮದ ಮೌಲ್ಯವನ್ನು ಅರಿತು ಅದು ನಡೆಯುವಂಥ ಒಬ್ಬ ವ್ಯಕ್ತಿಯವರು. ಮಾತ್ರ ಅಲ್ಲದೆ ಅವರು ಬೀದಿಯಲ್ಲಿರುವಂಥ ಹೋಟೆಲ್ ಉಂಟಲ್ಲ, ಬೀದಿಯಲ್ಲಿರುವಂಥ ಹೋಟೆಲ್ಗೆ ಹೋಗಿ ಅಲ್ಲಿ ಚಹಾ ಕುಡಿಯುವುದು. ಏರ್ ಕಂಡೀಷನಿಂಗ್ ಹೋಟೆಲ್ಗೆ ಹೋಗುವಂಥ ಜನ ಅಲ್ಲ ಅವರು. ಮುಖ್ಯವಾಗಿ ಬೀದಿಯಲ್ಲಿರುವಂಥ ಹೋಟೆಲ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರೊಟ್ಟಿಗೆ ಬೆರೆತು ಅಲ್ಲಿ ಟೀ ಕುಡಿದು ಅವರೊಂದಿಗೆ ಬೆರೆಯುವಂಥ ಒಂದು ವಿಶೇಷವಾದಂಥ ಗುಣ ಯು ಟಿ ಖಾದರ್ರಲ್ಲಿ ಇದೆ. ಇದು ನಾವು ಅವರಲ್ಲಿ ವಿಶೇಷವಾಗಿ ಗುರುತಿಸಿದಂಥ ಒಂದು ವಿಚಾರ. ಮುಖ್ಯವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂತಹ ಜನಗಳಂತ ನಾವು, ಮುಖ್ಯವಾಗಿ ಈ ನಾಗರಿಕರು ಅವರೇನು ನಮ್ಮಲ್ಲಿ ಹೇಳಲಿಲ್ಲ, ನೀವೊಂದು ಸನ್ಮಾನ ಮಾಡಿ ಅಂತ ನಮ್ಮಲ್ಲಿ ಅವರೇನು ಹೇಳಲಿಕ್ಕೆ ಹೋಗಲಿಲ್ಲ. ಅವರಿಗೆ ಸನ್ಮಾನದ ಅಗತ್ಯವೂ ಇಲ್ಲ. ಯಾಕೆ ಅಂತಂದರೆ ಈ ಸೇವೆಯೇ ಒಂದು ಸನ್ಮಾನ. ಅವರು ಮುಖ್ಯವಾಗಿ ಒಂದು ಮಾತು ಉಂಟು, ಕ್ರಿಯಾಶೀಲರಿಗೆ ಕೆಲಸವೇ ವಿಶ್ರಾಂತಿ ಅಂತ. ಕ್ರಿಯಾಶೀಲರಿಗೆ ಕೆಲಸವೇ ವಿಶ್ರಾಂತಿ. ಆದ ಕಾರಣ ಅವರು ಆ ಕೆಲಸವನ್ನೇ ವಿಶ್ರಾಂತಿಯನ್ನಾಗಿ ಮಾಡಿಕೊಂಡಿರುವಂಥ ಒಬ್ಬ ಜನಪ್ರತಿನಿಧಿ. ಮಾತ್ರ ಅಲ್ಲದೆ ಮುಖ್ಯವಾಗಿ ಅವರ ಒಂದು ಸಿದ್ಧಾಂತ ಎಂಥದ್ದಂದರೆ ಎಲ್ಲ ಜಾತಿ ಧರ್ಮ ವರ್ಗದ ಜನಗಳನ್ನು ಸೇರಿಸಿಕೊಂಡು ಈ ಒಂದು ಸೇವೆಯನ್ನು ಮಾಡಬೇಕು ಅಂತ. ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ಪಕ್ಷದವರು ಹೋದರೂ ಕೂಡ ಯು ಟಿ ಖಾದರ್ ಅವರು ತಾವು ಕೆಲಸ ಮಾಡುವುದಿಲ್ಲ ಅಂತ ಹೇಳಿದ ಮಾತೇ ಇಲ್ಲ ಅಂತೆ. ಬೇರೆ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ, ಅವರು ಆ ಕೆಲಸವನ್ನು ಮಾಡಿಯೇ ಮಾಡ್ತಾರೆ. ಅದು BJP ಪಕ್ಷವಿರಲಿ ಅಥವಾ ಕಾಂಗ್ರೆಸ್ ಪಕ್ಷ ಇರಲಿ ಅಥವಾ ಜನತಾದಳ ಇರಲಿ ಅಥವಾ ಇನ್ನೊಂದು ಪಕ್ಷವೇ ಇರಲಿ, ಯಾವ ಪಕ್ಷದವರು ಹೋದರೂ ಕೂಡ ಯು ಟಿ ಖಾದರ್ ಅವರ ಕೆಲಸವನ್ನು ಮಾಡ್ತಾರೆ ಅಂದರೆ ಅದು ಒಳ್ಳೆಯ ಗುಣ. ಇದು ನಾವು ನೆನಪಿಡಬೇಕಾದಂಥ ಅಂಶ. ಆದರೆ ಏನಾಗ್ತದೆ ಏನಾಗಿದೆ ಈಗಿನ ಕಾಲದಲ್ಲಿ ಅಂತಂದರೆ, ಈ ಪ್ರಜಾಪ್ರಭುತ್ವ ಸಿದ್ಧಾಂತ ಉಂಟಲ್ಲ, ಇದು ಒಳ್ಳೆಯ ಸಿದ್ಧಾಂತ. ಪ್ರಜಾಪ್ರಭುತ್ವ ಎನ್ನುವಂಥದ್ದು ಬಹಳ ಒಳ್ಳೆಯ ಸಿದ್ಧಾಂತ, ಅದರ ವ್ಯವಸ್ಥೆಯೂ ಒಳ್ಳೆಯದು. ಆದರೆ ಪಕ್ಷ ರಾಜಕಾರಣದಿಂದಾಗಿ ಏನಾಗಿದೆ ಅಂದರೆ ಯಾವ ಪಕ್ಷದಲ್ಲಿ ಏನೇನು ಒಳ್ಳೊಳ್ಳೆ ವ್ಯಕ್ತಿಗಳೆಲ್ಲ ಇರ್ತಾರೋ ಅವರನ್ನು ಗುರುತಿಸುವುದರಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಒಳ್ಳೊಳ್ಳೆ ಎಲ್ಲ ಪಕ್ಷದಲ್ಲಿ ಕೂಡ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ. ಆ ಪಕ್ಷದಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ವ್ಯಕ್ತಿಗಳನ್ನು ನಾವು ಗುರುತಿಸುವಂಥದ್ರಲ್ಲಿ ಹಿಂದೆ ಬಿದ್ದಿದ್ದೇವೆ. ಆದ ಕಾರಣ ನಾನು ಯು ಟಿ ಫರೀದ್ರವರ ಅಭಿನಂದನಾ ಭಾಷಣದಲ್ಲಿ ಕೂಡ ಅದನ್ನೇ ಹೇಳಿದೆ, ಒಳ್ಳೆಯವರ ವ್ಯಕ್ತಿ ಅವರನ್ನು ಗುರುತಿಸುವುದರಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಯಾಕೆ ಆಗಿದೆ ಅಂತಂದರೆ ಪಕ್ಷ ರಾಜಕಾರಣ. ಆದ ಕಾರಣ ಇವತ್ತು ಯು ಟಿ ಖಾದರ್ ಅವರ ಅಭಿನಂದನಾ ಭಾಷಣದಲ್ಲಿ ಕೂಡ ನಾವು ಹೇಳ್ತಾ ಇದ್ದೇನೆ ಅಂತಂದರೆ, ಅವರ ಒಳ್ಳೆಯತನವನ್ನು ನಾವು ಗುರುತಿಸಬೇಕು, ಅವರು ಮಾಡ್ತಕ್ಕಂಥ ಸೇವೆಯನ್ನು ನಾವು ಗುರುತಿಸಬೇಕು. ಈಗ ಸಂತೋಷ ಆಗ್ತಾ ಇದೆ ಅಂದರೆ ಈ ಎಲ್ಲ ನಾಗರಿಕರು ಸೇರಿ ಇಂಥ ಒಂದು ಕೆಲಸವನ್ನು ಮಾಡಿದಾರಲ್ಲ, ಅದು ಮೆಚ್ಚಬೇಕಾದಂಥ ಕೆಲಸ, ಅದು ಅಭಿನಂದನೀಯವಾದಂಥ ಒಂದು ಕಾರ್ಯ ಅಂತ ನಾನಿಲ್ಲಿ ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೇನೆ. ಸಂತೋಷ್ ಕುಮಾರ್ ಶೆಟ್ಟಿ ಅವರು
ಅವರು ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಅಂತ ಹಿರಿಯರ ಒಂದು ಮಾತಿದೆ. ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಅಂತ ಅವರು ಮಾತನಾಡುವಂಥವರು. ಅವರ ಹತ್ತಿರ ಹೋದರೆ ಏನು ಮಲ್ತು ಬಿಡ್ಕ ಬಲ್ಪುಗ ಅಂಚ ಎಲ್ಲ ಹೇಳುವಂಥ ಒಬ್ಬ ವ್ಯಕ್ತಿ ಅವರು, ಆ ಸಂತೋಷ್ ಕುಮಾರ್ ಶೆಟ್ಟಿ ಅವರು. ಅಂಥ ಒಳ್ಳೆಯ ಮನಸ್ಸು ಅವರ ಮನಸ್ಸಿನಿಂದ ಅವರು ಎಲ್ಲ ಪಕ್ಷದವರನ್ನು, ಬಹುಶಃ ಎಲ್ಲ ಪಕ್ಷದವರನ್ನು ಕೂಡ ಅವರು ಫೋನ್ ಮಾಡಿದ್ದಾರೆ, ಏನು ಇದು ಮಾಡಲಿಲ್ಲ. ಎಲ್ಲರಿಗೂ ಯಾರ್ಯಾರು ಧಾರ್ಮಿಕ ಮುಖಂಡರಿದ್ದಾರೆ ಅವರಿಗೆಲ್ಲ ಫೋನ್ ಮಾಡಿದ್ದಾರೆ, ಯಾರ್ಯಾರು ಸಮಾಜದ ಹಿರಿಯರಿದ್ದಾರೆ ಅವರಿಗೆಲ್ಲ ಫೋನ್ ಮಾಡಿದ್ದಾರೆ, ಎಲ್ಲರನ್ನು ಇಲ್ಲಿ ತರಿಸುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಅಂಥ ಒಂದು ಒಳ್ಳೆಯ ಮನಸ್ಸಿನಿಂದ ಅವರು ಮಾಡಿದ್ದಾರೆ. ಮುಖ್ಯವಾಗಿ ಯು ಟಿ ಖಾದರ್ ಅವರಿಗೆ ಇಂತಹ ಒಂದು ಅಭಿನಂದನ ಖಂಡಿತವಾಗಿ ಸಲ್ಲಬೇಕು. ಮುಖ್ಯವಾಗಿ ಒಂದು ಕಾವ್ಯೋಕ್ತಿ ಇದೆ, ಓದಿ ಬೋಧಕನಾಗು ಖಾದಿ ಕ್ಷತ್ರಿಯನಾಗು, ಓದಿ ಬೋಧಕನಾಗು ಖಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು ದುಡಿದು ಗಳಿಸಿ, ಏನಾದರೂ ಸರಿಯೇ ನಿನ್ನೊಲವಿನಂತಾಗಲಿ, ಏನಾದರೂ ಸರಿಯೇ ನಿನ್ನೊಲವಿನಂತಾಗಲಿ, ಏನಾದರೂ ಸರಿಯೇ ಮೊದಲು ಮಾನವನಾಗು, ಹಿಂದೂ ಮುಸ್ಲಿಮನಾಗು, ಬುದ್ಧ ಕ್ರೈಸ್ತನೇ ಆಗು, ಚಾರ್ವಾಕನೇ ಆಗು ಭೋಗ ಬಯಸಿ, ಏನಾದರೂ ಸರಿಯೇ ನಿನ್ನೊಲವಿನಂತಾಗಲಿ, ಏನಾದರೂ ಸರಿಯೇ ಮೊದಲು ಮಾನವನಾಗು. ನಾನು ಈ ಕಾವ್ಯೋಕ್ತಿಯನ್ನು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂದರೆ, ನಾವಿಂದು ಒಳ್ಳೆಯ ಮನುಷ್ಯನನ್ನು ಅಭಿನಂದಿಸ್ತಾ ಇದ್ದೇವೆ, ಒಳ್ಳೆಯ ಮನುಷ್ಯನನ್ನು ನಾವು ಇಂದು ಅಭಿನಂದಿಸ್ತಾ ಇದ್ದೇವೆ. ಮಾನವೀಯವಾದಂಥ ಸಂಬಂಧ ಅವರಲ್ಲಿ ಉಂಟು. ಯಾಕೆ ಅಂತಂದರೆ ಹೂವಲ್ಲಿ ಈಗ ತಾನೇ ಯಾರೋ ಪ್ರಸ್ತಾಪಿಸಿದರು, ಒಂದು 2 ಗಂಟೆ ವಿಳಂಬ ಆಗ್ತದೆ, 3 ಗಂಟೆ ವಿಳಂಬ ಆಗ್ತದೆ ಅಂತ. ಮುಖ್ಯವಾಗಿ ನನಗೆ ಒಂದು 2 ಕಾರ್ಯಕ್ರಮಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಒಬ್ಬ ವ್ಯಕ್ತಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ರಾಜ್ಯದ ಮೂಲೆ ಮೂಲೆಗೂ ಹೋಗುವಂಥ ಒಂದು ಕೆಲಸ ಉಂಟಲ್ಲ, ಅದು ಯಾರಿಂದಲೂ ಸಾಧ್ಯತೆ ಇಲ್ಲ. ಒಂದು ಹೂವಲ್ಲಿಂದ ಮಂಗಳೂರಿನಿಂದ ಅವರು ಬರ್ತಾ ಇರುವಾಗ ಒಂದು ಬೈಕ್ ಆಕ್ಸಿಡೆಂಟ್ ಆದರೆ ಆ ವ್ಯಕ್ತಿ ಆಕ್ಸಿಡೆಂಟ್ ಆದಂಥ ಗಾಯಗೊಂಡಂಥ ವ್ಯಕ್ತಿಯನ್ನು ಅವರು ಕಾರ್ನಲ್ಲಿ ಹಾಕ್ಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ ಅವರು. ಅಂತಹ ಮಾನವೀಯತೆ ಉಳ್ಳಂಥ ವ್ಯಕ್ತಿ ಯು ಟಿ ಖಾದರ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಅಂತಹ ಮನುಷ್ಯತ್ವವುಳ್ಳವರನ್ನು ನಾವು ಇಂದು ಏನು ಮಾಡ್ತಾ ಇದ್ದೇವೆ ಅಂದರೆ ಇಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಈ ರೀತಿಯ ಒಳ್ಳೆಯ ಕೆಲಸ ಈ ಕ್ಷೇತ್ರಕ್ಕೆ ಮತ್ತಷ್ಟು ಅವರಿಂದ ಸಿಗುವಂತಾಗಲಿ. ಹಾಗೆ ಸಿಗಬೇಕಾಗಿದ್ದರೆ ಅವರಿಗೆ ಆಯುಷ್ಯ ಆರೋಗ್ಯಾದಿ ಭಾಗ್ಯ ಸಿಗಬೇಕು. ಭಾಗ್ಯ ಸಿಗದಿದ್ದರೂ ಆಯುಷ್ಯ ಆರೋಗ್ಯಾದಿ ಶಕ್ತಿಯನ್ನು ಆ ಭಗವಂತನವರಿಗೆ ದಯಪಾಲಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರನ್ನು ಹಾರೈಸಿ, ಈ ಸಮಸ್ತ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯರ ಎಲ್ಲ ನಾಗರಿಕರ ಪರವಾಗಿ ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸಿ, ಮುಂದೆಯೂ ಅವರಿಗೆ ಈ ರೀತಿಯಾದಂತಹ ಒಂದು ಸೇವಾ ಕಾರ್ಯವನ್ನು ಮಾಡ್ತಕ್ಕಂತಹ ಒಂದು ಸೌಭಾಗ್ಯ ಒದಗಿ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಹಾರೈಸಿ, ಖಂಡಿತವಾಗಿಯೂ ತಂದೆಯಿಂದ ಮಗನಿಗೆ, ಮಗನಿಂದ ತಂದೆಯ ಗೌರವ ಉಳಿಸಿಕೊಂಡಂತಹ ವ್ಯಕ್ತಿ ಇದ್ರೆ ಅದು ಯು ಟಿ ಖಾದರ್. ಸೇವಾ ತತ್ಪರತೆಗೆ ಇನ್ನೊಂದು ಹೆಸರು ಯು ಟಿ ಖಾದರ್ ಅನ್ನುವ ನುಡಿಯೊಂದಿಗೆ ಅಭಿನಂದನವಾಗಿ ನುಡಿದಂತಹ ಸನ್ಮಾನಶ್ರೀಯುತ ರವೀಂದ್ರ ರೈ ಅರೇಕಳ ಇವರಿಗೆ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಮಾಡಬೇಕು. ಎಷ್ಟೋ ದಶಕಗಳಿಂದ ಹೋರಾಟ ನಡೀತಾ ಇದೆ, ಇನ್ನೂ ಸಿಕ್ಕಿಲ್ಲ. ಮೊನ್ನೆ ನಾವು ಪೇಪರ್ ತೆಗೆದು ನೋಡಿತಾ ಇದ್ದೇವೆ, ಉಳ್ಳಾಳ ತಾಲೂಕು ಘೋಷಣೆ ಆಗಿದೆ ಅಂತೇಳಿ ಬಂತು. ಯಾರು ಹೋರಾಟ ಮಾಡಿದ್ರು ಏನು ಒಂದು ವಿಷಯನೂ ಗೊತ್ತಾಗಲಿಲ್ಲ. ಹಠಾತ್ತನೆ ನಮಗೆ ಒಂದು ತಾಲೂಕು ಭಾಗ್ಯ. ಬಹುಶಃ ಇದು ಚರಿತ್ರೆಯಲ್ಲಿ ಈ ತನಕ ಆಗಿಲ್ಲ, ಬಹುಶಃ ಮುಂದೆ ಕೂಡ ಆಗಲಿಕ್ಕಿಲ್ಲ. ಆ ಒಂದು ಕೀರ್ತಿ ಇವತ್ತು ಬಹುಶಃ ಯು ಟಿ ಖಾದರ್ ಸಾಹೇಬ್ರವರು ತಮಗೆ ಸಿಕ್ಕಿದಂತಹ ಅಮೋಘವಾದ ಅವಕಾಶದಲ್ಲಿ ಅವರ ಶಾಶ್ವತವಾದ ಒಂದು ಸ್ಮಾರಕ, ದೇವರವರಿಗೆ ದೀರ್ಘಾಯುಷ್ಯ ಕೊಡಲಿ. ಆದರೆ ಯಾವತ್ತಾದರೂ ಒಂದು ದಿನ ಬದುಕು ಮುಗಿಸಬೇಕು. ಆದರೆ ಅವರು ಬದುಕು ಮುಗಿಸಿದರೂ ಕೂಡ ವಿಶ್ವ ಉಳಿದಿರುವ ತನಕ, ಈ ತಾಲೂಕು ಉಳಿದಿರುವ ತನಕ ಅವರ ಹೆಸರು ಉಳಿಸುವಂತಹ ಒಂದು ಶಾಶ್ವತವಾದ ಸ್ಮಾರಕ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ನನ್ನ ಪ್ರೀತಿಯ ಬಂಧುಗಳೇ, ಎಲ್ಲರೂ ಈ ಸನ್ಮಾನ ಸಮಾರಂಭ ಅಂತ ಹೇಳಿದ್ರೆ ಎಲ್ಲರೂ ಹೊಗಳೋದೆ, ವಾಚಾಮ ಗೋಚರವಾಗಿ ಹೊಗಳೋದು ಅಂತ ಹೇಳ್ತಾರೆ. ನಾನು ಅದಕ್ಕೆ ಹೋಗುವುದಿಲ್ಲ. ಆದರೆ ನಮಗೆ ಬಹಳ ಅಭಿಮಾನ ಏನು ಅಂತ ಹೇಳಿದರೆ, ನಾವಿವತ್ತು ಎಲ್ಲಿಗೆ ಹೋದರೂ ಕೂಡ, ಕರ್ನಾಟಕದ ಯಾವ ಕಡೆಗೆ ಹೋದರೂ ಕೂಡ ನಮ್ಮನ್ನು ನಾವು ಪರಿಚಯಿಸ್ತಾ ಇರುವಂಥದ್ದು ಯು ಟಿ ಖಾದರ್ ಕ್ಷೇತ್ರದವ ಅಂತ ಹೇಳಿ. ಅದು ನಮಗೆ ಭಾಳ ಹೆಮ್ಮೆ. ಹೌದಾ, ಯು ಟಿ ಖಾದರ್ ನಿಮ್ಮ MLA ಅಂತ ಕೇಳುವಾಗ ಅವರ ಕಣ್ಣರಳುತ್ತದೆ, ಮುಖ ಅರಳುತ್ತದೆ. ಅದು ನಮಗೆ ಬಹಳ ಒಂದು ಅಭಿಮಾನ ಇವತ್ತು. ಮೊನ್ನೆ ನಾನು ಒಂದು ತಿಂಗಳ ಹಿಂದೆ ನಾವೊಂದು ಭಾರತ ಯಾತ್ರೆ ಅಂತೇಳಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸುಮಾರು 24 ರಾಜ್ಯಗಳನ್ನು ಸುತ್ತಿ ಬಂದಿದ್ದೇವೆ. ವೆಸ್ಟ್ ಬೆಂಗಾಳಕ್ಕೆ ಹೋಗಿದ್ದೆವು, ಪಶ್ಚಿಮ ಬಂಗಾಳಕ್ಕೆ. ಅಲ್ಲಿ ಬಹಳ ಆಶ್ಚರ್ಯ ಆಯಿತು. ಕೆಲವು ರಸ್ತೆಗಳು ನಮ್ಮ ಏನು ದೊಡ್ಡ ಮುಖ್ಯ ಹೆದ್ದಾರಿಗಳು, ರಾಷ್ಟ್ರ ಹೆದ್ದಾರಿಗಳಲ್ಲ, ಮುಖ್ಯವಾದ ಕೆಲವು ಹೆದ್ದಾರಿಗಳು ನಮ್ಮ ಕಿನ್ಯಾ ಅಥವಾ ನಾಟಕಲ್ ಕಿನ್ಯಾ ರಸ್ತೆಗಿಂತ ಕಡೆ, ಅದು ಈ ರಸ್ತೆ ಬಹಳ ಒಳ್ಳೆಯದಾಗಿದೆ. ಹೆದ್ದಾರಿ ಅಂತ ಹೇಳಲಿಕ್ಕೆ ಬಹಳ ನಾದುರಸ್ತಿಯಾದಂಥ ಹೆದ್ದಾರಿಗಳು. ಆಗ ನಾನು ಜೊತೆಗಿದ್ದವರಲ್ಲಿ ಹೇಳಿದೆ, ಇಲ್ಲಿ ಯು ಟಿ ಖಾದರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಆ ಮಟ್ಟಕ್ಕೆ ಇಲ್ಲಿ ನೀವು ನಮ್ಮ ಕ್ಷೇತ್ರಕ್ಕೆ ಎಲ್ಲಿ ನೀವು ಹೋಗಿದ್ರು ಕೂಡ ಸುಂದರವಾದಂತಹ ರಸ್ತೆಗಳು, ಬಹಳ ಒಳ್ಳೆಯ ಸೌಕರ್ಯಗಳು, ಜನರಿಗೆ ಬೇಕಾದಂಥ ಸೌಕರ್ಯಗಳು. ನಾನೀಗ ಪುತ್ತೂರಲ್ಲಿ ಒಂದು ಸ್ಕೂಲ್ನಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ. ನಮ್ಮ ಕೂರತ್ತಂಗಳ್ ಪಕ್ಕದಲ್ಲಿ ನನ್ನ ರೂಮ್ ಇದೆ.
ಅಲ್ಲಿ ರಸ್ತೆ ಎಷ್ಟೊಂದು ಹಾಳಾಗಿ ಹೋಯಿತು ಅಂತ ಹೇಳಿದರೆ ಬದುಕಲಿಕ್ಕೆ ಸಾಧ್ಯ ಆ ಅಕ್ಕಪಕ್ಕಗಳಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗೋಂಥ ಸ್ಥಿತಿ ಇದೆ. ಕೂರತಂಗಳ್ರವರು ಫೋನ್ ಮಾಡಿದರು. ತಕ್ಷಣ ಇವರು ಹೇಳಿದರು ಫೋನಲ್ಲಿ ಮಾತಾಡೋದು ಬೇಡ, ನಾನು ಬರ್ತೀನಿ ಅಂತೇಳಿ. ಅವತ್ತು ಸಂಜೆ ಬಂದರು. ತಂಗಳು ಹೇಳಿದರು ನಮಗೆ ಇಲ್ಲಿ ರಸ್ತೆ ಮಾಡಿಕೊಡ್ಬೇಕು ಅಂತೇಳಿ. ಏನು ಅದು ಅದ್ಭುತ ಅಂತೇಳಿ ಗೊತ್ತಿಲ್ಲ, 1 ವಾರದೊಳಗೆ ರಸ್ತೆ ಆಯಿತು. ಬಹಳ ಸುಂದರವಾದಂಥ ರಸ್ತೆ. ಈ ರೀತಿ ನಮ್ಮ ಕ್ಷೇತ್ರ ಇಡೀ ಜಿಲ್ಲೆ ಇವತ್ತು ಅವರು ನಮ್ಮ MLA ಆಗಬೇಕು ಅಂತ ಹೇಳಿ ಬಯಸುವ ಮಟ್ಟಕ್ಕೆ UT ಖಾದರ್ ಸಾಹೇಬ್ರವರಿಗೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ಇದು ಪ್ರತಿಯೊಬ್ಬ ರಾಜಕಾರಣಿಗೆ ಒಂದು ಪಾಠ ಆಗಬೇಕು. ಯಾವ ರೀತಿ ಅವಕಾಶಗಳನ್ನು ಬಳಸಿಕೊಳ್ಳುವುದಕ್ಕೆ ಸಾಧ್ಯ ಅನ್ನುವುದನ್ನು, ಅದಕ್ಕೆ ಪ್ರಚಾರ ಅಗತ್ಯ ಇಲ್ಲ, ಎಷ್ಟು ಸುಲಭವಾಗಿ ಮನಸ್ಸು ಮಾಡಿದರೆ ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನುವುದನ್ನು ಇವತ್ತು UT ಖಾದರ್ ಸಾಹೇಬ್ರವರು ತೋರಿಸಿದ್ದಾರೆ. ಬಹಳ ಮುಖ್ಯವಾಗಿ ಅವರ ಬಗ್ಗೆ ಹೇಳಬೇಕಾದ ವಿಚಾರ ಅಂತ ಹೇಳಿದರೆ ಕೈಗೆಟಕುವ ನಾಯಕ, ಅದು ಬಹಳ ಮುಖ್ಯ. ಯಾರು ಯಾವಾಗ ಬೇಕಾದರೂ ಅವರನ್ನು ನೀವು ಬೇರೆ ಕಡೆಗಳೆಲ್ಲ ನೋಡಬೇಕು. ನಮಗೆ UT ಖಾದರ್ MLA ಆದ ಕಾರಣ MLA ಏನು ಅಂತೇಳಿ ಗೊತ್ತಾಗಲಿಲ್ಲ, ಭಾಳ ಈಸಿಯಾಗಿದೆ. ಯಾವಾಗ ಬೇಕಾದ್ರೂ ಮುಂಜಿಗೂ ಬರ್ತಾರೆ, ಮದುವೆಗೂ ಬರ್ತಾರೆ, ಅಪ್ಪತ್ತಮ್ಮಂಗೆಲ್ತಿಗೂ ಬರ್ತಾರೆ, ಭಾಳ ಈಸಿಯಾಗಿದ್ದಾರೆ. ಬೇರೆ ಕಡೆಗಳಿಗೆ ನೀವು ಹೋಗಿ ನೋಡಬೇಕು, ಒಂದು MLA ಕೈಗೆ ಸಿಗಬೇಕು ಅಂತ ಹೇಳಿದರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಅಂಥದ್ರಲ್ಲಿ ಬಹಳ ಸುಲಭವಾಗಿ ಸಿಗುವಂತಹ ಒಬ್ಬ ಜನನಾಯಕ ನಮ್ಮ ಕ್ರೈಸ್ತ ಧರ್ಮಗುರುಗಳು ಹೇಳಿದರು. ಅದು ಆ್ಯಕ್ಚುಲಿ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರೊಂದು ಮಾತದು. ಸಯ್ಯಿದುಲ್ ಕೌಮಿ ಖಾದಿಮುಹುಂ, ಜನನಾಯಕ ಜನರ ಸೇವಕ ಅಂತ ಹೇಳ್ತಾರೆ. ಜನರ ಸೇವಕ, ಹಾಗಾಗಿ ಜನರ ಅಗತ್ಯಕ್ಕೆ ಯಾವಾಗ ಕೂಡ ಸ್ಪಂದಿಸ್ತಕ್ಕಂಥ ಮನಸ್ಸು ಇದ್ದಾಗ ಮಾತ್ರ ನಿಜವಾದ ಜನನಾಯಕ ಆಗ್ಬೋದು. MLA ಆಗಬಹುದು, ಮಂತ್ರಿ ಆಗ್ಬೋದು, ಬೇರೆ ವಿಷಯ. ಆದರೆ ಜನನಾಯಕ ಆಗುವುದಿದೆಯಲ್ಲ, ಅದು ಬಹಳ ದೊಡ್ಡ ಪ್ರತಿಭೆ, ಬಹಳ ದೊಡ್ಡ ಸಾಧನೆ. ಅದನ್ನು UT ಖಾದರ್ ಅವರು ತೋರಿಸಿಕೊಟ್ಟಿದ್ದಾರೆ. ನಾನು ಮಾತು ಮುಗಿಸ್ತಾ ಇದ್ದೇನೆ. ಯಾಕೆಂತೇಳಿದ್ರೆ ನಾನು ಆ್ಯಕ್ಚುಲಿ ಅಧಿಕೃತವಾಗಿ ಅತಿಥಿಯಾಗಿ ಬಂದವನಲ್ಲ, ಏನು ಶಿವಪೂಜೆಯಲ್ಲಿ ಕರಡಿ ಪ್ರವೇಶ ಆದಾಗೆ ಆಗಿದೆ ಅಷ್ಟೇ. ನನ್ನ ಜೊತೆ ಬಂದ ಉಸ್ಮಾನ್ರವರಿಗೆ ಭಾಳ ಅಭಿಮಾನ ಖಾದರ್ ಅವರಲ್ಲಿ. ಅವರು ಹೇಳಿದ ನನಗೆ UT ಖಾದರ್ ಇದು ಮಾತಾಡಬೇಕು. ನಾನು ಹೇಳಿದೆ ಅವರಿಗೆ ಒಂದು ಸನ್ಮಾನ ಇದೆ. ಹೌದಾ, ಹಾಗಾದರೆ ಬರ್ತೀನಿ ಅಂತೇಳಿ ಕೊಡಗಿನಿಂದ ಹಾರ ಹಿಡ್ಕೊಂಡು ಬಂದಿದ್ದಾರೆ ಅವರು. ಹಾಗಾಗಿ ನಾನು ಅವರ ಜೊತೆಗೆ ಬರಬೇಕಾಯ್ತು ಅಷ್ಟೇ. ಒಂದು ಮಾತೇನಂತ ಹೇಳಿದರೆ ನೋಡಿ, ಇವತ್ತು ಎಲ್ಲರಿಗೂ ಕೂಡ ಕೆಲವು ಕಡೆಗಳು ಹೇಳ್ತಾರೆ, ಏನು ಇಲೆಕ್ಷನ್ ಸಂದರ್ಭದಲ್ಲಿ ನಾವು ನೋಡ್ತೇವೆ ಜಾತಿವಾರು. ಮತ್ತು ಮೊನ್ನೆ ಇವರು ಹೇಳಿದರು, ನಮ್ಮ ಕಡೂರಿನಲ್ಲಿ ದತ್ತರ್ ಅವರು ಹೇಳಿದರು, ಯಾಕೆ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಆದರೂ ನನಗೆ ಯಾಕೆ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಹೇಳಿದರೆ ನನ್ನ ಜಾತಿಯವರು ಭಾಳ ಕಡಿಮೆ ಇದ್ದಾರೆ ಅಂತೇಳಿ. ಆಗ ನಾನು ಹೇಳಿದರೆ ಹಾಗೆ ಅಂಥ ಸಮಸ್ಯೆ ನಮ್ಮ ಕ್ಷೇತ್ರದಲ್ಲಿ ಬರುವುದಿಲ್ಲ. UT ಖಾದರ್ ಅವರ ಧರ್ಮದವರು ಮತ್ತು ಇತರ ಧರ್ಮದವರು ನೋಡಿದರೆ ಅವರಿಗೆ ಮೆಜಾರಿಟಿ ಇಲ್ಲ. ಆದರೆ ಅವರಿಗೆ ಬಂದ ಬಹುಮತಗಳನ್ನು ನೋಡಿದರೆ ಯಾವ ಜಾತಿ ಕೂಡ ಅಲ್ಲಿ ಮುಖ್ಯ ಅಲ್ಲ ಅಂತ. ಯಾರು ಸೇವೆ ಮಾಡ್ತಾರೆ, ಸೇವಕನ ಮುಂದೆ ಜಾತಿ ಮತ ಪಥಗಳು ಮುಖ್ಯ ಅಲ್ಲ. ಯಾಕೆಂತೇಳಿದ್ರೆ ಎಲ್ಲ ಧರ್ಮದವರು ಬಯಸುವಂಥದ್ದು ಎಲ್ರಿಗೂ ಒಳ್ಳೆಯದಾಗಬೇಕು ಅಂತೇಳಿ. UT ಖಾದರ್ ಅವರು ಯಾಕೆ ಎಲ್ಲರೂ ಪ್ರೀತಿಸ್ತಾರೆ, ಅವರ ಜಾತಿ ಧರ್ಮ ನೋಡಿ ಅಲ್ಲ, ಎಲ್ಲ ಧರ್ಮದವರು ಬಯಸುವಂಥದ್ದು. ನೀವು ನೋಡಿ, ನಾನು ದೀರ್ಘವಾಗಿ ಹೇಳಬೇಕಾದ ಅಗತ್ಯ ಇಲ್ಲ, ಎಲ್ಲ ಧರ್ಮದ ಗುರುಗಳು ಇಲ್ಲಿದ್ದಾರೆ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ, ಸರ್ವೇ ಜನಾಃ ಸುಖಿನೋ ಭವಂತು ಅಂತೇಳಿ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಬಾರ್ಭವೇತ್ ಓಂ ಶಾಂತಿ ಶಾಂತಿ ಶಾಂತಿ. ಅಲ್ಲಿ ಸರ್ವೇ ಹಿಂದೂ ಭವಂತು ಅಂತ ಹೇಳುವುದಿಲ್ಲ, ಹಿಂದೂಗಳಿಗೆ ಮಾತ್ರ ಸುಖ ಆಗಲಿ ಅಂತ ಹೇಳುವುದಿಲ್ಲ. ಈ ರೀತಿಯ ಒಂದು ಆಶೆ ಎಲ್ಲ ಧರ್ಮಗಳಲ್ಲಿ ಕೂಡ ಇದೆ. ಅದನ್ನು ಅವರು ಒಳಗೊಂಡು ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಖಂಡಿತ ಅವರಿಗೆ ಒಳ್ಳೆಯದಾಗ್ತದೆ. ಮತ್ತು ಎಲ್ಲರ ಹಾರೈಕೆಯಂತೆ ಮುಂದೊಂದು ದಿನ ಅವರು ಮುಖ್ಯಮಂತ್ರಿ ಅಂತಹ ಉನ್ನತವಾದ ಗಾದಿಯಲ್ಲಿ ಅವರು ಕೂರುವುದನ್ನು ನೋಡುವುದಕ್ಕೆ ಈ ನಾಡಿನ ಸಮಸ್ತ ಬಂಧುಗಳಿಗೆ, ಮತದಾರರಿಗೆ ಎಲ್ರಿಗೂ ಸಾಧ್ಯವಾಗಲಿ ಅಂತೇಳಿ ಹಾರೈಸ್ತಾ, ವೈಯಕ್ತಿಕವಾಗಿ ಒಂದು ಮಾತು ಮೊದಲು ಹೇಳಿದ್ದೇನೆ. ನೀವು ಏನು ನಮ್ಮಲ್ಲಿ ಒಂದು ಮಾತಿದೆ, ತಲೆ ಮರೆತು ಎಣ್ಣೆ ಹಾಕಬಾರ್ದು ಅಂತೇಳಿ. ಅದೇ ರೀತಿ ನಾವು ದೇಹ ಮರೆತು ಕೆಲಸ ಮಾಡಬಾರ್ದು. ತುಂಬ ಆರೋಗ್ಯ, ಇದು ಅವರು ಬಹಳ ಯೌವನದಲ್ಲಿದ್ದಾರೆ, ಆದರೆ ಕೆಲವೊಮ್ಮೆ ಅವರ ಆರೋಗ್ಯ ಕೆಡ್ತಾ ಇದೆ. ಹಾಗಾಗಿ ಎಷ್ಟು ಜನಸೇವೆ ಇದ್ದರೂ ಕೂಡ ನಮ್ಮ ದೇಹಕ್ಕೆ ನಾವೇ ಜವಾಬ್ದಾರು. ಕ್ಷೇತ್ರ ನೋಡಲಿಕ್ಕೆ ಎಲ್ಲರೂ ಇರ್ತಾರೆ, ನಮ್ಮ ದೇಹವನ್ನು ನಾವೇ ನೋಡಿಕೊಳ್ಬೇಕಷ್ಟೇ. ಆದ್ದರಿಂದ ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನ ಇರಬೇಕು ಅಂತ ಹೇಳುವುದನ್ನು ಸಾಂದರ್ಭಿಕವಾಗಿ ನೆನಪಿಸ್ತಾ, ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂತಲೇ ಉಳಿದ ಹಿರಿಯರು ಅವರಿಗೆ ಅದನ್ನು ತಿಳಿ ಹೇಳ್ಬೋದು ಅಂತ ಹೇಳುವುದಕ್ಕಾಗಿ ನೆನಪಿಸ್ತಾ, ಶುಭವಾಗಲಿ. ಮಾತಿಗೆ ವಿರಾಮ. ವಾಹೃ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಭಾರತ್ ಜೈ ಕರ್ನಾಟಕ. ವ್ಯಕ್ತಿ UT ಖಾದರ್ ಅಂತೇಳಿ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ, ಭೂಮಿಗೆ ಒಬ್ಬ ಕಾರ್ಯನಿರತ ವ್ಯಕ್ತಿ ಯಾವಾಗಲೂ ಕೂಡ ಅವನ ಜೀವನದಲ್ಲಿ ಕೆಲಸವನ್ನೇ ವಿಶ್ರಾಂತಿಯಿಂದ ತಗೊಳ್ತಾನೆ. ಇವತ್ತು UT ಖಾದರ್ ಅವರು ಕೂಡ ತನ್ನ ಸಾರ್ವಜನಿಕ ಬದುಕಿನಲ್ಲಿ ಒಬ್ಬ ವಿಶ್ರಾಂತಿ ಇಲ್ಲದೆ ದಿನನಿತ್ಯ 24 ಗಂಟೆಯಲ್ಲಿ ಅವರ 18 ಗಂಟೆಯೂ ಕೂಡ ಜನರಿಗಾಗಿ, ಜನರಿಗೋಸ್ಕರ, ಜನರ ಸೇವೆಗಾಗಿ ಮಾಡುವಂಥ ಒಬ್ಬ ಏಕೈಕ ವ್ಯಕ್ತಿ UT ಖಾದರ್ ಅವರು. ಸ್ವಾಮಿ ವಿವೇಕಾನಂದರ ಮಾತಿಗೆ ತಾವು ಸಂದಿದ್ದೀರಿ ಸರ್ ಅಂತ ನಾನು ಅಭಿನಂದನಾ ಪೂರ್ವಕವಾಗಿ ಹೇಳಿಕೊಂಡು UT ಖಾದರ್ ಅವರ
ತಾಯಿ ಇಟ್ಟಂಥ ಹೆಸರು ಖಾದರ್. ತಾಯಿಯ ಹೊಟ್ಟೆಯಿಂದ ಬರುವಾಗ ಉಸಿರಿರುತ್ತದೆ, ಹೆಸರಿರುವುದಿಲ್ಲ. ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಉಸಿರಿರುವುದಿಲ್ಲ, ಹೆಸರಿರುತ್ತದೆ. ನಾವು ಮಾಡುವಂತಹ ಸೇವೆಯಲ್ಲಿ UT ಖಾದರ್ ಮಾಡಿದಂತಹ ಸೇವೆಯಲ್ಲಿ ಅವರಿಗೆ ತಾಯಿ ಇಟ್ಟಂಥ ಅವರ ಹೆಸರು, ಅವರು ಮಾಡುವಂತಹ ಸಾರ್ವಜನಿಕ ಬದುಕಿನ ಪ್ರತಿಯೊಂದು ಕ್ಷಣದ ಕೂಡ ಈ ದೇವರು ಕೊಟ್ಟಂಥ ಅವಕಾಶಗಳಲ್ಲಿ ನಾವು ಮಾಡುವಂತಹ ಸೇವೆಗಳು ಖಂಡಿತವಾಗಿ ಕೂಡ ಈ ಭೂಮಿಯಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎನ್ನುವಂಥ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಈ 4 ದಿನದ ಈ ಜೀವನದ ಆಟದಲ್ಲಿ ನಮಗೆ ಸಿಕ್ಕಿದಂಥ ಅವಕಾಶಗಳಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಇವತ್ತು ಮಾದರಿ ವ್ಯಕ್ತಿಯಾಗಿ ಸಮಾಜಕ್ಕೆ ತೋರಿಸುವಂತಹ ಒಬ್ಬರು ವ್ಯಕ್ತಿ ಇದ್ದರೆ ಅದು UT ಖಾದರ್ ಅಂತೇಳಿ ನಾನೊಬ್ಬಳು ಸಹೋದರಿಯಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಸಮಾಜದ ಕಣ್ಣು ನೀವು ನೋಡ್ತಾ ಇದ್ದೀರಿ. 3 ಮಾತು. ಸಮಾಜದ ಕಣ್ಣು ಯಾರಲ್ಲಿ ಇರ್ತದೆ ಅಂತೇಳಿದರೆ, ಒಬ್ಬ ಸಾರ್ವಜನಿಕ ಬದುಕಿನಲ್ಲಿ ಇರುವಾಗ ಎಲ್ಲರಿಗೂ ಕೂಡ ಅವರ ಕಣ್ಣು ಇರುವುದು ಒಬ್ಬ ಸಾರ್ವಜನಿಕ ಬದುಕಿನ ಈ ರಾಜಕೀಯ ಜೀವನದ ವ್ಯಕ್ತಿಗಳ ಮೇಲೆ. ಆದರೆ ಇವತ್ತು ಒಬ್ಬ ರಾಜಕೀಯ ವ್ಯಕ್ತಿಗೆ ಕಷ್ಟದ ದಿನಗಳು ಅಂತೇಳಿದರೆ ಅವನ ಚುನಾವಣೆಯ ಸಂದರ್ಭ. ಅವನ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಬರ್ತಕ್ಕಂತಹ ಮಾತುಗಳು, ವ್ಯತಿರಿಕ್ತ ಒಂದು ಶಕ್ತಿಗಳು ಬಹಳಷ್ಟು ಮಾತುಗಳನ್ನು ಆಡ್ತಾರೆ. ಆದರೆ ಇವತ್ತು ನೀವೆಲ್ಲರೂ ಕೂಡ ನೋಡಿರಬಹುದು, UT ಖಾದರ್ ಅವರು ನೀವು ಗಮನಿಸಿರಬಹುದು, ಅವರ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಅವರಿಗೆ ಭಾವನಾತ್ಮಕವಾದಂಥ ಯಾವುದೇ ಮಾತುಗಳು ಬಂದಾಗ ಕೂಡ, ಅವರ ಮನಸ್ಸಿಗೆ ಗಾಯವಾಗುವಂತಹ ಮಾತುಗಳು ಬಂದಾಗ ಕೂಡ ಅವರು ಹೇಳೋದು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನನಗೆ ಬುದ್ಧಿ ಮಾತಿಗೆ ಆ ಮಾತುಗಳನ್ನು ಹೇಳಿದ್ದಾರೆ ಎನ್ನುವಂತಹ ಆ ನುಡಿ ಇವತ್ತು UT ಖಾದರನ್ನು ಇಷ್ಟು ಮೇಲೆತ್ತರಕ್ಕೆ ಕೊಂಡೋಗಿದೆ ಎನ್ನುವುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ತಾವು ಇವತ್ತು ಈ ರಾಜ್ಯ ಕಂಡ 6 ಕೋಟಿ ಜನರ ಮಧ್ಯೆ ಬಹಳಷ್ಟು ಹೆಸರನ್ನು ಗಳಿಸಿದ್ದೀರಿ. ತಾವು ಆರೋಗ್ಯ ಸಚಿವರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಕೇಂದ್ರದಿಂದ ಕೂಡ ಒಬ್ಬ ನಂಬರ್ 1 ಆರೋಗ್ಯ ಸಚಿವ ಅಂತ ಇವತ್ತು ಹೆಸರು ಬಂದಿದ್ದರೆ ಅದು UT ಖಾದರ್ ಅವರಿಗೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಮಾತು, ಆವಾಗ ಒಬ್ಬರು ಸರ್ ಹೇಳಿದರು, ಇವತ್ತು ನಾವು ನಮ್ಮ ಬಡವರು ಸೀದಾ ರೇಷನ್ ಅಂಗಡಿಗೆ ಹೋಗ್ತಾರೆ, ರೇಷನ್ ತಗೊಳ್ತಾರೆ, ಇವತ್ತು ನಮಗೆ ಸುಲಲಿತವಾಗಿ ನಮ್ಮ ಕೈಗೆ ಅಕ್ಕಿ ಸಿಗ್ತದೆ ಅಂತೇಳಿ. ಅದು ಕೂಡ UT ಖಾದರ್ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಮಾಡಿದಂಥ ಆ ಸಂದರ್ಭ ಇವತ್ತು ಎಲ್ಲರಿಗೂ ಕೂಡ ಬಡವರಿಗೆ ಆ ಅಕ್ಕಿ ಸುಲಲಿತವಾಗಿ ಸಿಗುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದು UT ಖಾದರ್ ಅವರು ಅಂತೇಳಿ ಕೂಡ ನಾನು ಬಡವರ ಪರವಾಗಿ ನೆನಪಿಸಿಕೊಂಡು, ಆವಾಗ ದೇವಕ್ಕಿ ಅಕ್ಕ ಮತ್ತು ಮುತ್ತಕ್ಕ ಇಲ್ಲಿ ಡಿಸ್ಪ್ಲೇ ಆಗುವಾಗ ಒಂದು ಮಾತನ್ನು ಹೇಳಿದರು, ಮಮತಕ್ಕ ನಮ್ಮ ಪೂರ ಏತು ಭಾಗ್ಯವಂತಿರಿ, ಏತು ಪುಣ್ಯವಂತಿನಾಕ್ಲೆಂದು ದಾಯಕೆಂಡೆ ತುಲೆ ಇಂಚಿನ UT ಖಾದರ್ನ ಪಡೆ ನಂಚಿನ ಇಡೀ ನಮ್ಮ ಕ್ಷೇತ್ರ ಭಾಗ್ಯವಂತರು ಎನ್ನುವಂತಹ ಮಾತನ್ನು ಹೇಳಿದಂಥ ಆ ಹಿರಿಯರ ಮಾತನ್ನು ಕೂಡ ನಾನು ನೆನಪಿಸಿಕೊಂಡು, ನಿಜವಾಗಿ ಕೂಡ ಇವತ್ತು ಉಳ್ಳಾಳ ಎನ್ನುವಂಥ ಹೆಸರಿನಲ್ಲಿ ಈ ತಾಲೂಕನ್ನು ಮಾಡಿಕೊಟ್ಟಿದ್ದೀರಿ ಸರ್. ರಾಣಿ ಅಬ್ಬಕ್ಕನ ಹೆಸರನ್ನು ತೆಗಿತಾ ಇದ್ದೇನೆ. ರಾಣಿ ಅಬ್ಬಕ್ಕ ಕಟ್ಟಿದಂಥ ಉಳ್ಳಾಲದ ಕೋಟೆಗೆ ಉಳ್ಳಾಲ ತಾಲೂಕು ಎನ್ನುವಂಥ ಹೆಸರನ್ನು ಕೊಟ್ಟು ಆ ಮಹಾಶಕ್ತಿ, ಆ ದುರ್ಗಾ ಶಕ್ತಿ ಉಳ್ಳಾಲದ ರಾಣಿ ಅಬ್ಬಕ್ಕನ ಹೆಸರನ್ನು ಉಳಿಸಿದಂತಹ ಕೀರ್ತಿ ಕೂಡ ನಿಮಗೆ ಸಲ್ಲುತ್ತದೆ ಸರ್ ಅಂತ ನಾನು ಹೇಳಿಕೊಂಡು, ತಮ್ಮ ಒಬ್ಬರು ಮತದಾರಳಾಗಿ ನಿಮ್ಮ ಸಹೋದರಿಯಾಗಿ ಎಲ್ಲ ಜನತೆಯ ಪರವಾಗಿ ಇವತ್ತು ಜನಸೇವೆಯನ್ನು ಮಾಡ್ತಾ ಇದ್ದೀರಿ. ಇನ್ನೂ ಕೂಡ ನಿಮಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತೇಳಿ ಶುಭವನ್ನು ಹಾರೈಸಿ, ನಿಮ್ಮ ರಾಜಕೀಯ ಜೀವನ ಇನ್ನೂ ಕೂಡ ಉತ್ತುಂಗಕ್ಕೇರಲಿ ಅಂತೇಳಿ ಶುಭವನ್ನು ಹಾರೈಸಿ ಎಲ್ಲ ಜನತೆಯ ಪರವಾಗಿ ಶುಭವನ್ನು ಬಯಸ್ತೇನೆ ಸರ್. ಯಾರೂ ಬೇಡಿಕೆ ಇಡದೆ ಕೇವಲ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ, ಉಳ್ಳಾಳದ ಒಬ್ಬ ಜನಪ್ರತಿನಿಧಿ ನನ್ನ ಕ್ಷೇತ್ರದಲ್ಲಿ ತಾಲೂಕು ಆಗಬೇಕು ಅಂತಕ್ಕಂಥ ಬಯಕೆಯನ್ನು ಸರ್ಕಾರದ ಮುಂದೆ ಇಟ್ಟುಕೊಂಡು ಅದರಲ್ಲಿ ಇವತ್ತು ಬಹಳ ಕ್ಷಿಪ್ರವಾಗಿ ಯಶಸ್ಸನ್ನು ಕಂಡಿದ್ದು ಅಂತ ಹೇಳಿದರೆ, ಅವರಿಗೆ ಎಲ್ಲ ಧರ್ಮಗಳ ಧಾರ್ಮಿಕ ಮುಖಂಡರ ಪ್ರಾರ್ಥನೆ ಅವರಿಗೆ ಇದೆ, ದೇವರ ದಯೆ ಅವರಿಗಿದೆ. ಈಗಾಗಲೇ ಮಮತಕ್ಕ ಹೇಳಿದರು, ಮತ್ತೊಬ್ಬರು ಕೂಡ ಹೇಳಿದರು, ನಮ್ಮ ಸಿದ್ದಿಕ್ ಮೊಂಡ್ಗಳಿವರು, ಅವರಿಗೆ ಆರೋಗ್ಯ ಬೇಕು, ಆರೋಗ್ಯ ಇಲ್ಲದ್ರೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮೆ ನನಗೆ ಭಾಳ ಆಶ್ಚರ್ಯ ಆಗಿತ್ತು, ಅವರ ಹೆಂಡತಿಗೆ ಹುಷಾರಿಲ್ಲ ಅಂತ ಫೋನ್ ಬಂತು. ಇವರು ಅಲ್ಲಿಗೆ ಹೋಗೋದರ ಬದಲು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಉಂಟು ನಾನು ಹೇಳಿದೆ, ಇಲ್ಲ ನೀವು ಆದ್ಯ ನಿಮ್ಮ ಹೆಂಡತಿಯ ಅನಾರೋಗ್ಯಕ್ಕೆ ಹೋಗಿ ಅದನ್ನು ಗಮನ ಹರಿಸಿಕೊಂಡು ನಂತರ ಈ ಕಾರ್ಯಕ್ರಮ ಹೋಗಿ ಅಂತ ಬುದ್ಧಿವಾದ ನಾನು ಹೇಳಿದೆ. ಈಗ ನಮಗೆ ಹಲವರು ಹೇಳಿದರು, UT ಖಾದರ್ ಅವರು ಕೆಲಸ ಮಾಡಬೇಕಿದ್ರೆ ಮೊದಲು ಅವರಿಗೆ ಆರೋಗ್ಯ ಬೇಕು,
ಅವರ ಸಹಧರ್ಮಿಣಿಗೂ ಕೂಡ ಆರೋಗ್ಯ ಬೇಕು. ಅದಕ್ಕಾಗಿ ನೀವು ಅವರಿಗೊಂದು ಕಿವಿ ಮಾತು ಹಿರಿಯ ವ್ಯಕ್ತಿಗಳು ಹೇಳಬೇಕಂದ್ರೆ ನಮ್ಮಲ್ಲಿ ಹೇಳ್ತಾರೆ. ಆದ್ದರಿಂದ ಖಾದರ್ರವರೇ, ನಿಮಗೆ ನನ್ನ ಕಿವಿ ಮಾತನ್ನು ಹೇಳ್ತಾರೆ. ನೀವು ದಿನದಲ್ಲಿ 24 ಗಂಟೆಯಲ್ಲಿ 18 ಗಂಟೆ ನೀವು ಕೆಲಸ ಬಡವರಿಗಾಗಿ ಮಾಡ್ತಾಯಿದ್ದೀರಿ. ಅದರಲ್ಲಿ 1 ಗಂಟೆಯನ್ನು ಕಮ್ಮಿ ಮಾಡಿ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ಹೆಂಡತಿ ಮಕ್ಕಳ ಒಂದು ಪರಿಪಾಲನೆ ಕೂಡ ನೀವು ಅದನ್ನು ಉಪಯೋಗ ಮಾಡಿಕೊಳ್ಳಬೇಕು. ಅದು ಅತ್ಯವಶ್ಯ. ಆರೋಗ್ಯ ಇಲ್ಲದೇ ನನಗೆಲ್ಲ ಆರೋಗ್ಯ ಈಗ ಹಾಳಾಗಿದೆ. ಆದ್ದರಿಂದ ನೀವು ಅನಾರೋಗ್ಯಕ್ಕೆ ತುತ್ತಾಗಬಾರ್ದು. ನಿಮ್ಮ ಆರೋಗ್ಯ ಇದ್ದರೆ ಮಾತ್ರ ಇಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಶಕ್ತಿ ಬರ್ತದೆ, ಮುಸಲ್ಮಾನರಿಗೆ ಶಕ್ತಿ ಬರ್ತದೆ, ಕ್ರೈಸ್ತರಿಗೆ ಶಕ್ತಿ ಬರ್ತದೆ, ಈ ಜಿಲ್ಲೆಯ ಎಲ್ಲ ಧರ್ಮದವರಿಗೆ ಶಕ್ತಿ ಬರ್ತದೆ. ಇಲ್ಲಿ ಬಡವರಿಗೆ ಶಕ್ತಿ ಬರಬೇಕು, ಬಡವರ ಸೇವೆ ನಿಮ್ಮಿಂದ ಆಗಬೇಕು. ಆದ್ದರಿಂದ ನಿಮ್ಮ ಆರೋಗ್ಯಕ್ಕೂ ನೀವು ಗಮನ ಹರಿಸಿಕೊಳ್ಳಿ. ನಿಮ್ಮ ತಂದೆ ಒಳ್ಳೆಯ ವ್ಯಕ್ತಿಯಾಗಿ ಎಲ್ಲ ಧರ್ಮದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ಅವರು ಸಕ್ಸಸ್ ಆಗಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಜನ ನಿಮ್ಮನ್ನು ಹೊಗಳುವಾಗ ನಮಗೆ ಹೊಟ್ಟೆ ತುಂಬುತ್ತದೆ. ಇವತ್ತು ಭಟ್ರು ಹೇಳಿದರು, ಅನಾರೋಗ್ಯದ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋಗಿ ದೂರ ನಿಂತಾಗ ನನ್ನನ್ನು ಯಾರೂ ಹೇಳದಿದ್ದರೂ ಕೂಡ ನೀವು ಕರೆದು ಆ ಕೆಲಸವನ್ನು ನೀವು ಮಾಡಿದ್ದೀರಿ ಅಂತಕ್ಕಂಥ ಒಂದು ದೊಡ್ಡ ಮಾತನ್ನು ಒಬ್ಬ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಧಾರ್ಮಿಕ ಮುಖಂಡ ಹೇಳಿದಾಗ ನಿಮ್ಮ ವ್ಯಕ್ತಿತ್ವ ಬಹಳ ಮೇಲೆ ಹೋಗಿದೆ. ಇದನ್ನು ನಾವು ಎಲ್ಲ ಧರ್ಮದ ಎಲ್ಲ ಪಕ್ಷದ ಜನ ಇವತ್ತು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಖಾದರ್ರವರಿಗೆ ನಾವು ಬೆಂಬಲ ಕೊಡಬೇಕಂತ ಹೇಳಿದ ನಾನು ನನ್ನ ಧರ್ಮದವ ಅಂತ ನಾವು ಬೆಂಬಲ ಕೇಳ್ತಾ ಇಲ್ಲ. ಅವರಲ್ಲಿರ್ತಕ್ಕಂಥ ಮಾನವೀಯತೆ, ಅವರಲ್ಲಿರ್ತಕ್ಕಂಥ ಸರ್ವ ಧರ್ಮೀಯರನ್ನು ಸಮಾನತೆಯಿಂದ ಕಾಣುವ ಆ ಚಾಕಚಕ್ಯತೆಗೆ ನಾವು ಎಲ್ಲ ಧರ್ಮದ ಜನ ಇವತ್ತು ಹಿರಿಯ ವ್ಯಕ್ತಿಗಳು, ಕಿರಿಯ ವ್ಯಕ್ತಿಗಳು ನಾವೆಲ್ಲರೂ ಸೇರಿ ಅವರಿಗೆ ಪ್ರಾರ್ಥನೆ ಮಾಡೋಣ, ಅವರಿಗೆ ಶಕ್ತಿಯನ್ನು ಕೊಡೋಣ. ಅವರಿಗೆ ಶಕ್ತಿಯನ್ನು ತುಂಬಿಸಿದರೆ ಈ ಜಿಲ್ಲೆಯ ಅಭಿವೃದ್ಧಿ ಆಗ್ತದೆ. ಇವತ್ತು ಕುಡಿಯುವ ನೀರಿನ ಸಮಸ್ಯೆ ನಮ್ಮಲ್ಲಿ ಇದೆ. ಅದಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ. ಈಗಾಗಲೇ 174 ಕೋಟಿ ರೂಪಾಯಿಯನ್ನು ನೀವು ಇಳಿಸಿದ್ದೀರಿ. ಈ ರಸ್ತೆ 4 ಚತುಷ್ಪಥ ರಸ್ತೆ ಆಗಲಿಕ್ಕೆ ನಿಮ್ಮ ಕೊಡುಗೆ ಕೂಡ ಇದೆ. ಆದ್ದರಿಂದ ನಾನು ಈ ಕ್ಷೇತ್ರದ ಮೂಲೆ ಮುಡುಕುಗಳಿಗೆ ಹೋದಾಗ ಎಲ್ಲ ಕಡೆ ಇವತ್ತು ಕಾಂಕ್ರೀಟ್ ರಸ್ತೆ, ಕುಡಿಯುವ ನೀರು, ಶಾಲೆಯ ಕೆಲಸ, ಆಸ್ಪತ್ರೆಯ ಕೆಲಸ ಎಲ್ಲವನ್ನು ನೀವು ಮಾಡಿಕೊಟ್ಟಿದ್ದೀರಿ. ಇನ್ನೂ ಕೂಡ ಬೇಡಿಕೆ ಇರ್ಬೋದು. ಬೇಡಿಕೆ ಎಲ್ಲ ಒಮ್ಮೆ ಪೂರೈಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಬೇಡಿಕೆಗಳನ್ನು ಹಂತ ಹಂತವಾಗಿ ನೀವು ಪೂರೈಕೆ ಮಾಡ್ತೀರಿ. ನೀವು ಪೂರೈಕೆ ಮಾಡಬೇಕಿದ್ದರೆ ನಮ್ಮಂಥ ಹಿರಿಯ ವ್ಯಕ್ತಿಗಳು, ಕಿರಿಯ ವ್ಯಕ್ತಿಗಳು ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತಕ್ಕಂಥ ಮಾತನ್ನು ನಿಮಗೆ ಭರವಸೆಯನ್ನು ನೀಡಿ ನಿಮಗೆ ದೇವರು ಒಳ್ಳೆಯದ ಸರದಾರೆ ಅಂಚನೆ ಈ ಕ್ಷೇತ್ರದ ರೂವಾರಿದ ಹರಿಕಾರೆ ನಮ್ಮ ಮಾತ ಮಿತ್ರರಂಚಿನ UT ಖಾದರ್ ಇನಿ ನಂಗೆ ಒಂದು ತಾಲೂಕು ಕೊಡ್ತೀರಿ. ಅವು ಅತ್ತಂದೆ 6 ಬೇತೆ ಕ್ಷೇತ್ರಗಳು ನಮ್ಮ ಮಾತ ಅಭಿವೃದ್ಧಿದ ಕೆಲಸವನ್ನು ಮಲ್ತಿದ್ದೀರಿ. 6 ಮಲ್ತಿನ ಮಾತ ಘನಕಾರ್ಯಗೂ ಯಾನು ಈ ಕೋಣಾಜದ ಮಾತ ಗ್ರಾಮಸ್ಥರ ಪರವಾದ ತುಂಬು ಹೃದಯದ ಅಭಿನಂದನೆಯನ್ನು ಮಲ್ತೊಂದುಲ್ಲೆ. ಮೇರೆ ಎಂಕಲ್ನ ಕ್ಷೇತ್ರಗೂ ಮುರಣಿ ಉಳ್ಳಾಲ್ದೆಪ್ಪನ ಕ್ಷೇತ್ರಗೂ ಬತ್ತೇರಿ ಬಚ್ಚದು ಖಾಲಿ 15 ದಿನೊಟ್ಟು ಓಲ್ಲ ಒಂಜಿ ಆವಂದಿನಂಚಿನ ಕೆಲಸ ಪಂಡ 15 ದಿನದ ಉಲೈ ಹೈವೇದಲಕ್ಕಂತಿನ ಒಂಜಿ ಮಾರ್ಗವನ್ನು ಎಂಕಲ್ನ ಕ್ಷೇತ್ರಗೂ ಮಲ್ತು ಕೊಡ್ತೀರಿ. ಎಂಕಲ್ನ ಕೋಣಾಜೇಡ ಆಪಿನಂಚಿನ ಮುಕ್ತಿ ಭೂಮಿ ಪಂಡ ಸ್ಮಶಾನಗೂ ಅಪಗನೆ ಒಂಜಿ 3 ಲಕ್ಷ ರೂಪಾಯಿದ ಅನುದಾನ ಕೊಡ್ತೀರಿ. ಎಂಕುಲು ಮಲ್ತಿನಂಚಿನ ಶಾಲೆಗೆ ಮುರಣಿ ಕೋಣಾಜೇಡು ಒಂಜಿ ಶಾಲೆ ಮಲ್ತ 5 3 ಲಕ್ಷದ ಅನುದಾನ ಕೊಡ್ತೀರಿ. ಅವು ಅತ್ತಂದೆ ಮುರಣಿ ಎಂಕಲ್ನ ಒಂಜಿ ಊರ್ದ ಜವಣಿಯಾಗಿ ಒಂಜಿ ಹಾರ್ಟ್ದ ಪ್ರಾಬ್ಲಮ್ ಇತ್ತಂಡು ಮೂಲು ಕುಡ್ಲಾಡು ಓಲ ಆಪುಜಿಂದ ಪಂಡೇರು. ಅಪಗ ಎಂಕುಲು ಅರೆಗೆ ಫೋನ್ ಮಲ್ತ ಆರು ಇಮಿಡಿಯೇಟ್ ಆದ ಬ್ಯಾಂಗ್ಳೂರಿಗೂ ಅರೇನು ಕಡಪುರ್ಲೆ ಆಯ್ತ ವ್ಯವಸ್ಥೆ ಮಲ್ಪ ಎಂದು ಪಂಡೇರು. ಬ್ಯಾಂಗ್ಳೂರಿಗೂ ಆ ಹಣನ ಕಡಪುಡ್ದು ಇನಿ 45% ಆ ಹುಡುಗಿ ಹುಷಾರಾದ ಇತ್ತೆ ಬಾತಿ ಪೂರ ಆ್ಯಕ್ಟಿವಿಟೀಸ್ ಮಲ್ತೊಂದಲ್ಲಿ ಇಂಚಿನ ಒಂಜಿ ಖಾದರ್ ಆರ್ನ ದುಂಬುದ ರಾಜಕೀಯದ ಜೀವನ ನನಲಾತ್ ಮಿತ್ತುಪಾಡು ಅರೇನು ಮುಖ್ಯಮಂತ್ರಿ ಆದ ಅಭಿನಂದನೆ ಮಲ್ಪನ ಸುಯೋಗ ನಂಗೆ ಮಾತರಿಗಳ ತಿಕ್ಕಡಿಂದ ಪಣ್ಣದ ಪನ್ನೊಂದು ಸೇರ್ದಿನಂಚಿನ ಖಾದರ್ನ ಮಾತ ಆತ್ಮೀಯರಿಗೆ ಯಾನು ಎನ್ನ ನಮನ ಸಲ್ಲಿಸೋದು ರೆಡ್ ಪಾತ್ರೆಯನ್ನು ಉಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಉಸ್ತುವಾರಿ ಸಚಿವರಂಜಿನ UT ಖಾದರ್ ಮೇರೆಗೆ ಮನಸಾರೆ ವಂದಿಸೋ ಒಂದು ಎಂಜಿ ರೆಡ್ ಪಾತೆರ ಮಾತ್ರೆಗಳ ಇಲ್ಲು ಕಟ್ಟೋದು ಮನಸ್ಸು ಮಾತ್ರೆಗಳ ಉಂಡು ಆಂಡ ಬೊಕ್ಕೂರಿಯನ ಇಲ್ಲನ್ನ ಅಕಲೆ ಕಟ್ಟಿದ ಸಹಕಾರ ಮಂತದ ಐತ ಪೂರ್ಲು ತೂಪುನ ಮನಸ್ಸು ಮಾತ್ರೆಗಳ ಉಪ್ಪುಜಿ ಮನ
ಸತ್ಯನು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ತೂನೊಳ್ಳಿ ದಯಪಂಡ ಎಂಕಲ ವಿಶ್ವಕರ್ಮ ಸಂಘಕ್ಕೆ ಪ್ರತಿ ಆರು MLA ಅದು ಪ್ರತಿ ವರ್ಷ ಬರ್ತೀರು ಆಂಡ ಎಂಕ್ಲೆಗೆ ಒಂಜಿ ಧೈರ್ಯದ ಪಾತ್ರ ಬಂಡ ನಿಕ್ಲಿ ಈ ಸ್ಥಿತಿ ರೂಪನೆತ್ತು ನಿಕ್ಲು ಪೊರ್ಲುದೊಂಜಿ ಕಟ್ಟಡ ಮಣ್ಪೋಡು ಒಂದು ಆಯ್ಕೆ ಎಣ್ಣ ಮಲ್ಲ ಸಹಕಾರ ಯಾನು ಮಣ್ಪು ಎಂದು ಬಂಡದು ಎಂಕ್ಲೆಗೆ 50 ಲಕ್ಷ ರೂಪಾಯಿನು ಸರಕಾರ ದೆಪ್ಪದ ಕೊರ್ಸಂಜಿನ ಎಂಕ್ಲೆಗೆ ಒಂಜಿ ಆ ಕಟ್ಟಡ ಮಂಡ ಸಹಕಾರ ಮಂಚಿನ ನಮ್ಮ ಮೊಟ್ಟದ ನಮ್ಮ ಉಳ್ಳಾಲ ಕ್ಷೇತ್ರದ ನಮ್ಮ ಕ್ಷೇತ್ರದ ಉಸ್ತುವಾರಿ ಸಚಿವರನ್ನು ನಮ್ಮ ಎತ್ತುಕೊಂಡಾಡಲು ಸಾಧ್ಯ ಯಾರಂದು ದಯಪಂಡ ಯಾನು ದುಮ್ಮ ಆತೆ ಪನೊಳ್ಳಿ ಆತೆ ದಯಪಂಡ ಅಂಚನೆ ಉಳ್ಳಾಲ ಕ್ಷೇತ್ರ ಮಣ್ಪೆರೆ ನಮ್ಮ ಅವೇ ಹೋರಾಟ ಇಜ್ಜಂದೆ ಮಂತನಂಚಿನ ಮೇರೆ ನಮ್ಮ ಮೆಚ್ಚೋಡು ದಯಪಂಡ ಬಾಲಿಗೆ ಮಾತಿರ್ಲ ಅಪ್ಪೆಲ್ಲ ಪೇರು ಕೋರ್ಪೇರು ಅವು ಬಾಲೆ ಬುಲ್ತುಂಡ ಮಾತ್ರ ಕೆಲವು ಅಪ್ಪೆಲ್ಲ ಕೋರ್ಪೇರು ಆಂಡ ಬಾಲೆ ಬುಲ್ಪಂದೆ ಅಪ್ಪೆನ ಕರ್ತವ್ಯ ಬಣ್ಣದ ತೋಜಾದ ಕೋರ್ತನಂಚಿನ ಬೇರೆಗೂ ನಮ್ಮ ಮಾತ ಎಲ್ಲ ಪರವಾದ ಒಂದಿಸ ಒಂದು ಎಣ್ಣರಡ್ಡು ಪಾತ್ರ ಹೊಂತವೆ ಅವಕಾಶಗೂ ಒಂದು ಇನ್ನು ನಮ್ಮ UT ಖಾದರ್ಗೆ ಒಂಜಿ ಉಳ್ಳಾಲ ತಾಲೂಕು ಮಂತ್ರಿನಕ್ಕೆ ನಮ್ಮ ಅಭಿನಂದನೆ ಸಭೆ ಮಂತ ಒಂಜಿ ಬಾರಿ ಒಂಜಿ ಉತ್ತಮ ಕಾರ್ಯಕ್ರಮ ಬಂದು ಯಾನ್ ಈ ಸಂದರ್ಭ ಪಂಡ್ರೆ ದಯಪಂಡ UT ಖಾದರ್ ಒಂಜಿ ಈ ಒಂಜಿ ಸಾಮರಸ್ಯದ ಕೊಂಡಿ ಬಂದ್ರೆ ಅಂತ ಇರಲಿ ದಯಪಂಡ ಒಂಜಿ ಪ್ರತಿ ಹಿಂದೂ ಅವಡು ಮುಸ್ಲಿಂ ಅವಡು ಕ್ರಿಶ್ಚಿಯನ್ ಅವಡು ಮಾತಾ ಜಾತಿ ಬಂದೇರು ಪ್ರತಿ ಒಂದು ದೇವಸ್ಥಾನ ಅವಡು ಮಸೀದಿ ಅವಡು ಆ ಚರ್ಚ್ ಅವಡು ಒವ್ವಿತ್ತು ಪ್ರತಿ ಒಂಜಕ್ಕಲ ಮೂಲ ಸೌಕರ್ಯ ಕೊಡೋದು ಒವ್ಲ ಜಾತಿ ಭೇದ ಜಂದೆ ಒಂಜಿ ಇನ್ನು ಕೊರ್ನ ಒಂಜಿ ನಮ್ಮ UT ಖಾದರ್ಗೆ ನಾನು ಬೊಕೊಂಜಿ ದೊಡ್ಡ ರೀತಿಯ ಅಭಿನಂದನೆ ಕೊಡ್ಪೆ ರಡ್ನೆ ಪಂಡ ಪ್ರತಿ ಒಂಜಿ ದೇವಸ್ಥಾನದ ಮೂಲ ಸೌಕರ್ಯ ಕೊರನ ಹತ್ತಂದೆ ಪ್ರತಿ ಸಮಾಜಕ್ಕೆ ಅಕಲ್ನ ಸಮಾಜದ ಅಭಿವೃದ್ಧಿಗೆ ಬರೋದು ಒಂಜಿ ಬಂಟ ಸಮಾಜ ಒಪ್ಪಡು ಅಂಚ ಬಿಲ್ಲವ ಸಮಾಜ ಒಪ್ಪಡು ಗಟ್ಟಿ ಸಮಾಜ ಒಪ್ಪಡು ಕುಲ ಸಮಾಜ ಒಪ್ಪಡು ಅಂಚನೆ ವಿಶ್ವಕರ್ಮ ಸಮಾಜ ಒಪ್ಪಡು ಗಾಣಿಗ ಸಮಾಜ ಒಪ್ಪಡು ಪ್ರತಿ ಒಂಜಿ ಸಮಾಜಗಳ ಆ ಸಮಾಜಕ್ಕೆ ಅಭಿವೃದ್ಧಿ ಅನ್ಪೇರೆ ಅಕಲ್ನ ಸಮಾಜದ ಒಂಜಿ ಕಟ್ಟಡಕ್ಕೆ ಪ್ರತಿ ಒಂಜಿ ಸಹಕಾರ ಕೊರನ UT ಖಾದರ್ಗೆ ನಾನು ಅಭಿನಂದನೆ ಕೊರದು ಅಂಚನೆ ನಮ್ಮ ಈ ಒಂಜಿ ನಮ್ಮ ಉಳ್ಳಾಲ ತಾಲೂಕು ಒಂದು ತಾಲೂಕಾದ ಮಂತದ್ದು ಬಹುಲ ಮಾತೆಲ್ಲ ಪಂಡೇರು ಪ್ರತಿ ಒಂಜಿ ತಾಲೂಕು ಮನ್ಪೊಂಡ ಪ್ರತಿ ಒರಿ ಆ ಕ್ಷೇತ್ರ ಹೋರಾಟ ಮಂತ್ರಿಯ ಬೈದಿನಿ ಹೋರಾಟ ಮನ್ಪಂದೆ ಏರೆಗಿಡ ಆ ತಾಲೂಕು ತಿಕ್ಕದಿಸಿ ಆಂಡ ನಮ್ಮ ಈ ಒಂಜಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಏರೆಗಿಲ ನಂಗೆ ಒಂಜಿ ದಾಲ ಕಷ್ಟ ಒಂದೆ ಹೋರಾಟ ಮನ್ಪಂದೆ ಈ ತಾಲೂಕವ್ರನ್ನ ನಂಗೆ ಒದಗಿಸ್ಕೋರ್ ನಂಚಿನ UT ಖಾದರ್ಗೆ ಅಭಿನಂದನೆ ಕೊರದು ಅರೆಗೆ ಮಿತ್ತುಗಳ ಒಂಜಿ ಅರೆಗೆ ಈ ಸೇವೆ ಮಾಡುವ ಶಕ್ತಿ ಕೊರಡು ಆಯುಷ್ಯ ಆರೋಗ್ಯ ಕೊರಡು ಪಂಡದ ದೇವರ ಕೇಳೊಂದು ಎಲ್ಲ ರಡ್ಡು ಪಾತ್ರೆ ಉಂಟಾವೆ ಕತೆಗೆ ನಾನು ಇವತ್ತು ಸಲ್ಲಿಸುವಂಥದ್ದು ನಮ್ಮ ರಾಜ್ಯಕ್ಕೆ ಜೀವನದಲ್ಲಿ ನಾವು ಬಹುಶಃ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡೋ ಸಂದರ್ಭದಲ್ಲಿ ನಾವು ಹೇಳಿದಾಗೆ ನಮಗಾಗಿ ನಮ್ಮ ವೈಯಕ್ತಿಕ ಯಾವುದೇ ಒಂದು ಮನೆ ಕಾರ್ಯಕ್ರಮ ಇಲ್ಲಿಂದ ನಮಗೆ ಹೋಗಲಿಕ್ಕೆ ಅವಕಾಶ ಇದೆ ಭಾಳಷ್ಟು ಕಡಿಮೆ ಬಹುಶಃ ನಮ್ಮ ಮನೆಯವರನ್ನ ಅಥವಾ ಮಕ್ಕಳನ್ನು ನೋಡುವಂಥ ಅವಕಾಶ ಕಡಿಮೆ ಇದ್ದರೂ ಕೂಡ ನಿಮ್ಮ ಇಂಥ ಪ್ರೀತಿಪೂರ್ವ ಕಾರ್ಯಕ್ರಮ ಇನ್ನೂ ಜಾಸ್ತಿ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಪ್ರೇರಣೆ ಮತ್ತು ಶಕ್ತಿ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಬಹುಶಃ ನಿಮ್ಮ ಈ ಪ್ರೀತಿಪೂರ್ವಕ ಸಹಕಾರ ಮತ್ತು ಪ್ರೀತಿಪೂರ್ವಕ ಭಾವನೆಗಳಿಗೆ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನನಗೆ ಅತ್ಯಂತ ಸಂತೋಷ ಬಹುಶಃ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇತ್ತು ಉಳ್ಳಾಲ ತಾಲೂಕನ್ನು ಹೇಗಾದ್ರು ಮಾಡಬೇಕಂತ ಮನಸ್ಸಿನಲ್ಲಿ ಎನಿಸ್ತಿದ್ದೆ ಈಗ ಆಗ್ಬೋದಾ ನಾಳೆ ಆಗ್ಬೋದಾ ಅಂತ ಆಲೋಚನೆ ಬರುವಂಥ ವಿಚಾರ ಇದು ದೇವರೇನು ಬಹುಶಃ ನನಗೆ ಮನಸ್ಸು ಕೊಟ್ಟರೆ ಗೊತ್ತಿಲ್ಲ ಬಹುಶಃ ಮೊನ್ನೆ ಬಜೆಟ್ನಲ್ಲಿ ಮನೆ ಮುಖ್ಯಮಂತ್ರಿಗಳು ನಾನು ಹಿಂದೆ ಕೂತ್ಕೊಂಡಿದ್ದೆ ಕರೆಕ್ಟ್ 4 ಘೋಷಣೆ ಮಾಡಿದ್ರೆ ನನಗೆ ಶಾಕ್ ಆಯಿತು ನನಗೆ ಈಗ ಕೂಡ ತಪ್ಪಿತಲ್ಲ ನಾನು ಇದನ್ನು ಬಿಡಬಾರ್ದಿತ್ತು ಅಂತ ಹೇಳಿ ಭಾಷಣ ಮುಗಿದ ತಕ್ಷಣವಾಗಿ ಹೇಳಿದೆ ನನಗೆ ಒಂದು ಉಪಕಾರ ಆಗಬೇಕು ಮುಖ್ಯಮಂತ್ರಿ ಒಂದು ಉಪಕಾರ ನನಗೆ ಆಗಬೇಕು ಮಂಗಳೂರು ತಾಲೂಕಿನ 10 ಲಕ್ಷ ಜನಸಂಖ್ಯೆ ಇದೆ ಭಾಳಷ್ಟು ಒತ್ತಡ ಆಗ್ತದೆ ನಮ್ಮ ಕ್ಷೇತ್ರದ ಬೊಲ್ಯಾರಿಂದ ಅಲ್ಲಿಗೆ ಹೋಗದೆ 30 ಕಿಲೋಮೀಟ್ರ್ ಬರಬೇಕು ಮುಲ್ಕಿಯವರಲ್ಲಿ ಬರಬೇಕಾದ್ರೆ 30 ಕಿಲೋಮೀಟ್ರ್ ಬರಬೇಕು ಮಂಗಳೂರ ಕೆಲಸವಾಗೋದಿಲ್ಲ ನಮ್ಮ ಕೆಲಸ ಒಂದು ತಹಶೀಲ್ದಾರ್ 10 ಲಕ್ಷ ಜನರ ಈ ಕೆಲಸ ಹೇಗೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ನೀವು ಮುಲ್ಕಿ ಮತ್ತು ನನ್ನ ಉಳ್ಳಾಲವನ್ನು ಬೇರೆದು ಮಾಡಿದರೆ ನಮಗೂ ಸುಲಭ ಆಗ್ತದೆ ಮಂಗಳೂರು ಸುಲಭ ಆಗ್ತದೆ ಭವಿಷ್ಯದಲ್ಲಿ ಭಾಳಷ್ಟು ಪ್ರಯೋಜನ ಅಂತ ಹೇಳಿದಾಗ ಆಯ್ತು ಮಾಡುವ ನೀವು ಕೊಡಿ ಅಂತ ಹೇಳಿ ತಕ್ಷಣ DC ಗೆ ಫೋನ್ ಮಾಡಿದೆ ಇದು ಆಗಲಿಕ್ಕೆ ಅಧಿಕಾರಿಗಳು ಆಗ್ತದೆ ಇಲ್ಲೊಂದು ಅಂದಾಜವಲವರಿದ್ದು ನಾನು ನೀವು ಕಲಿಸಿ ಮತ್ತೆ ನೋಡಂತ ಹೇಳಿ ವಿಚಾರ ನಾನು ಇವತ್ತು ಮಾಡಿ ಬಹುಶಃ ಮುಂದಿದ್ದು ಇತಿಹಾಸ ಬಹುಶಃ ಅದನ್ನ ಬಗ್ಗೆ ನಾನು ಇಲ್ಲಿ ಹೇಗೆ ಆಯ್ತು ಅಂತ ನಾನು ಪ್ರಸ್ತಾವನೆ ಮಾಡಲಿಕ್ಕೆ ಹೋಗೋದಿಲ್ಲ ಅದೊಂದು ಹಿಸ್ಟ್ರಿ ಒಂದು ದಿವಸ ಏನಾದರೂ ಪುಸ್ತಕ ಬರೆಯುವಂತಂತಿದ್ದರೆ ಅವತ್ತು ಬಹುಶಃ ಹೇಗೆ ಆಯಿತು ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಿಯೂ ಬರೆಯುವಂಥ ವಿಚಾರ ನಾನು ಇವತ್ತು ಮಾಡ್ತೇನೆ ಯಾಕೆಂತ ಹೇಳಿದರೆ ನಾನು ಎಲ್ಲಿಯೂ ಕೂಡ ಹೇಳಲಿಲ್ಲ ಯಾಕಂತ ಹೇಳಿದರೆ ನಾನು ಏನಾದರೂ ಹೇಳ್ತಿದ್ರೆ ನಾಳೆ 10 ಜನ ಅಪ್ಲಿಕೇಶನ್ ಆಗ್ತದೆ ನಮಗೆ ಬೇಕು ಉಳ್ಳಾಲ ಕೊಡೋದು ನನಗೂ ಇಲ್ಲ ಅವ್ರಿಗಿಲ್ಲ ಅಂತ ಪರಿಸ್ಥಿತಿ ಆಗ್ತಿತ್ತು ಆದ ಕಾರಣ ಇದು ಯಾರಿಗೆ ಕೂಡ ಗೊತ್ತಾಗ್ಬೋದು ಯಾಕೆಂತ ಹೇಳಿದರೆ
ನಾನು ಎಲ್ಲಿ ಅದು ಬಂದರೆ ನಮಗೆ ಕೊಡಿ, ಉಳ್ಳಾಲಕ್ಕೆ ಕೊಡ್ತಿದ್ರೆ ನಮಗೆ ಕೊಡಿ, ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ, ಬೆಲೆ ಈ ರಾಜ್ಯಕ್ಕೆ ಒತ್ತಡ ಜಾಸ್ತಿ ಆಗೋ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಯಾರಿಗೂ ಬೇಡ ಮತ್ತೆ ನೋಡು ಅಂತೇಳಿ ಅಲ್ಲಿ ಹಿಂದೆ ಬಿಟ್ಟರೆ ಬಹುಶಃ ನಮಗೆ ಆಗದಂಥ ಇದು ಪರಿಸ್ಥಿತಿ. ಅದಕ್ಕಾಗಿ ಭಾಳಷ್ಟು ಅದನ್ನು ಗೌಪ್ಯವಾಗಿಟ್ಟುಕೊಂಡು ಆಗಿಂದ ಅಧಿಕಾರಿ ಎಲ್ಲ ನನಗೆ ಅಧಿಕಾರಿಗಳು ಭಾಳಷ್ಟು ಬೆಂಬಲ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಎನಿಸಿದೆ ಬಹುಶಃ ಅಧಿಕಾರಿಗಳ ಜೊತೆ ನಾವೊಂದು ಉತ್ತಮವಾಗಿ ನಮ್ಮ ವ್ಯಕ್ತಿತ್ವವನ್ನು ಬಿಂಬಿಸಿದರೆ ಎಲ್ಲ ರೀತಿಯ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆಂಬ ನಿರ್ದೇಶನ ಅದು ನಮ್ಮ ಉಳ್ಳಾಲ ತಾಲೂಕು ಘೋಷಣೆ ಅದನ್ನು ನಿರ್ದೇಶನ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಈ ತಾಲೂಕು ಆಗಬೇಕಂತ ಭಾಳ ಇಚ್ಛೆ ಯಾಕಂತ ಹೇಳಿದರೆ ಬಹುಶಃ ನನಗೆ ಭಾಳಷ್ಟು ದೂರದಿಂದ ಬರಬೇಕು, ಇಲ್ಲಿ ತಹಶೀಲ್ದಾರ್ ಕೆಲಸ ಪೆಂಡಿಂಗ್ ಆಗ್ತದೆ, ಇದು ಆಗೋದೀಗ ನಮ್ಮ ಧರ್ಮಗುರುಗಳು ಹೇಳಿದಾಗೆ ಒಂದು ಎಲ್ಲಿ ಒತ್ತಡ ಜನಸಂಖ್ಯೆ ಡಿಮಾಂಡ್ ಜಾಸ್ತಿ ಮತ್ತು ನಮಗೆ ಸಪ್ಲೈ ಕಡಿಮೆ ಆಗ್ತದೆ, ಅಲ್ಲೇ ರೀತಿ ಅಸ್ತವ್ಯಸ್ತ ಆಗ್ತದೆ. ಕಾಯುವ ಸಂದರ್ಭದಲ್ಲಿ ಯಾರು ಏನು ಬೇಗ ಉಪಕಾರ ಮಾಡ್ತಾನೋ ಅವ್ನು ಬೇರೆ ಬೇರೆ ಯೋಜನೆ ಇವತ್ತು ಹೋಗೋಂಥ ವಿಚಾರ ಇವತ್ತಾಗ್ತದೆ. ಯಾವಾಗ ನಾವು ನಮ್ಮ ಆಡಳಿತಕ್ಕೆ ಸಂಬಂಧಪಟ್ಟಾಗೆ ನಾವು ಸ್ವಲ್ಪ ಸಣ್ಣದಾಗಿ ಸಿಸ್ಟಮ್ ಆಗಿ ನಾವು ಮಾಡಲಿಕ್ಕೆ ಬರಲಿಕ್ಕೆ ತಯಾರಾಗ್ತದ ಎಲ್ಲ ವಿಚಾರಗಳು ಇವತ್ತು ದೂರ ಆಗುವಂಥ ಸಂದರ್ಭ. ಮಂಗಳೂರಂಥ ತಾಲೂಕುಗಳಲ್ಲಿ ಸುಮಾರು 10-15 ಲಕ್ಷ 12 ಲಕ್ಷ ಜನ ಇರುವಾಗ ಯಾರು ಏನು ಎಷ್ಟು ಫೈಲು ಏನಂತ ಅಲ್ಲಿ ಲೆಕ್ಕಗೆ ಸಿಕ್ಕದ ಪರಿಸ್ಥಿತಿ, ಇದು ಏನು ಮಾಡಬೇಕಂತ ಗೊತ್ತಾಗದಂಥ ವಿಚಾರ. ಆದ ಕಾರಣ ಬಹುಶಃ ಇವತ್ತು ನಾವು ಇದನ್ನು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಆಲೋಚನೆ ಮಾಡಿಕೊಂಡು ಬಹುಶಃ ಒಂದು ಹೆಜ್ಜೆ ಇಟ್ಟುವಂಥ ಸಂದರ್ಭದಲ್ಲಿ ಅದರ ಮುಂಚೆ ಕೂಡ ನನಗೆ ಯಾಕೆ ಭಾಳಷ್ಟು ಮನಸ್ಸು ಮತ್ತು ನನ್ನನ್ನು ಟೀಕೆ ವಾಟ್ಸಪ್ಪಲ್ಲಿ ಭಾಳಷ್ಟು ಟೀಕೆ ಮಾಡ್ತಿದ್ರು. ಆ ಟೀಕೆ ಮಾಡೋರು ಕೂಡ ನೀವು ಧನ್ಯವಾದ ಸಲ್ಲಿಸುವುದು. ನಿಮ್ಮ ಟೀಕೆ ನನಗೆ ಇದೊಂದು ಶಕ್ತಿ ಕೊಟ್ಟಂತ ಹೇಳಿಕ್ಕೆ ನನ್ನ ಮನಸ್ಸು ಮಾಡಿದ್ದು ಯಾಕೆಂತ ಹೇಳಿದರೆ ನಾನು ಭಾಳ ಎಲ್ಲ ರಸ್ತೆ ಆಯಿತು, ಆಸ್ಪತ್ರೆ ಆಯಿತು, ಎಲ್ಲ ವಿಚಾರಗಳನ್ನು ಮಾಡಿದಾಗ ಮತ್ತೆ ನೋಡು ವಾಟ್ಸಪ್ಪಲ್ಲಿ ಇಲ್ಲಿ ಫೈರ್ ಸರ್ವಿಸ್ ಇಲ್ಲ, ಇಲ್ಲಿ ತಾಲೂಕು ಮಟ್ಟದ ಕೀಟಾಂಗಣ ಇಲ್ಲ, ಇಲ್ಲಿ ತಾಲೂಕು ಮಟ್ಟದ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಇಲ್ಲಿ ಕೋರ್ಟ್. ನಮ್ಮ ಉಳ್ಳಾಲ ಬರೀ 2 ಗ್ರಾಮ ಇತ್ತು, ಇದು ಎಲ್ಲ ಜಿಲ್ಲೆದು ಮತ್ತು ಕ್ಯಾಪಿಟಲ್ ರಾಜಧಾನಿದೆಲ್ಲ ವಿಚಾರ ಇವರು ಇಲ್ಲಿ ಬೇಕಂತ ಕೇಳುವಂಥ ಆಸೆ. ಇವರ ಆಸೆಗೆ ನಾನು ತಪ್ಪಂತ ಹೇಳೋದಿಲ್ಲ, ಯಾಕೆಂದರೆ ಕೆಲಸ ಮಾಡುವನೇ ಮಾಡಬೇಕಲ್ಲ, ಅದಕ್ಕೆ ಈಗ ಜಾಸ್ತಿ ಕೇಳೋದು ಸ್ವಾಭಾವಿಕವಂಥ ವಿಚಾರ ಅಂತ ಹೇಳಲಿಕ್ಕೆ ಬಯಸುವಂಥ. ಸೊ ನಾನು ಮನಸ್ಸಲ್ಲಿ ಎಸಿದೆ ಇವರಿಗೊಂದು ತಕ್ಕಂಥ ಉತ್ತರ ಸರಿಯಾದ ಟೈಮಲ್ಲಿ ಕೊಡಬೇಕಂತ ಹೇಳಿಕೊಂಡು ಬಹುಶಃ ಅದನ್ನು ಮನಸ್ಸಲ್ಲೇ ನಾನು ಇಟ್ಟುಕೊಂಡಿದ್ದೆ. ಒಂದು ಅವರಿಗೆ ಕರೆಕ್ಟಾಗಿ ಒಮ್ಮೆ ಒಂದು ಉತ್ತರ ಕೊಡಬೇಕಂತ ಹೇಳಿಕೊಂಡು ಈ ಒಂದು ತಾಲೂಕು ಘೋಷಣೆ ಮಾಡಿದ ಕಾರಣ ಬಹುಶಃ ಯಾರೆಲ್ಲ ಟೀಕೆ ಮಾಡ್ತಿದ್ದಾರೆ ನಿಮ್ಮ ಸನ್ಮಾನದ ಮುಖಾಂತರ ಅವರಿಗೆ ಉತ್ತರ ಕೊಡಿ ಅಂತ ಹೇಳಿದರೆ, ಯಾವ ನೀವು ಫೈರ್ ಸ್ಟೇಷನ್ ಮಾಡ್ತೀರಿ ಅದು ಕಡ್ಡಾಯವಾಗಿ ಒಂದು ಹಕ್ಕಾಗಿಂದು ಬಂದು ನಿಲ್ತದೆ ಅಂತ ಹೇಳಿಕ್ಕೆ ನಾನು ನಿಲ್ತೀನಿ. ಯಾವ ತಾಲೂಕು ಮಟ್ಟದ ಗ್ರೌಂಡ್ ಕೇಳಿದ್ದೀನಿ ಹಕ್ಕಾಗಿ ಇಲ್ಲಿ ಬಂದೇ ಬರಬೇಕು, ಬಹುಶಃ ಇರುವಂಥ ವಿಚಾರ ಇರುವಂಥದ್ದು. 100 ಬೆಡ್ಡಿನ ಆಸ್ಪತ್ರೆ ತಾಲೂಕಲ್ಲಿ ಬರಲೇಬೇಕು, RT ಆಫೀಸ್ ಬರಲೇಬೇಕು, ರಿಜಿಸ್ಟರ್ ಆಫೀಸ್ ಬರಲೇಬೇಕು, ಮಿನಿ ವಿಧಾನಸೌಧ ಬರಲೇಬೇಕು, ತಾಲೂಕು ಆಫೀಸ್ ಬರಲೇಬೇಕು. ಬಹುಶಃ ಎಲ್ಲ ವಿಚಾರಗಳು ಯಾವುದೆಲ್ಲ ಮುಖ್ಯ ಬಹುಶಃ ಇದೆಯಾ ಅದಕ್ಕಿಂತ ಬಹುಶಃ ಒಂದು ಎಜುಕೇಷನ್ BA ಆಫೀಸಲ್ಲಿಗೆ ಬರಲೇಬೇಕು. ಎಲ್ಲ ಹಂತದ ಅಧಿಕಾರಿ ಮತ್ತು ಇನ್ನಿತ ಬಹುಶಃ ಸ್ವಿಮ್ಮಿಂಗ್ ತಾಲೂಕು ಮಟ್ಟದ ಸ್ವಿಮ್ಮಿಂಗ್ ಪೂಲ್, ತಾಲೂಕು ಮಟ್ಟದ ಕ್ರೀಡಾಂಗಣ 29 ಇಲಾಖೆಗಳು ನಮ್ಮ ಕ್ಷೇತ್ರದಲ್ಲಿ ಬಂದು ತಲೆ ಎತ್ತಿ ನಿಲ್ಲುವಂಥ ಅವಕಾಶ ಇವತ್ತು ಆಗ್ತದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರ ಜೊತೆಯಲ್ಲಿ ಇಂಡಿಪೆಂಡೆನ್ಸ್ ಡೇ, ರಾಜ್ಯೋತ್ಸವ ಡೇ ಮತ್ತು ರಿಪಬ್ಲಿಕ್ ಡೇ ಕೂಡ ಅದ್ಧೂರಿಯಾಗಿ ಸರ್ಕಾರದ ಮುಖಾಂತರ ಈ ತಾಲೂಕಲ್ಲಿ ಆಗಲೇಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಸೊ ಎಲ್ಲವೂ ಕೂಡ ನಮಗೇನು ಹಂತ ಹಂತವಾಗಿ ಬರುವಂಥ ಇವತ್ತು ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ಬಹುಶಃ ಈ ರೀತಿಯ ಕಾರ್ಯಕ್ರಮ ಕೊಟ್ಟು ನಮಗೆ ಬಹುಶಃ ಇದು ನಿಮ್ಮೆಲ್ಲರ ಆಶೀರ್ವಾದ ಮೂಲಕ ದೇವರು ಕೊಟ್ಟಂಥ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಲ್ಲದ ಅಷ್ಟು ಸುಲಭ ಎನಿಸಿದೆಲ್ಲ ಅಷ್ಟು ಸುಲಭದಲ್ಲಿ ಹಾಕಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಬಹುಶಃ ನಾನು 2-3 ಸಲ ನಾನು ಆಲೋಚನೆ ಮಾಡಿದೆ. ಬಹುಶಃ ಒಂದು ಈ ತಾಲೂಕಿಗೆ ಸಂಬಂಧಪಟ್ಟಾಗೆ, ಎರಡನೇದಾಗಿ ನಾನು ಕುಡಿಯೋ ನೀರಿಗೆ ನಾನು ಚರ್ಚೆ ಮಾಡಿದೆ. ಬಹುಶಃ ಕುಡಿಯೋ ನೀರಿಗೆ ಬೇಕಾ ಕುಡಲಿಕ್ಕೆ ಅಲ್ಲಿ ಮಂಗಳೂರಿಗೆ ಕುಡಲಿಕ್ಕೆ ಎಲ್ಲಿ ಡ್ಯಾಮಿಂದ ನೀರು ಬರೆದು ನಾನು ಹೇಳಿದೆ, ನೀವು ಪೈಪ್ ಎಲ್ಲಿ ತನಕ ಹಾಕ್ತೀರಿ, ಇದು ಅದೆಲ್ಲ ಉಪ್ಪು ನೀರು ಅಂತ ಅಧಿಕಾರಿಗಳು ಕೂತ್ಕೊಂಡಿದ್ದಾರೆ ಈಗ ಮೀಟಿಂಗಲ್ಲಿ, ಎಲ್ಲ ಉಪ್ಪು ನೀರು ತುಂಬೆ ತನಕ ಅಂತ ಹೇಳಿದರು. ನನಗೆ ಎಲ್ಲಿಂದ ಮಾತು ಬಂತು, ಏನು ದೇವರು ನನಗೆ ಬುದ್ಧಿ ಕೊಡೋಂಗಿಲ್ಲ. ನಾನು ಉಪ್ಪನ್ನ ನೀವು ಬಿಡದೆ ಯಾಕೆ ಹೇಳಿ ಹರಕೆಳದಲ್ಲಿ ಡ್ಯಾಮ್ ಕಟ್ಟಿ ಅಂತ ಹೇಳಿದ್ದೆ, ಅದು ಆಗೋದಿಲ್ಲ, ಅಡಿಯಲ್ಲಿ ಹೋಗ್ತದೆ. ಅಡ್ಡ ನೀವು ಯಾಕೆ ಹೇಳ್ತೀರಿ, ಇಂಜಿನ್ ತಜ್ಞನ ಕರೆಸಿ ಅಂತ ಹೇಳಿದೆ. ತಜ್ಞರು ಬಂದು ಇಲ್ಲಿ ನೋಡಿ ಹೇಳಿದರು, ಇಲ್ಲಿ ಅಡ್ಡ ನಮಗೆ ಕಟ್ಬೋದು ಏನು ತೊಂದರೆ ಇಲ್ಲ ಅಂತ ಹೇಳಿ ಬಹುಶಃ ಇಲ್ಲದ ಉಪ್ಪು ನೀರು ತುಂಬೆ ತನಕ ಹೋಗುವಂಥ ಪರಿಸ್ಥಿತಿ ಇತ್ತು. ನಾನು ಹೇಳಿದೆ ಅಧಿಕಾರಿಗಳಿಗೆ, ನೀವು ಸಮುದ್ರ ನೀರನ್ನು ತುಂಬೆ ತನಕ ಬಿಟ್ಟು ಹೋಗಲಿಕ್ಕೆ ಈಗ ಇದೆಲ್ಲ ಉಪ್ಪು ನೀರು ಅಂತ ಹೇಳಿದರೆ ಅರ್ಥ ಇಲ್ಲ. ನೀವು ಅಲ್ಲೇ ಅಡ್ಡ ಕಟ್ಟಿಯಲ್ಲ, ಅದನ್ನು ಬಜಾಲ್ನಲ್ಲಿ ನಂತೂರಿಯಲ್ಲೇ ಹರೇಕಲ್ದಲ್ಲಿ ಅಡ್ಡ ಕಟ್ಟಿದಾಗ ಈ ಕಡೆ ಆಟೋಮ್ಯಾಟಿಕ್ ಸಿಹಿ ನೀರು ಸಿಕ್ಕುವಂಥ ಕೆಲಸ ಇವತ್ತಾಗ್ತದೆ. ಕುಡಿಯುವ ನೀರಿಗೆ ಮತ್ತು ಅಂತರ್ಜಲ ನಮಗೆ ಭಾಳಷ್ಟು ಆಗ್ತದೆ ಹೇಳಿದಾಗ ಅದರ ಮುಖಾಂತರ ಬಂದು ಬಹುಶಃ ಎಸ್ಟಿಮೇಟ್ ಆಗಿ 170 ಕೋಟಿ ರೂಪಾಯಿ ಯೋಜನೆ ಬಹುಶಃ ಇವತ್ತು ಬರ್ತದೆ. ಅದರ ಅಕ್ಕ ಏನಾಗ್ತದೆ, ಹರೇಕಲಿಂದ ಹಿಡಿದು ತುಂಬೆ ತನಕ ಬೇಕಾದಷ್ಟು ಸಿಹಿ ನೀರು ಕುಡಿಯಲಿಕ್ಕೆ ಇರಲಿ, ಅಂತರ್ಜಲ ಅಭಿವೃದ್ಧಿಗೆ ಇರಲಿ, ಕೃಷಿಗೆ ಇರಲಿ. ಮತ್ತು ನಮಗೆ ಡಬಲ್, ಯಾಕೆ ತುಂಬೆಯಿಂದ ಆ ಕಡೆ ಭಾಳ ಸಪ್ರ ಇದೆ,
ನಮ್ಮದು ಬಹುಶಃ ಅರೆಕಾಲದಿಂದ ತುಂಬೆ ತನಕ ಡಬಲ್ ಬಿಡ್ತಿದ್ದ ಕಾರಣ ನಮಗೆ ಅಲ್ಲಿಗಿಂತ ಜಾಸ್ತಿ ಶೇಖರಣೆ ನೀರು ಇಲ್ಲ ಆಗುವಂಥ ವಿಚಾರ ಆಗುವಂಥದ್ದು. ಇಲ್ಲಿಗೆ ಜಾಕ್ವಾಲಿಗೆ ಜಾಗ ಬಿಡೋದಿಲ್ಲ. ಮಮತಾಕ್ಕನಿಗೆ ಫೋನ್ ಮಾಡಿದೆ, ಈ ಅಧಿಕಾರದ ಮಾತೆಲ್ಲ ಕೇಳಿದ್ರೆ ಆಗೋದಿಲ್ಲ, ಇವರು 10-15 ದಿವಸ ನಾಲ್ಕು ಟೆಂಡರ್ ಕರಿಬೇಕು ನನಗೆ, ಇವರು 10-15 ದಿವಸ ಜಾಕ್ವಾಲಿಗೆ ಜಾಗ ಇಲ್ಲ, ಅವ್ರ ಭಟ್ರಿಗೆ ಮುಂಚೆ ನಾವು ಕಾಂಪನ್ಸೇಷನ್ ಕೊಡಲಿಲ್ಲ, ಅವರು ಬಿಡೋದು ಭಾಳ ಕಷ್ಟ ಇದೆ ಅಂತೇಳಿ ಇವರು 15ನೇ ತಾರೀಕು ಇಟ್ಟಿದ್ದಾರೆ, ಅದಕ್ಕೆ ಅವಕಾಶ ಕೊಡಬೇಡಿ, ನೀವು ಇವತ್ತೇ ಆ ಅಧಿಕಾರಿಗಳನ್ನ ಕರ್ಕೊಂಡವ್ರ ಮನೆಗೆ ಹೋಗಿ ಅಂಥೇಳಿ ಪಾಪ ಮಮತಾಕ್ಕವ್ರು ಮಧ್ಯಾಹ್ನ ನಂತರ ಹೋಗಿ ಕರ್ಕೊಂಡು ಹೋಗಿ ಸಂಜೆ ನನಗೆ ಫೋನ್ ಮಾಡಿ ಹೇಳಿದರು. ಪಾಪ ಇವರು ಹೇಳಿದರು, ಭಟ್ರು ಅಷ್ಟು ಒಳ್ಳೆಯವರು ಕಾದರವರೇ, ಅವರಿಗೆ ಮಾಡಿದ ಮುಂದೆ ಅದು ತೊಂದರೆ ಬಹುಶಃ ಏನು ಅವ್ರಿಗೆ ಮುಳುಗಡೆ ಆಗ್ತಿತ್ತ ಅದರ ಬಗ್ಗೆ ಏನು ಕೂಡ ಕೇಳಿಲ್ಲ, ಜನರಿಗೆ ಕುಡಿಲಿಕ್ಕೆ ನೀರಲ್ಲ, ಮತ್ತು ಕಾದವರು ಹೇಳಿದಾರಲ್ಲ ಎಷ್ಟು ಜಾಗ ಬೇಕು ತೆಕ್ಕೊಳ್ಳಿ ಅಂತ ಹೇಳಿ ಈಗಲೇ ಕೂಡ ತಯಾರಾಗಿದೆ ಅಂತ ಅಲ್ಲಿಂದ ಫೋನ್ ಮಾಡಿ ನಾನು ಧನ್ಯವಾದ ಸಲ್ಲಿಸಿದೆ. ನಾನು ನನ್ನ ಅಧಿಕಾರಿಗೆ ಕೇಳಿದೆ, ಏನಾಯಿತು ಅಲ್ಲಿದ್ದರು ಅಧಿಕಾರಿಗಳು, ನಾನು ಅಧಿಕಾರಿ ಕೇಳಿದೆ ಬೇಗ ಮಾಡಿ, ಅಲ್ಲ ಅದು ನಾನು ಸ್ಟ್ಯಾಂಪ್ ಪೇಪರ್ ಹಾಕಬೇಕು, ನಾನು 2 ದಿವಸ ಬಿಟ್ಟು ಸ್ಟ್ಯಾಂಪ್ ಪೇಪರ್ ತಂದು ನಾನು 2 ದಿವಸ ಬಿಡೋದಂತೆ ಸ್ಟ್ಯಾಂಪ್ ಪೇಪರ್ಗೆ, ಇದು ಅಮೇರಿಕನ್ ತರಬೇಕು ಸ್ಟ್ಯಾಂಪ್ ಪೇಪರ್, ಹೋಗಿ ಬಂಟೊಳಗೆ ಹೋಗಿ ತರ್ತಿರೇ ಇಲ್ಲ, ಅರ್ಧ ಗಂಟೆ ನನಗೆ ಟೈಪ್ ಮಾಡಿ ಕೊಡೋದೇ ಜಾಗ್ರತೆ ಅಂತ ಹೇಳಿದೆ, ಅರ್ಧ ಗಂಟೆಯಲ್ಲಿ ಬಂಟೊಳಗೆ ಹೋಗಿ ತಂದು ಅರ್ಧ ಗಂಟೆಗೋ ಸೈನ್ ಮಾಡಿ ಬಹುಶಃ ಮೈಸೂರಿಗೆ ಹೋಗಿ ಇವತ್ತು ಟೆಂಡರ್ ಕರೆಯುವಂಥ ವಿಚಾರ ಇವತ್ತು ಆಗುವ ಅದಮ್ಮ ಭಟ್ರ ಬಿಟ್ಟವರು ಸುಬ್ರಹ್ಮಣ್ಯ ಭಟ್ ಅಧಿಕಾರಿಗಳು 3 ದಿವಸ ಅದಕ್ಕೆ ತಗೊಳ್ತಿದ್ರು, ಬರೀ ಒಂದು ಸ್ಟ್ಯಾಂಪ್ ಪೇಪರ್ಗೆ ಸೈನ್ ಹಾಕಲಿಕ್ಕೆ. ನಾನು ಬಂಟೊಲಕ್ಕೆ ಈಗಲೇ ಹೋಗಿ ಸೈನ್ ಮಾಡಿ ತಂದು ಅರ್ಧ ಗಂಟೆಯಲ್ಲಿ ನನಗೆ ಬೆಂಗಳೂರಿಗೆ ನೀವು ಫ್ಯಾಕ್ಸ್ ಕಳಿಸಿ ಅಂತ ಹೇಳಿದೆ, ಅರ್ಧ ಗಂಟೆಯಲ್ಲಿ ಬಹುಶಃ ಹೋಗಿ ತಂದು ಬಹುಶಃ ಫ್ಯಾಕ್ಸ್ ಕಳಿಸು ಅಂದು ಬಹುಶಃ ಎಲ್ಲವೂ ನಮಗೇನು ತೊಂದರೆ ಇಲ್ಲದೆ ಬಹುಶಃ ಇವತ್ತು ನಾಳೆನ ಟೆಂಡರ್ ಇವತ್ತು ಕಾಲ್ ಫಾರ್ ಇವತ್ತು ಆಗಿದೆ. ಅದರ ಮುಖಾಂತರ 24 ಗಂಟೆ ಕುಡಿಯೋ ನೀರಿನ ಸಂಪೂರ್ಣವಾದ ಯೋಜನೆಗೆ ಬರುವಂಥ ಅವಕಾಶ ಇವತ್ತು ಆಗ್ತದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ರೀತಿಯ ಬಹುಶಃ ಅದರ ಜೊತೆಯಲ್ಲಿ ನಾನೊಂದು ದಿವಸ ನಾನೆಲ್ಲ ರಾತ್ರಿ 1 ಗಂಟೆಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರನ್ನು ಕರೆಸಿ ಕೂತ್ಕೊಂಡು ಕೇಳಿದೆ, ಸದಸ್ಯ ಮತ್ತು ಮುಖಂಡರನ್ನು ಎಷ್ಟೆಲ್ಲ ರೋಡ್ ಬೇಕು ಹೇಳಿ ಅಂತೇಳಿ. ಆ ರೋಡ್ ಈ ರೋಡ್ ಎಲ್ಲ ಸಿಕ್ಕಿದ್ದು ಚಾನ್ಸ್ ಅಂತೇಳಿ ಒಬ್ಬೊಬ್ಬರ ಪಟ್ಟಿ ಕೇಳಬೇಕು. ರಾತ್ರಿ 1-1:30 ಗಂಟೆ ಆಗಿದೆ, 12ರಿಂದ 2 ಗಂಟೆ ತನಕ ಆ ರೋಡು ಈ ರೋಡ್ ನಾನು ಬರೀರಿ ನನ್ನ ಇಂಜಿನ್ ಒಂದಲ್ಲಿ ಬರೀರಿ ಇಂಜಿನ್ ಸಮಾಧಾನ ಆಗಬೇಕಲ್ಲ ಅವ್ರಿಗೆ ಅಂತೇಳಿ ನೋಡೋ 22 ಕೋಟಿ ರೂಪಾಯಿ ಪಟ್ಟಿ ಮಾಡಿ ಕೊಟ್ಟಿರು ನನಗೆ, 22 ಕೋಟಿ ರೂಪಾಯಿ ಕೆಲಸದಂತೇಳಿ ಆಗ್ಲಂತೇಳಿ ಸೀದಾ ಮುಖ್ಯಮಂತ್ರಿ 22 ಕೋಟಿ ರೂಪಾಯಿ ಪಟ್ಟಿ ತಗೊಂಡು ಸೀದಾ ಮುಖ್ಯಮಂತ್ರಿ ಅದು ಹೋದೆ. ನನ್ನ ಕ್ಷೇತ್ರ ಜನರಲ್ಲಿ ನನಗೆ ಈಗ ಹೇಳಿದ ಅಂತ ಹೇಳಿದಾಗ ದೇವರ ಏನು ಶಕ್ತಿ ಅಂದರೆ ಗೊತ್ತಿಲ್ಲ, ಪಟ್ಟ 16 ಕೋಟಿ ರೂಪಾಯಿ ಇಮಿಡಿಯೇಟಾಗಿ ನನಗೆ ಎಲ್ಲ ಬಹುಶಃ ಸ್ಯಾಂಕ್ಷನ್ ಮಾಡಿ ಇವತ್ತು ಕೊಡುವಂಥ ವಿಚಾರ ಇವತ್ತಾಗಿ ಬಹುಶಃ ಮುಂದೆ ಏನೆಲ್ಲ ನೀವು ಕೆಲಸ ಹೇಳಿದ್ದೀರಾ ಬಹುಶಃ ಎಲ್ಲವೂ ಕೂಡ ಇನ್ನು ಯಾವ ಗ್ರಾಮದ ಯಾವುದೇ ಕೆಲಸ ಬಾಯಿ ಅಂದರೆ ಯಾವತ್ತೆಲ್ಲ ಹೇಳಿ ಬಿಟ್ಟಿದ್ದಾರೆ, ಇದು ಬೇರೆ ರೋಡ್ ಇಲ್ಲ ಅವ್ರಿಗೆ ಹೇಳಲಿಕ್ಕೆ, ಇನ್ನು ದಾಮರ ಮೇಲೆ ದಾಮರ ಹಾಕಬೇಕಷ್ಟೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಲ್ಲ ರೋಡ್ಗಳು ಕೂಡ ಇವತ್ತು ಸ್ಯಾಂಕ್ಷನ್ ಆಗಿ ಮುಂದಿನ ಎಲ್ಲ ಕೂಡ ಕೆಲಸ ಇವತ್ತು ಪ್ರಾರಂಭ ಆಗುವಂಥ ಅವಕಾಶ ಆಗ್ತದೆ. ಯಾಕೆ ನಾನು ಈ ಮಾತು ಹೇಳ್ತಂತ ಹೇಳಿದರೆ ಇದೆಲ್ಲ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಮೂಲಕ ಇವತ್ತು ನಮಗೆ ದೇವರು ಕೊಟ್ಟಂಥ ವಿಶೇಷ ಶಕ್ತಿ. ನೀವು ಯಾಕೆ ನನಗೆ ಬರೀ ನೀವು ಓಟು ಮಾತ್ರ ಕೊಟ್ಟದಲ್ಲ, ನನಗೆ ಖಂಡಿತ ಗೊತ್ತಿದೆ ನೀವು ಓಟಿನ ಮುಖಾಂತರ ನನಗೆ ಪ್ರತಿ ದಿವಸ ನೀವು ಪ್ರಾರ್ಥನೆ ಕೂಡ ಮಾಡ್ತಿದ್ದೀರಿ, ಬಹುಶಃ ನಮ್ಮ ರಕ್ಷಣೆಗೆ ಮತ್ತು ನಮಗೆ ಶಕ್ತಿ ಕೊಡಲಿಕ್ಕೆ ಆ ಪ್ರಾರ್ಥನೆ ಫಲವಾಗಿ ಇದು ಕೊಟ್ಟಂಥ ಒಂದು ದೊಡ್ಡ ಒಂದು ನನಗೆ ಅವಕಾಶ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಈಗ ನಾವು ತಾಲೂಕು ಬಂದಿದೆ, ನಮ್ಮ ಗುರುಗಳು ಹೇಳಿದಾಗೆ ನಾಯಕರಲ್ಲಿ ಹೇಳಿದಾಗೆ ಒಂದು ಅತ್ಯುತ್ತಮವಾದ ಮಾದರಿಯಾದ ತಾಲೂಕಾಗಿ ಪರಿವರ್ತನೆ ಮಾಡಲಿಕ್ಕೆ ನಾವೆಲ್ಲ ಪ್ರೀ ಪ್ಲ್ಯಾನ್ ಆಗಿ ಮಾಡುವಂಥದ್ದು. ಇವತ್ತು ಅಲ್ಲಿ ಮಾಡಿ ಇಲ್ಲಿ ಮಾಡಿ ಹೇಳ್ತಾರೆ, ನಾನು ಹೇಳಿದೆ ಬಹುಶಃ 30 ಈಗದ ಆಲೋಚನೆ ಮಾಡಬೇಡಿ, 30 ವರ್ಷ ನಂತರ ಕೂಡ ಉತ್ತಮವಾಗಿ ಯಾವುದೇ ರಶ್ ಇಲ್ಲದೆ ಅಡಚಣೆ ಆಗದೆ ವಾಹನ ದಟ್ಟಣೆ ಆಗದ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಮಾಡುವಂಥ ಆಲೋಚನೆ ನಾವು ಇವತ್ತು ಮಾಡಬೇಕಾಗ್ತದೆ. ನಾವೆಲ್ಲವೂ ಕೂಡ ಒಂದೇ ಕಡೆಯಲ್ಲಿ ಹಾಕಿ ಮತ್ತೆ ಸಂದರ್ಭದಲ್ಲಿ ನಾವು ತಾಲೂಕು ಆಫೀಸ್ ಮಿನಿ ವಿಧಾನಸೌಧ ರಿಜಿಸ್ಟರ್ ಇದು 3 ಎಕರೆ 4 ಎಕರೆ ಜಾಗ ಒಂದು ಕಡೆ, ಕೋರ್ಟು ಸ್ವಲ್ಪ ದೂರ, RTO ಸ್ವಲ್ಪ ದೂರ, ಇನ್ನೊಂದು ದೂರ ಮಾಡಿ ಎಲ್ಲ ಕೂಡ ಸ್ಪ್ರೆಡ್ ಔಟ್ ಮಾಡಿಕೊಂಡು ಉತ್ತಮವಾಗಿ ಬಹುಶಃ ನಮ್ಮ ಕೆಲಸ ನಿರ್ವಹಿಸಿದ ಕೆಲಸ ನಾವು ಇವತ್ತು ಮಾಡುವ. ಇದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರುವಂಥ ಅವಕಾಶ ಆಗಲಿ. ಇದಕ್ಕೆ ಸಂಬಂಧಪಟ್ಟಾಗೆ ಮುಂದಿನ ದಿನಗಳ ನಮ್ಮ ಮೀಟಿಂಗನ್ನು ಕೂಡ ಕರೀಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ಬಹುಶಃ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ. ನಿಮ್ಮ ಈ ಪ್ರೀತಿಪೂರ್ವಕ ಗೌರವಕ್ಕೆ ನಾನು ಯಾವಾಗಲೂ ಕೂಡ ಚಿರುಣಿ ಅಂತ ಹೇಳಿಕೊಳ್ತಾ ಎಲ್ಲ ನಮ್ಮ ಭಾಳಷ್ಟು ಪಾಪ ನಮ್ಮೆಲ್ಲ ಧರ್ಮಗಳು ಹಿರಿಯರೆಲ್ಲ ಕೂಡ ಭಾಳಷ್ಟು ಹೊತ್ತು ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ಬಹುಶಃ ನಮ್ಮನ್ನು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಶಕ್ತಿ ಸಂದರ್ಭದಲ್ಲಿ ನೀವು ತಡೆ ಆದದಕ್ಕೆ ನಿಮ್ಮೆಲ್ಲರ ಕ್ಷಮೆ ನಾನು ಕೂಡ ಇವತ್ತು ಯಾಚಿಸಿಕೊಂಡು ತಾವೆಲ್ಲರೂ ಕೂಡ ಬೇರೆ ಬೇರೆ ಗ್ರಾಮೀಣ ಮಟ್ಟಕ್ಕೆ ಹೋಗುವಂಥ ಸಂದರ್ಭದಲ್ಲಿದ್ದರೂ ಕೂಡ ಬಹುಶಃ ತಾವು ಸ್ವಲ್ಪ ತಡವಾದರೂ ಕೂಡ ನಮಗೆ ಬೇಕಾಗಿ ತಾವು ಕಾದುಕೊಂಡದಕ್ಕೆ ನಿಮಗೆ ಮತ್ತು ನಾನು ಕೂಡ ನನ್ನ ವಿಷಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಮತ್ತು ದೇಶಪಾಂಡೆ ಅವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಕುಮಾರಸ್ವಾಮಿ ನಾನು ಹೇಳಿದೆ, ನೀವು ಮಾಡಿದ ಉಪಕಾರ ಖಂಡಿತವಾಗಿ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ನಾನು ನೀರಿಗೆ ಸಂಬಂಧಪಟ್ಟಾಗಿ 200 ಕೋಟಿ ರೂಪಾಯಿ ತಕ್ಷಣ ತಾವು ನನಗೆ
ಬಿಡುಗಡೆ ಮಾಡಿದ್ರಿ. ತಾಲೂಕು ಕೇಳಿದಾಗ ನನ್ನ ತಕ್ಷಣ ತಾವು ತಾಲೂಕು ಬಿಡುಗಡೆ ಮಾಡಿಕೊಟ್ರಿ. ನನ್ನ ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕಂತ ಹೇಳಿದಾಗ 16 ಕೋಟಿ ಅನುದಾನ ಕೂಡ ತಕ್ಷಣವಾಗಿ ನಮಗೆ ಒದಗಿಸುವಂಥ ಕೆಲಸ ಇವತ್ತು ಮಾಡುವಂಥ ಅವಕಾಶ ಕೂಡ ಇವತ್ತು ಆಗಿದೆ. ಬಹುಶಃ ನಾನು ಸಿದ್ದರಾಮಯ್ಯಜಿಯವರಿಗೂ, ಪರಮೇಶ್ವರಿಗೂ ಮತ್ತು ಕಂದಾಯ ಸಚಿವರಿಗೂ ಮತ್ತು ನನ್ನ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೂ, ಅದರ ಜೊತೆಯಲ್ಲಿ ನಮ್ಮ ಬೇರೆ ಬೇರೆ ಅಧಿಕಾರಿಗಳನ್ನು ಕೂಡ ನಾನು ಇವತ್ತು ಮಾಡ್ತೇನೆ. ಯಾಕೆಂದರೆ ಇದೊಂದು ವಿಶಿಷ್ಟವಾದ ಒಂದು ಈ ತಾಲೂಕು ಘೋಷಣೆ, ಅದು ಅದಕ್ಕೆ ನಾನು ಹೇಳಲಿಕ್ಕೆ ಹೇಳಿದರೂ ಕೂಡ ಒಮ್ಮೆ ಸರಿಯಾಗ್ತದಾ ಇಲ್ವ ಅಂಥದ್ದು ಇದಿಲ್ಲ. ನೀವು ಯಾರು ಹೇಳಿದರು, ಇತಿಹಾಸದಲ್ಲಿ ಈ ರೀತಿ ಘೋಷಣೆ ಆಗಲಿಕ್ಕಿಲ್ಲ, ಇನ್ನು ಮುಂದಕ್ಕೂ ಕೂಡ ಈ ರೀತಿಯ ಘೋಷಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಹೇಗೆ ಆಗಿದೆ ಅಂತ ಒಂದು ವಿಚಾರ ನನ್ನಲ್ಲಿ ಒಬ್ಬನಿಗೆ ಮಾತ್ರ ನಾನು ವರ್ಗೀಸಿಗೆ ಒಮ್ಮೆ ಬಾಯಿ ತಪ್ಪಿ ಹೇಳಿದೆ. ನನಗೆ ಎಷ್ಟು ಸಲ ಮನಸ್ಸು ಯಾರ್ದು ಒಬ್ಬರದ್ದು ಹೇಳಬೇಕಾದ್ರೆ ತಲೆಯಲ್ಲಿ ಇಟ್ಟು ನನಗೆ ಎಲ್ಲದ್ದು ಹೇಳಿ ಕೂಡ ಇದಕ್ಕೆ ಹೇಳಿ ಆಗೋದಿತ್ತು, ಮತ್ತೆ ಅದನ್ನೇ ಕೊಟ್ಟು ಬೆಟ್ಟದನ್ನಂತ ಬಸ್ಸಲ್ಲಿ ತಾಲೂಕು ಅಂತ ಹೇಳಿದರೆ ಅದಕ್ಕೆ ಬಹುಶಃ ನಾನು ಕಡಬದವನು ಬಂದು ಚರ್ಚೆ ಮಾಡ್ತಿದ್ದೆ. ಯಾವಾಗ ಮಾಡ್ತಿದ್ದೆ, ಯಾವಾಗ ಕಾದರಿದೆ, ಇವತ್ತು ನಾನು ನೀವು ಗಡಿಬಿಡಿ ಮಾಡಬೇಡಿ, ನಿಮ್ಮ ಕಡಬ ಆಗುವ ಮುಂಚೆ ನಾನು ಉಲ್ಲಾಲ ಮತ್ತು ಮೂಡುಬಿದಿರೆ ತಾಲೂಕು ಕೂಡ ಘೋಷಣೆ ಮಾಡಿಸ್ತೇನೆ ಅಂತ ಹೇಳಿದೆ. ಆಗ ತಮಾಷೆ ಅಂತ ನೆಗಡಿದೆ, ಅಂದ ಅವಕ ತೂಕ ಅಂತೇಳಿ ಬಹುಶಃ ಅವರು ಹೇಳುವಂಥ ಪರಿಸ್ಥಿತಿ ಆಯ್ತು. ಮೊನ್ನೆ ನಾನು ಹೇಳಿದೆ, ನಾನು ಹೇಳಿದೆಲ್ಲ ನಿಮ್ಮ ಇದು ಆಗೋ ಮುಂಚೆ ಅದಕ್ಕಿದಾಗ ಮುಂಚೆ ನಮ್ಮದು ಮುಲ್ಕಿ ಮತ್ತು ಉಲ್ಲಾಲ ಕೂಡ ನಾನು ಮಾಡಿಸ್ತೇನೆ. ಯಾಕಂದರೆ ಮುಲ್ಕಿಯನ್ನು ನಾನು ಮಾಡಲೇಬೇಕು. ನಾನೇ ಅದು ಮುಲ್ಕಿಯನ್ನು ನಾನು ಬಿಟ್ಟು ನಾನು ಉಲ್ಲಾಲವನ್ನು ನಾನು ಹೇಳಿದೆ ಅಧಿಕಾರಿಗಳಿಗೆ, ನೀವು ಕೊಡೋದಿದ್ದರೆ ಉಲ್ಲಾಲ ಮಾತ್ರ ಕೊಡಬೇಡಿ, ನನಗೆ ಮುಲ್ಕಿಯನ್ನು ಸೇರಿಸಿ ನೀವು ಕೊಡಲೇಬೇಕು, ಇಲ್ಲದ್ರೆ ನಾನು ಉಸ್ತುವಾರಿ ಸಚಿವನಾಗಿ ನಾನು ಅವ್ರಿಗೆ ಮೋಸ ಮಾಡಿದ ರೀತಿ ಆಗ್ತದೆ. ಮತ್ತೇನು ಹೇಳ್ತಾರೆ, ಎಂಕ್ಲೆಗೆ ಬರೋಡಿತ್ತು ಐನು ಉಲ್ಲಾಲಗೆ ಬತ್ತೊಂದು ಪೋಯ್ರ ಅಂತೇಳಿ ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಬರುವಂಥ ಅವಕಾಶ ಆಗೋದು ಬೇಡ, ಅಲ್ಲಿ ಕೊಡಿ ನನಗೆ ಸಿಕ್ಕುವಂಥ ವ್ಯವಸ್ಥೆ ಮಾಡಿ ಅಂತೇಳಿ ಭಾಳ ಸ್ಪಷ್ಟವಾಗಿ ನಾನು ಅಧಿಕಾರಿಗೆ ಒಂದು ವಿಚಾರ ಕೂಡ ನಾನು ಹೇಳಿದ್ದೆ. ಅದು ಮೂಡುಬಿದಿರೆ ಮತ್ತು ಕಡಬ, ಇದು ಮುಲ್ಕಿ ಮತ್ತು ಉಲ್ಲಾಲ ಜೊತೆಯಲ್ಲಿ ಆದದ್ದು. ಆದ ಕಾರಣ ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಾವು ಕಾರ್ಯರೂಪಕ್ಕೆ ತಂದು ಮುಂದೆ ತೆಕ್ಕೊಂಡು ಹೋಗುವಂಥ ಅವಕಾಶ ಮಾಡುವ, ಒಟ್ಟಾರೆಯಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಹೋಗುವಂಥ ಅವಕಾಶ ಆಗ್ತದೆ. ಮತ್ತು ನನ್ನ ಟೀಕೆಗಾರರು ಭಾಳಷ್ಟು ಇತ್ತು ಎಲೆಕ್ಷನ್ ಟೈಮಲ್ಲಿ, ಉಳ್ಳಾಲದಲ್ಲಿ ಗ್ರೌಂಡ್ ಇಲ್ಲ, ಉಳ್ಳಾಲದಲ್ಲಿ ಇದೊಂದು ವಿಚಾರ, ಅಲ್ಲಿ ತನಕ ವಿಷಯ ಇಲ್ಲ, ಓಟ್ ಬರೋ ಏನೋ ಗ್ರೌಂಡ್ ಒಂದು ಸ್ಟಾರ್ಟ್ ಓಟದು, ಉಳ್ಳಾಲದಲ್ಲಿ ಗ್ರೌಂಡ್ ಇಲ್ಲ ಅಂತ. ಸೊ ಎಲ್ಲ ಟೀಕೆಗಾರಿಗೆ ಹೇಳ್ತೇನೆ, ಉಳ್ಳಾಲ ಬೈಲಿನಲ್ಲಿ 2 ಎಕರೆ ವಿಶೇಷವಾಗಿ ಕ್ರೀಡಾಂಗಣಕ್ಕೆ ನಾವು ಸರ್ಕಾರದ 8 ಕೋಟಿ ರೂಪಾಯಲ್ಲಿ ಪರ್ಚೇಸ್ ಮಾಡಿ ಬಹುಶಃ ಮುಂದೆ ನಾವು ಅದನ್ನು ಆದೇಶ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ನೀವೇನೆಲ್ಲ ಕೇಳ್ತೀವಿ, ಇನ್ನೂ ಕೇಳಿ, ಪ್ರತಿಪಕ್ಷ ನನ್ನ ಟೀಕೆ ಮಾಡೋರಿಗೆ ನಾನು ಹೇಳಿದಿಷ್ಟೇ, ಇನ್ನೇನೆಲ್ಲ ಕೇಳಲಿಕ್ಕೆ ಮನಸ್ಸುಂಟೆಲ್ಲ ಕೇಳಿ, ನಿಮ್ಮ ಮುಖಾಂತರ ದೇವರು ಬಹುಶಃ ಕ್ಷೇತ್ರ ಜನರಿಗೆ ಒದಗಿಸುವಂಥ ಕೆಲಸ ಆಗಲುವಂಥ ಆದರೆ ಆಗಲು ಕೂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಇನ್ನು ಬಹುಶಃ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಅಧ್ಯಕ್ಷ ಹೇಳಿದ್ದಾರೆ, ಕೆಲವೊಂದು ಬ್ರಿಡ್ಜ್ಗಳ ಬಗ್ಗೆ ವಿಶೇಷದ ಕನಸಿದೆ, ಅದನ್ನೆಲ್ಲ ಕೂಡ ಪೂರ್ತಿಗೊಳಿಸುವಂಥ ಒಂದು ಅವಕಾಶ ಬಹುಶಃ ನಿಮ್ಮೆಲ್ಲರ ಪ್ರಾರ್ಥನೆ ಶಕ್ತಿ ಮುಖಾಂತರ ದೇವರು ನನಗೆ ಒದಗಿಸಿಕೊಳ್ಳುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಕೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನಿವತ್ತು ಸಲ್ಲಿಸಿ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ನಾನಿವತ್ತು ಬೇಡಿಕೊಂಡು ಬಹುಶಃ ನನಗೆ ಅತ್ಯಂತ ಸಂತೋಷ. ನನಗೆ ಬಹುಶಃ ತಾವು ಹೇಳಿದ್ರಿ ಮುಖ್ಯಮಂತ್ರಿ, ಖಂಡಿತವಾಗಿ ನಂದು ಯಾವುದೇ ಕೂಡ ಆಸೆ ಇಲ್ಲ, ಅದರ ಬಗ್ಗೆ ನಾವು ನೆನೆಸೋದಿಲ್ಲ. ಎಂದು ನಾವು ಅಷ್ಟು ದಿವಸ ನಾವು ಬದುಕಿರ್ತೀವಿ, ನಮಗೆ ಗೊತ್ತೂ ಇಲ್ಲ ನಮಗೆ ಯಾವಾಗ ಬಹುಶಃ ಏನಾಗ್ತದೆ ಏರಿಕೊಂಡು ಇದ್ದಂಥದ್ದನ್ನು ಸಮಾಧಾನ, ನೆಮ್ಮದಿ, ಸಂತೋಷದಿಂದ ನಾವು ಕೆಲಸ ಮಾಡುವಂಥದ್ದು. ಮೊನ್ನೆ ಒಂದು ತಿಂಗಳಿಂದ ಫ್ಲೈಟಲ್ಲಿ ಬರುವಾಗ ಫ್ಲೈಟ್ ಗಡ 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 ಹಾಕಿದ್ದು, ಒಮ್ಮೆ ಎಲ್ಲ ಹೆದರಿಕೆ ಬೊಬ್ಬೆ ಹಾಕಿದ್ರು. ನನ್ನ ಪಕ್ಕದಲ್ಲಿ ನಾನು ನೆಗಡ್ತಿದ್ದೆ, ಅವನು ನೋಡಿಕೊ ನಾನು ನೆಗಡಿದ್ದೆ. ಎಂತ ಮಾರ ಅವನು ಕೇಳಿದ, ನಿನ್ನ ಅವಸ್ಥೆದಾದ ಮಾರ ಮೂಲ ಬೆಂಕು ಬರೋ ಪೋಡು ಸೈಯೊಂದಿಲ್ಲ, ಈ ಮೂಲ ತೆಲ್ತೊಂದಿಲ್ಲ ಮಾರ ಕಾದರಂದ ದಾದ ಮಲ್ಪನಿ ಸೈಪನ್ನು ತೆಲ್ತದೆ ಸೈಕ ಮಾರ ಮಂಡ್ಯಚ್ಚ ಮಂದಿ ಸೈಪಂದೆ ಅಂತ ಹೇಳಿದೆ. ಅದಕ್ಕೆ ರೇರೆಗಳ ಸಾಧ್ಯ ಜಿ ನಮ್ಮನ್ನು ಈ ಬೂರ್ನಾಗ ತಿರ್ತು ನಾನು ಮಂಡೆ ಬೆಚ್ಚ ಬುಲ್ತೊಂದೆ ಸೈಯೋಡು ತೆಲ್ತೊಂದೇ ಸೈಕ ಹೋಡಂಚಿ ನಮ್ಮ ಅಂತೆ ಮಾತು ಅವ್ರು ಮತ್ತೆ ಇದು ಸತ್ಯ. ನಾನು ಹಾಗೆ ಯಾಕೆ ನನಗೆ ಟೆನ್ಷನ್ ಇಲ್ಲ, ಯಾಕೆಂತ ಹೇಳಿದರೆ ಯಾರನ್ನು ಸಾಯುವಾಗ ಬದುಕಿಸಲು ಸಾಧ್ಯ ಉಂಟಾ? ಇಲ್ಲ. ಮತ್ತು ಬೊಬ್ಬೆ ಹಾಕಿ ದುಃಖಪಟ್ಟು ಕಷ್ಟಪಟ್ಟು ಕೂಗಿ ಸಾಯುವುದಕ್ಕೆ ಸಂತೋಷದಿಂದ ಆರಾಮದಲ್ಲಿ ಟೆನ್ಷನ್ ಫ್ರೀಯಾಗಿ ನೆಗಡಿಕೊಂಡು ಸಾಯುವಂಥ ವ್ಯವಸ್ಥೆ ಮಾಡೋದು ಹೇಳಿಕೆ ಆಯಿತು ಬ್ಯಾಸು. ಅವ್ರಿಗೆ ಅವ್ನು ಮತ್ತೆ ಅವರೆಲ್ಲ ಸಪ್ಪುಕ ಅಲ್ಲಿ ಎಲ್ಲರೂ ಕೂಡ ನೆಗಡಿದ್ರು ಇದನ್ನು ಕೇಳಿ ಎಲ್ಲ ಅವ್ರಿಗೆ ವಿಚಾರ ಅಂತ ಆಗೋದು. ಅದು ಆ ರೀತಿಯ ವಿಶೇಷವಾದ ಮನೋಭಾವ ಮುಂದೆ ಹೋಗುವಂಥ ಅವಕಾಶ ಇವತ್ತು ಆಗಲಿ, ನಿಮ್ಮೆಲ್ಲರ ಸಹಕಾರಿ ಒಂದು ಅವಕಾಶ ನಮಗೆ ಇವತ್ತು ಸಿಕ್ಕಲಿ ಅಂತ ನಾನು ಇವತ್ತು ಹೇಳಿಕೊಂಡು ಬಹುಶಃ ನಿಮಗೆಲ್ಲರಿಗೂ ನನ್ನ ಯಾಕೆಂತೇಳಿ ನಾನು ಒಮ್ಮೆ ಪೇಜಾವ ಸ್ವಾಮಿ ಅಂತ ನಾನು ಬರೋದು, ನಾನು ಅವ್ರ ಬ್ಯಾಗ್ ಹಿಡ್ಕೊಂಡು ಹೇಳಿದೆ, ಇದು ಫ್ಲೈಟ್ ಸರಿ ಇಲ್ಲ, ಯಾವಾಗಲೂ ಕೂಡ ರಿಕ್ಷಾದಲ್ಲಿ ಲ್ಯಾಂಡ್ ಆಗ್ತದೆ, ತಲೆ ಒಂದು ಕಡೆ ಬೀಲ ಒಂದು ಕಡೆ. ಹೌದು ಅಂತ ಕೇಳಿದ್ರು. ಗ್ರಾಚಾರ ಅವತ್ತೇ ಆಗಬೇಕಾ ಅವ್ರು ಇರುವಾಗಲೇ ಇದರಲ್ಲಿ ಇದು ಒಂದು ವರ್ಷ ಹಿಂದೆ ಏರ್ ಇಂಡಿಯಾ ಫ್ಲೈಟ್ ನಾನು ಹೇಳಿದೆ ಇದು ಸರಿ ಇಲ್ಲ. ನಾನು ಯಾಕೆಂತ ಹೇಳಿದರೆ ಈ ಫ್ಲೈಟಲ್ಲಿ ಜನವೇ ಇಲ್ಲ, 4 ಗಂಟೆ 4:15 ಗಂಟೆ ಫ್ಲೈಟ್ ಏರ್ ಇಂಡಿಯಾ. ನಾನು ಇದಕ್ಕೇನು ಜನ ಇಲ್ಲ,
ಬೇರೆಲ್ಲ ಫ್ಲೈಟ್ ಫುಲ್ಲು, ಇದೊಂದು ಜನ ಇಲ್ಲ ಅಂದರೆ 4 ಜನ ನೋಡೋಕೆ ಅಂತ ಒಮ್ಮೆ ಕೂತ್ಕೊಂಡು ಮತ್ತೆ ಇದರಲ್ಲಿ ಬರುವುದಿಲ್ಲ. ಇದರಲ್ಲಿ ಇದು ಡಕೋಟ ಲ್ಯಾಂಡ್ ಆದಾಗೆ ತಲೆ ಈ ಕಡೆ ಎಲ್ಲ ಇದು ಈ ಕಡೆ ಇದು ಲ್ಯಾಂಡ್ ಹೋಗುವಂಥ ಪರಿಸ್ಥಿತಿ. ಮತ್ತು ಈಗ ಅದನ್ನು ಚೇಂಜ್ ಮಾಡಿಬಿಟ್ರು, ಹುಬ್ಳಿಗೆ ಅದು ಹೊಸ ಫ್ಲೈಟ್ ಹುಬ್ಳಿಗೆ ಆಗಿದೆ. ಅವತ್ತು ಅದರಲ್ಲಿ ಟಿ ವಿಯಲ್ಲೆಲ್ಲ ಬಂತು ಸ್ವಾಮೀಜಿ ಅವರಿದ್ದು ನಾವೆಲ್ಲ ಇದ್ದೇವಂತೇಳಿ. ಆದ ಕಾರಣ ಬಹುಶಃ ಇವತ್ತು ಸಂತೋಷ್ ಶೆಟ್ಟಿ ಅವರಿಗೆ ಮತ್ತೆಲ್ಲ ತಂಡದವರಿಗೆ ವಿಶೇಷ ಶ್ರಮಪಟ್ಟು ಎಲ್ಲ ಒಂದು ಪ್ರೀತಿಪರ ಗೌರವ ಅರ್ಪಿಸಿದ್ದಾರೆ. ಸಾಮರಸ್ಯದ ಬದುಕಿಗೆ ಮುನ್ನಡಿ ಬರೆಪಾದು ಸದನ ವೀರೆಯಾದ ಸರ್ವಧರ್ಮದ ಸಮನ್ವಯಕಾರಿಯಾದ ಈ ಊರದ ನೆಚ್ಚಿನ ಜನನಾಯಕ ನೆಚ್ಚಿನ ಸನ್ಮಾನಿಸಿದ UT ಖಾದರಿತೆ ಈ ಚಾವಡಿ ಸನ್ಮಾನ ಕಾರ್ಯಕ್ರಮ ನಡಪಡು. ಅಭಿನಂದನಾ ಸಮಿತಿಯ ವತಿಯಿಂದ ಇದೀಗ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಬಂಧುಗಳೇ, ವಂದನೀಯ ಧರ್ಮಗುರುಗಳು, ಅದೇ ರೀತಿ 3 ಧರ್ಮದ ಮುಖಂಡರೊಂದಿಗೆ ಊರಿನ ಸಮಗ್ರವಾದಂತಹ ನಾಯಕರ ಸಮ್ಮುಖದಲ್ಲಿ ಇದೀಗ ವೇದಿಕೆಯಲ್ಲಿ ಸನ್ಮಾನಿಸಿದ UT ಖಾದರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಖಂಡಿತವಾಗಿಯೂ ಉಳ್ಳಾಲವನ ತಾಲೂಕನ್ನಾಗಿಸಿದ ಓರ್ವ ಅಭಿವೃದ್ಧಿ ಅಧಿಕಾರರಾದಂತಹ UT ಖಾದರ್ ಅವರಿಗೆ ಸಮಸ್ತವಾದಂತಹ ಈ ಊರಿನ ನಾಗರಿಕರಿಂದ ಗೌರವ ಕಾರ್ಯಕ್ರಮ ನಡೆದಿದೆ. ಸಾರ್ವಜನಿಕ ಅಭಿನಂದನಾ ಸಮಿತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ UT ಖಾದರ್ ಅವರಿಗೆ ಇದೀಗ ಅಭಿನಂದನಾ ಕಾರ್ಯಕ್ರಮ ನಡೆದಿದೆ. ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸುತ್ತಾ ಅದೇ ರೀತಿ ವೈಯಕ್ತಿಕವಾಗಿ ಈ ಒಂದು ಗೌರವ ಕಾರ್ಯಕ್ರಮ ನಡೆಸಿದ್ದಾರೆ ಸ್ಫೂರ್ತಿ ಯುವಕ ಮಂಡಲ ಮೋಡಿಜೇರ ಕೊನಾಜೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಕಥೋಲಿಕ್ ಸಭಾ ಮಂಗಳೂರು ದಕ್ಷಿಣ ವಲಯ, ಮರ್ಸಿ ಫ್ರೆಂಡ್ಸ್ ಅಸೇಗೋಳಿ ಪನೀರ್ ಚರ್ಚ್, ವಿಶ್ವನಾಥ್ ನಾಯಕ್ ಪ್ರಧಾನ ಕಾರ್ಯದರ್ಶಿ ಆದಿಶಕ್ತಿ ಸೇವಾ ಸಮಿತಿ ದಡಸ್, ಶ್ರೀನಿವಾಸ್ ಶೆಟ್ಟಿ ಸಂಚಾಲಕರು ಜೀರ್ಣೋದ್ಧಾರ ಸಮಿತಿ ಅಯ್ಯಪ್ಪ ಮಂದಿರ ಅಸೇಗೋಳಿ, ಇವರು ವೈಯಕ್ತಿಕ ಈ ಒಂದು ಗೌರವ ನೀಡಲಿಕ್ಕಿದ್ದಾರೆ. ಅದೇ ರೀತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮಂಗಳ ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ ಕೊನಾಜೆ, ಸನ್ಮಾನ ಕಾರ್ಯಕ್ರಮ ವೇದಿಕೆ ನಡೆದಿದೆ. ಉಳ್ಳಾಲವನ್ನ ತಾಲೂಕನ್ನಾಗಿಸಿದಂತಹ ನಾಯಕ UT ಖಾದರ್ ಅವರಿಗೆ ಇದೀಗ ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೆದಿದೆ.
ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಬಿರುಗಾಳಿ ಎದುರು ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಮ ಯಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು ನಿಂತ ನೋಡು ಯಜಮಾನ ಗಣಪತಿ ಪ್ರಾರ್ಥನೆ ಮಾಡ್ತಂದು ನಮ್ಮ ಊರದ ದೈವಲೆಗಳ ಪ್ರಾರ್ಥನೆ ಮಾಡ್ತಂದು ಇಂಥ ಸಭೆತ ಮುಖ್ಯ ಅತಿಥಿ ಯುಟಿ ಖಾದರ್ಗೆ ಅಭಿನಂದನಾ ಭಾಷೆ ಮಲ್ತೊಂದು ಎನ್ನ ಪಾತ್ರೆ ಮುಕ್ತಾಯ ಮಾಡ್ತೇನೆ. ಸಭೆಯ ಅಧ್ಯಕ್ಷಸ್ಥಾನ ವಹಿಸಿಕೊಂಡಂಥ ಹಿರಿಯರಾದಂಥ ವೆಂಕಪ್ಪ ಕಾಜವರಿಗೂ ಅತಿಥಿಗಳಾಗಿ ಭಾಗವಹಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಮಾಧ್ಯಮದ ಎಲ್ಲ ಮಿತ್ರರಿಗೂ ಇಲ್ಲಿ ಬಂದಂಥ ಎಲ್ಲ ನಾಗರಿಕ ಬಾಂಧವರಿಗೂ ಸನ್ಮಾನ ಸಮಿತಿಯ ಪರವಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಿಸಿಕೊಂಡು ಸನ್ಮಾನ್ಯ ಯುಟಿ ಖಾದರ್ ಅವರ ಸೇವೆ ನಮ್ಮ ಮುಂದೆ ಸದಾ ಇರಲಿ, ಅವರಿಗೆ ಆರೋಗ್ಯ ಆಯುರಾರೋಗ್ಯವನ್ನು ಶ್ರೀ ಪರಮಾತ್ಮನು ಕರುಣಿಸಲೆಂದು ಪ್ರಾರ್ಥನೆ ಮಾಡಿಕೊಂಡು ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿಕೊಂಡು ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಯುಟಿ ಖಾದರ್ நல்ல மிச்சகி எங்களை கலந்தாய் பிறகு மந்திரிகள் நம்ம யோசிச்சு ஆளுநர் கிராமத்தில் நம்ம சாதாரண தேவேந்திர சொல்லி